ಸಂದಣಿಗಳೊಪ್ಪಿರುವ ಸಭೆಯ ಲಕ್ಷಣ ಐತಲ್ಲ. ವಂದಿಸುತ್ತಲಿಡರು ಕುಳಿತುಕೊಳ್ಳಿ 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 ಕುಳಿತುಕೊಳ್ಳಿ. ಎತ್ತನೆ ಕುಳಿದಿರಲು ಕಂಡ ದಕ್ಷಿಣ ಗೌರವಿಸಬಾರ್ದು ಅಂತ ಉಂಟು. ಏನು
ಹೆದರಬೇಕಾದದ್ದಿಲ್ಲ. ನಿಮ್ಮ ಮಾತು ಸತ್ಯ, ಲೋಕದಲ್ಲಿ ಆಗುತ್ತಿರುವಂತಹ ವಿಚಾರವೂ ಸತ್ಯ. ಆದರೆ ಮಾತನಾಡಬಹುದಲ್ಲ. ಯೋಗ್ಯತಾವಂತ ಸಭೆಗೆ ಆಗಮಿಸಿದ್ದಾರೆ ಅಂತಾದ್ರೆ ಆಸನದಲ್ಲಿ ಕುಳಿತುಕೊಂಡಂತಹ ಯಾವುದೇ ಒಬ್ಬ ವ್ಯಕ್ತಿ ಬರುತ್ತಿರುವಂತಹ ವ್ಯಕ್ತಿಯನ್ನು ಆದರಿಸಬೇಕು, ಸತ್ಕರಿಸಬೇಕು. ಇವನಿಗದಾಗುವುದಿಲ್ಲ. ಆಗ ನಿದ್ರಾಕ್ಷೇಪ ಇಲ್ಲ. ಅಧ್ಯಕ್ಷ ಪೀಠದಲ್ಲಿ ಕುಳಿತುಕೊಂಡಂತಹ ವ್ಯಕ್ತಿಗೆ ಮಾತು ಬರುವುದಿಲ್ವ? ಇವರ ನಾಲಿಗೆಗೆ ಬಂದ ಹುದ್ದೆ ನಾಲಿಗೆಯಲ್ಲಿ ಮುಳ್ಳಿನ ಮರ ಬೆಳೆದಿದೆಯೋ ಅಲ್ಲ ದನ ಬೆಟ್ಟಿದ ಬೇರೆ ಆಗಲಿ ಬಂದವ ಯಾವನು ಎನ್ನುವಂತಹ ಕಡೆಗೆ ಲಕ್ಷ್ಯ ಉಂಟೋ ಇಲ್ವೋ? ಕುಳಿತಲ್ಲಿಂದಲೇ ಕಡುಸಂದೆ ಮಾಡುವುದು. ಈ ಭಾವನೆಗಳನ್ನು ವ್ಯಕ್ತಪಡಿಸುವುದಕ್ಕೆ ಬಹು ರೀತಿಯ ಸನ್ನೆಗಳಿದೆ. ಇವನ ದೃಷ್ಟಿಯಿಂದ ಬರೇ ಸೊನ್ನೆಯಾಗಿ ಹೋಯಿತಲ್ಲ ಅದು. ಬಂದಿರೋ ಮಾವ, ಹೇಗಿದ್ದೀರಿ? ಮನೆಯಲ್ಲೆಲ್ಲ ಆರೋಗ್ಯವಾಗಿದ್ದಾರೋ? ಅತ್ತೆ ಹೇಗಿದ್ದಾರೆ? ಹೀಗೆಂದು ಕೇಳುವುದಕ್ಕಾಗಲಿಲ್ಲ ಇವನಿಗೆ. ಮಾತು ಬರುವುದಿಲ್ಲ. ಮುಖರಾಗಿ ಹೋದ್ರೆ ಅಲ್ಲ, ಇವರದ್ದಂತಹ ವ್ಯಕ್ತಿತ್ವವನ್ನು ಕಂಡಾಗ ಪ್ರತಿಯೊಬ್ಬರು ಶಿರವಾಗ್ತಾರೆ ಎನ್ನುವಂತಹ ದೃಷ್ಟಿಯಿಂದ ಇವನಿಗೆ ಯಾರಿತ್ತು ಯಾರು ಬಂದ ಕುಂದೇನು ಈ ಶಬ್ದಕ್ಕೆ ಕುಂದಾಗುತ್ತದೆ ಮಾತನಾಡಿಸಿದ್ರೆ. ಹಾಗಾಗಿ ಇಷ್ಟೆಲ್ಲ ಆಗಬೇಕು ಅಂತ ಇದ್ರೆ ಇವನ ಬಗ್ಗೆ ಇವನು ತಿಳಿದುಕೊಳ್ಳಿಲ್ಲ ಅಂತ ಬೇರೆ ಹೇಳಬೇಕಾದದ್ದಿಲ್ಲ. ಇನ್ನೊಬ್ಬರು ಗುರುತಿಸಿಕೊಂಡಿದ್ದಾರೆ ಅಂತಾದ್ರೆ ಇನ್ನೇನು ಸಂಶಯ ಹುಟ್ಟಿಕೊಂಡದ್ದು? ಕೊಟ್ಟಿದ್ದಲ್ಲ, ಮಗಳನ್ನು ಕೊಟ್ಟಿದ್ದೇನೆ ಅಲ್ವಾ? ಸುಮ್ಮನೆ ಅವನ ವಿಚಾರವನ್ನು ಹೇಳುವಾಗ ಒಂದಷ್ಟು ಸೇರಿಸಿ ಹೇಳಿದ್ರು ಅಂತ ಕಾಣ್ತದೆ. ಯಾರೋ ಅಲ್ಲ, ನಾರದರದ್ದೇ ಕೆಲಸ ಇದು, ಬೇರೆ ಅಲ್ಲ. ಎಳೆಯ ಮಗುವಿಗೆ ಆ ವಿಷಯ ಮನಸ್ಸಿಗೆ ಮುಟ್ಟಿ ಹೋಗಿದೆ. ಹಸಿ ಗೋಡೆಗೆ ಕಲ್ಲು ಹೊಡೆದ್ರೆ ತಿರುಗಿ ಬರುವುದಿಲ್ಲ, ಅಲ್ಲಿಯೇ ಅಂಟಿಕೊಳ್ಳುತ್ತದೆ. ಎಳೆಯ ಮನಸ್ಥಿತಿ ಅಂದ್ರೆ ಹಾಗೆ. ಹೇಳಿದಂತಹ ವಿಚಾರವನ್ನು ಕೇಳಿಕೊಂಡಾಗ ಅವಳ ಮನಸ್ಸಿಗಾಯಿತು, ನಾನೇ ಏನಿದ್ರು ಕೂಡ ಅವನನ್ನು ಸೇರಬೇಕಾದವಳು ಎನ್ನುವಂತಹ ದೃಷ್ಟಿಯ ತಿಳಿಸಿಕೊಂಡ್ರೋ ಏನೋ. ಹಾಗಾಲಿರುಳು ಅವರಂತೆ ಧ್ಯಾನದಲ್ಲಿ ತೊಡಗಿದ್ದು ನನಗೆ ತಿಳಿದಾಗ ಅದನ್ನು ನಾನು ತಿರಸ್ಕರಿಸಿದ್ದೆ. ಆದರೂ ಕೂಡ ಹೇಳುವವ ಏನು ಮಠ ಮಾಡಿದ್ದಾನೋ, ಏನು ಮಂತ್ರ ಮಾಡಿದ್ದಾನೋ ಗೊತ್ತಾಗುವುದಿಲ್ಲ. ಆ ಕಡೆ ಈ ಕಡೆ ಸುಳಿಯುವ ದ್ವಾರ ಇವರ ಸ್ವರೂಪವನ್ನು ಅವಳಿಗೆ ತೋರಿಸಿದ್ರೋ ಏನೋ. ಒಂದು ದಿವಸ ಬಂದಂತಹ ಇವ ಸುಮ್ಮನೆ ಉಳಿಲಿಲ್ಲ. ನನ್ನ ಮಗಳನ್ನು ಅಪಹರಿಸಿಕೊಂಡು ಹೋದ್ರ ಅಲ್ಲ, ಅವಳು ಇವನ ಜೊತೆಯಲ್ಲಿ ಓಡಿ ಹೋದ್ಲು, ನನಗೆ ಗೊತ್ತಾಗಲಿಲ್ಲ. ಇದನ್ನು ತಿಳಿದಂತಹ ನಾನು ಸುಮ್ಮನೆ ಉಳಿಲಿಲ್ಲ, ದಂಡಧರನಾದೆ. ಮುಂದುವರೆದು ಇವನನ್ನು ಅಲ್ಲಿಗೆ ಮುಗಿಸ್ತೇನೆ ಅಂತ ಹೊರಟಾಗ ಬಂದ್ರಲ್ಲ ಅಲ್ಲಿಗೆ, ಅಪ್ಪಯ್ಯ ಮಗನೇ
ಮಂಗನಲ್ಲಿ ಎಲ್ಲಿ ಉಂಟು? ಮಂಗ ಬುದ್ಧಿಯನ್ನೇ ಪ್ರಕಟಪಡಿಸುತ್ತದೆ. ಒಂದಲ್ಲಿ ಆದರೂ ಸುಮಮಾಲೆಯೋ ಇನ್ನೇನು ವಿಶೇಷವಂತಹ ವಜ್ರದ್ದು ಮುತ್ತಿನ ಹಾರವು ಕೈಗೆ ಸಿಕ್ಕಿತು ಅಂತ ಅಲ್ಲೊಮ್ಮೆ ಹೀಗೆ ತೆಗೆದು ನೋಡ್ತಾನೆ. ಆಚೀಚೆ ನೋಡ್ತದೆ, ಯಾರು ನೋಡ್ತಾರೆ ಅಂತ. ನೋಡ್ಲಿ ನೋಡದೇ ಇರ್ಲಿ, ಮತ್ತೊಮ್ಮೆ ತಿಗತ್ತೆ ಹೀಗೆ ತುಪ್ಪ ಬಡಿಕೊಳ್ತಾನೆ. ಒಮ್ಮೆ ಮುಗಿಸ್ತಾನೆ, ಒರೆಸ್ತಾನೆ, ಹೀಗೆ ಮಾಡಿ ಅದನ್ನು ಹಾಳು ಮಾಡಿ ಬಿಸಾಡ್ತಾನೆ. ಆ ಮಂಗನಿಗೆ ಮಾಣಿಕ್ಯದ ಬೆಲೆ ಎಲ್ಲಿಂದ ಗೊತ್ತು? ನನ್ನ ಮಗಳ ಅರ್ಹತೆ ಇದಕ್ಕೆ ಎಲ್ಲಿಂದ ಗೊತ್ತಾಗಬೇಕು? ಅಕಟ ಇದರಿಂದಲಾಗಿ ಅಪ್ಪ ಹೇಳಿದ ಮಾತಿಗೆ ಬೇಕಾಗಿ ಮದುವೆ ಮಾಡಿ ಕೊಡಬೇಕಾದದ್ದು ಅನಿವಾರ್ಯ ಆಯ್ತು. ಅಕಟ ಎನ್ನ ಬಾಳುವೆಯಲ್ಲಿ ಇಂತಹ ಪ್ರಸಂಗ ನಡೆದಿಲ್ಲ, ನಡೆದು ಹೋಯಿತಲ್ಲ ಎನ್ನುವಂತಹ ಪಶ್ಚಾತ್ತಾಪ ಎನ್ನುವುದು ನನ್ನನ್ನು ಈ ಹೊತ್ತು ದಹಿಸುವಂತೆ ಮಾಡ್ತದೆ. ಆದ್ರೆ ದೇವರು ಯಾರು? ದೇವರು ದೇವರು ಅಂತ ಹೇಳುವುದು ಪಂಗಡ ಇದೆಯಲ್ಲ. ಬರಬೇಕು, ಇಲ್ಲದಿದ್ರೆ ತಂದೆ ತಾಯಿಗಳ ಮೂಲಕವಾಗಿ ಬರಬೇಕು. ಇವನ ಅಪ್ಪ ಯಾರು, ಅಮ್ಮ ಯಾರು, ಅಲ್ಲ ಇವನಿಗೆ ವಿದ್ಯೆಯನ್ನು ಹೇಳಿಕೊಟ್ಟಂತಹ ಗುರು ಯಾರು? ಪ್ರಶ್ನೆ ಬರುವಾಗ ಉತ್ತರ ಬರೇ ಶೂನ್ಯ, ಯಾರೂ ಇಲ್ಲ ಇವನಿಗೆ. ಮತ್ತೆ ಸ್ನಾನ ಮಾಡಬೇಕು ಅಂತ ಗೊತ್ತಿದೆಯೋ ಇವನಿಗೆ? ಸ್ನಾನ ಎನ್ನುವುದು ಹೇಗೆ ಇದ್ರೆ ಗೊತ್ತಿಲ್ಲ. ಆದ್ರೆ ಕೆಲವೊಂದು ತೀರ್ಮಾನವನ್ನು ಮಾಡಿದ್ದಾರೆ. ಆತಪ ಸ್ಥಾನ ಒಂದು, ಮೃತ್ತಿಗೆ ಸ್ಥಾನ ಇನ್ನೊಂದು, ಮತ್ತೆಂತದ್ದು ಜಲಸ್ಥಾನ ಮತ್ತೊಂದು. ಅದೇ ಹೇಳಿದ್ರಲ್ಲ, ಇಷ್ಟೆಲ್ಲ ಆಯ್ತು ಅಂತಾದ್ರೆ ಇದರಿಂದ ಪರಿಹಾರ ಎತ್ತು ನೋಡ ಹೊರಟ್ರೆ ಇವನಿಗೆ ಅದೇ ಬೇಕಾದದ್ದು. ಜಲದಲ್ಲಿ ಮಿಂದು ಇವನಿಗೆ ಗೊತ್ತಿಲ್ಲ. ಇವನ ಮೈಗೆ ಬಳಿದುಕೊಂಡಂತಹ ಯಾವುದೋ ಸುಣ್ಣದ ಹಾಗೆ ಉಂಟಲ್ಲ ಭಸ್ಮ, ಸ್ಮಶಾನದಲ್ಲಿರುವಂತಹ ಬೂದಿಯೇ ಇವನಿಗೆ ಆಯ್ತು ಅಲಂಕಾರಕ್ಕೆ. ಸ್ನಾನ ಅದು ಜಪತಪ ಮಾಡಬೇಕು ಅಂತಾದ್ರೆ ಅವನಿಗೆ ಯಜ್ಞೋಪವೀತ ಧಾರಣೆ ಆಗಬೇಕು, ಉಪನಯನಾದಿ ಸಂಸ್ಕಾರವಾಗಬೇಕು. ಇವನಿಗೆ ಯಾರು ಉಪನಯನ ಮಾಡಿದ್ದಾರೆ? ಮಾಡಿದವರಿದ್ದಾರೋ? ಇರಬೇಕು ಅಂತಾದ್ರೆ ತಂದೆ ತಾಯಿ, ಆಮೇಲೆ ನಾವ ಮದುವೆ ಆಗಲಿಲ್ಲ. ಅದಕ್ಕಿಂತ ಮೊದಲು ತಾಯಿಯ ಒಡ ಹುಟ್ಟಿದವರು ಯಾರಾದ್ರೂ ಇದ್ದಾರೆ? ಇವನಿಗೆ ಯಾವ ಸಂಬಂಧವೂ ಇಲ್ಲ. ಆದ್ರೆ ಸಂಬಂಧವೇ ಇಲ್ಲವೇ ಇವನ ಜೊತೆಯಲ್ಲಿರುವಂತಹ ಭೂತ ಬೇತಾಳ ಪಿಶಾಚಾದಿಗಳು. ಅವ ಹೋಗುವಾಗ ಅವರ ಹಿಂದಿನಿಂದ ಮುಂದಿನಿಂದ ಕಿರಿಕಿರಿ ಮಾಡ್ತಾ ಹೋಗುವವರು ಎಷ್ಟು ಮಂದಿಗಳು. ಒಂದಕ್ಕೂ ಸ್ವರೂಪ ಎನ್ನುವುದು ಇರುವುದಿಲ್ಲ. ಅವುಗಳ ಸ್ವರೂಪವನ್ನು ನೋಡಿದ್ರೆ ಎಲ್ಲಿಯಾದ್ರೂ ಹೆದರಿ ಮತ್ತೆ ಅವ ಮೇಲೆ ಹೇಳ್ತಾನೋ ಇಲ್ಲವೋ ಗೊತ್ತಿಲ್ಲ. ಸ್ನಾನ ಇಲ್ಲ, ತಪ ಇಲ್ಲ, ಅನುಷ್ಠಾನ ಎನ್ನುವುದು ಏನು ಅಂತ ಗೊತ್ತಿಲ್ಲ. ಇವನಿಗೆ ಸಂಸರ್ಗ ಒಳ್ಳೇದಾಗಬೇಕು ಅಂತಾದ್ರೆ ಭೂತ ಬೇತಾಳಾದಿಗಳಿದ್ರೆ ಸಂಸರ್ಗ ಎಲ್ಲಿಂದ ಬರಬೇಕು? ಹೊತ್ತಲ್ಲದ ಹೊತ್ತಿಗೆ ಅಟ್ಟಹಾಸ ಕೊಟ್ಟುಕೊಂಡು ಕೇಕೆ ಹಾಕುತ್ತಾ ಕುಡಿದು ಕುಪ್ಪಳಿಸುತ್ತಾ ಮುಂದೆ ಸಾಗುತ್ತಿರುವಂತಹ ಇವನ ಗಣನವನ್ನೊಮ್ಮೆ ನೋಡಿದರೆ ಸಾಕು ಯಾರಾದರೂ ಅಸೂಹೆ ಪಟ್ಟುಕೊಳ್ಳಲೇಬೇಕು. ಇಂತಹ ಸ್ಥಿತಿಯವನಾದ ಇವನ ವ್ಯಕ್ತಿತ್ವ ಹೇಳೋದಕ್ಕೆ ಹೊರಟ್ರೆ ನಮಗೆ ಹೇಸಿಗೆ ಆಗುತ್ತದೆ. ದೇವರು ದೇವರು ಇವನನ್ನು ಭಕ್ತರು ಆರಾಧಿಸ್ತಾರೆ ಅಂತಾದ್ರೆ ಆ ಪಂಗಡವೇ ಬೇರೆ. ಅಸುರ
ಬೇಕಾಗ್ತದೆ ಎನ್ನುವಾಗಲೇ ಆಡಿದ್ರಲ್ಲ ನೀವು. ಇವ ದೇವರು ಎನ್ನುವ ಹಾಗೆ ಇವನ್ನು ಆರಾಧಿಸುವುದಕ್ಕೆ ಬಹಳಷ್ಟು ಮಂದಿಗಳಿದ್ದಾರೆ ಧರಿತ್ರಿಯಲ್ಲಿ. ಅವರು ಯಾರು? ಸಂಸ್ಕಾರವುಳ್ಳವರ ಅಸುರರು. ಅದರಲ್ಲಿ ಅತೀ ಏನು ಅಂತ ಹೇಳಿದ್ರೆ ಯಾವುದೇ ಸಂಸ್ಕಾರಕ್ಕೆ ಹೊಂದಿಕೊಂಡವರಲ್ಲ, ಮೀರಿ ನಿಂತವರಿದ್ದಾರೆ. ಅತಿ ಮಾಂಸಾಹಾರಿಗಳು. ಮಾಂಸ ತಿನ್ನಬಾರದು ಅಂತ ಎಲ್ಲಿಯೂ ಹೇಳಲಿಲ್ಲ, ಯಾರು ಹೇಳಲಿಲ್ಲ. ತಿನ್ನಬಹುದು, ಅದೆಷ್ಟು ಬೇಕು ಅಷ್ಟೇ ತಿನ್ನಬೇಕೆ ಹೊರತು ಅತಿಯಾದಂತಹ ಮಾಂಸ ಭೋಜನ ಅಷ್ಟನ್ನು ನೋಡಿದಾಗ ಮನಸ್ಸಿಗೆ ಬೇಕು ಅಂತ ಆಗ್ತದೆ, ಕರಗಬೇಕು ಅಂತಾದ್ರೆ ಒಂದಷ್ಟು ತಗೊಳ್ಬೇಕಾಗ್ತದೆ ತೀರ್ಥ. ಅದು ತಗೊಂಡ್ರ ಮತ್ತೆ ಹೇಳಬೇಕು ಅಂತ ಇಲ್ಲ, ಹೇಳಿದ ಹಾಗೆ ಇರುವುದಿಲ್ಲ. ದಾರಿ ಅಂತ ಕಾಣುವುದು ಕಾಡಿಗೂ ಹೋಗುತ್ತಾರೆ, ಆಮೇಲೆ ನೇರವಾದ ದಾರಿ ಅಂತೇಳಿ ಬಾವಿಗೂ ಬೀಳ್ತಾರೆ. ಇಂತಹ ಸ್ಥಿತಿ ಅವರದ್ದಾಗಿ ಹೋಗ್ತದೆ. ಆ ಪಾಷಂಡಿಗಳು ಹಗಲು ರಾತ್ರಿ ಎನ್ನುವಂತಹ ಭೇದವರಲ್ಲಿಲ್ಲ. ಕಾಮಾಂಧರಾಗಿ ಇನ್ನೊಂದು ಮನೆಯ ಹೆಣ್ಮಕ್ಕಳ ಕಡೆಗೆ ದೃಷ್ಟಿಯನ್ನಿರಿಸಿಕೊಂಡವರು. ಯಾವುದೇ ಆದಿತು ಅಶ್ಲೀಲವಾದಂತಹ ವಿಚಾರವನ್ನು ಮಥನ ಮಾಡುವವರು ದಿನವು. ಅಂತಹ ಪಾಷಂಡಿಗಳು ಇವರನ್ನು ಬಹಳವಾಗಿ ದೇವರಂತ ಒಪ್ಪಿಕೊಂಡಿದ್ದಾರೆ. ರೂಢಿಯಲ್ಲಿ ಬಹಳ ಬೇಗ ಒಲಿಯುವುದು ಯಾರು ಅಂತ ಕೇಳಿದ್ರೆ ಇವನೇ, ಅಗ್ಗದ ದೈವ, ಬರೀ ಅಗ್ಗ. ಇವರನ್ನು ಉಳಿಸಿಕೊಳ್ಳಬೇಕು ಅಂತಾದ್ರೆ ಕೆಲಸವೇ ಇಲ್ಲ. ಹೋಯ್ತು, ಒಂದಷ್ಟು ನೀರಲ್ಲಿ ಮುಳುಗಿತು, ಕುಳಿತುಕೊಂಡು ಓಂ ನಮ ಶಿವಾಯ ಅಂತ ಹೇಳಿ ಬರ್ಲಿಲ್ಲ. ಬರದಿದ್ರೆ ಏನಂತೆ, ನನ್ನ ಕತ್ತನ್ನು ಕತ್ತರಿಸಿ ಆಹುತಿ ಕೊಡ್ತೇನೆ ಅಂತ ಹೇಳಿದಲ್ಲಿಗೆ ಸಾಕು. ಎಲ್ಲಿದ್ರು ಓಡಿಕೊಂಡು ಬರ್ತಾರೆ. ಇವ ಬಂದವನೇ ಭಕ್ತ, ನನಗೆ ಏನು ಬೇಕು ಅಂತ ಕೇಳ್ತಾನೆ. ಹಿಂದೆ ಮುಂದೆ ಯೋಚನೆ ಮಾಡುವುದಿಲ್ಲ. ಯಾರ ಗಂಟು ಅಂತ ಇವ ಕೊಡುದು? ಒಟ್ಟಿನಲ್ಲಿ ಕೊಟ್ಟು ಬಿಡ್ತಾನೆ. ನಾನು ದೇವರು, ನಿನಗೇನು ಬೇಕು ಕೊಡ್ತೇನೆ ಅಂತ. ಕೊನೆಗಾಗುವಾಗ ದಿಕ್ಕು ದೆಸೆ ಇಲ್ಲದೆ ಓಡಿ ಹೋಗುವಂತಹ ಪ್ರಸಂಗಗಳು ಎಷ್ಟೋ ಬಂದಿರಬಹುದು ಇವನಿಂದಲಾಗಿ. ಇವನಿಗಲ್ಲದಿದ್ರು ಉಳಿದವರು ಎಷ್ಟು ಕಷ್ಟವನ್ನು ಅನುಭವಿಸಿದ್ದಾರೆ. ಹೆಚ್ಚು ಹೇಳಬೇಡಿ, ನಾನು ಅನುಭವಿಸುವಂತಹ ಒಂದು ಅನುಭವ ನಿಮಗೆ ಹೇಳ್ತೇನೆ. ಒಂದು ದಿವಸ ಮಹತ್ತರ ಕಾರ್ಯ ಸಾಧನೆಗೆ ಬೇಕಾಗಿ ಇಂತಹದ್ದೇ ಒಂದು ವೇದಿಕೆ ಸಿದ್ಧವಾಗಿತ್ತು. ಅಲ್ಲಿಗೂ ನಾನು ಹೋಗಿದ್ದೆ. ಹೋಗುವಾಗ ಇವನು ಬಂದಿದ್ದ. ಬಂದ್ರ ಎಲ್ಲರೂ ಸಭೆಯಲ್ಲಿ ಬೇಕಂತೆ ಪಾಲ್ಗೊಳ್ಳುತ್ತಾ ಇರುವಾಗ ಆ ಕಡೆಯಿಂದ ನಾರಾಯಣ ಗರುಡನನ್ನು ಏರಿಕೊಂಡು ಬಂದವನೇ ಗರುಡನ್ನು ನೋಡಿದಾಗ ಇವನ ಶರೀರದಲ್ಲಿರುವಂತಹ ಸರೀಸೃಪಗಳಿದೆಯಲ್ಲ, ಇವನಿಗೆ ಸರಿಯಾಗಿ ಉಟ್ಟುಕೊಳ್ಳುವುದಕ್ಕೆ ಬರುವುದಿಲ್ಲ, ಉಡಿದಾರವೂ ಇಲ್ಲ. ಕರ್ಮ ಏನಿದ್ರು ಸರ್ಪವೇ ಸುತ್ತಿಕೊಳ್ತಾರೆ ಸೊಂಟಕ್ಕೆ. ಅದೇ ಇವನ ವಸನಕ್ಕೆ ಆಧಾರ. ಗರುಡನನ್ನು ನೋಡಿದಾಗ ಈ ಸರ್ಪಗಳೆಲ್ಲ ಸರಿದು ಎಲ್ಲಿ ಹುತ್ತ ಸಿಗ್ತದೆ ಅಂತ ಒಳ ಸೇರಿದ. ಆವಾಗ ಇವ ಹುಟ್ಟಂತಹ ಬಟ್ಟೆ ಇದೆಯಲ್ಲ, ಬಟ್ಟೆ ಜಾರಿ ದಿಗಂಬರ ಹೇಳ್ತಾರೆ ಕೆಲವರಲ್ಲ, ಮೂಢರು. ಅವನಿಗೆ ವಸನ ಬೇಕಾಗತ್ತಿಲ್ಲ, ಮೂರು ಲೋಕವೇ ಅಲ್ಲ ಅಂಬರವೇ ಇವನಿಗೆ ವಸನವಾಗುತ್ತದೆ ಅಂತ. ಆವಾಗ ಏನೂ ಇರಲಿಲ್ಲ. ನನ್ನ ದೃಷ್ಟಿಗೆ ಬಿದ್ದು ಹೋಯಿತು. ನಮಗ ಮರ್ಯಾದೆ ದೊಡ್ಡ, ಅದನ್ನು ಬಿಟ್ಟಿರುವುದಕ್ಕಾಗುವುದಿಲ್ಲ. ಅದಕ್ಕೆ ಬೇಕಾಗಿ ನನ್ನಲ್ಲಿ ಒಂದು ಉತ್ತರಿಯಾಗಿತ್ತು, ಅದನ್ನು ತೆಗೆದವರ ಮುಖಕ್ಕೆ ಬಿಸಾಡಿದೆ. ಆದ್ರೆ ಹೋಗಲಿ, ಎಲ್ಲಿಯಾದ್ರೂ ಮಾನ ಉಳಿದಿದ್ರೆ ಉಳಿಲಿ ಅಂತ. ಇಂತಹ ಮಹಾಸಭೆಗೆ ಬಂದಾಗ ಯೋಗ್ಯವಾದಂತಹ ಗೌರವ ದೊರಕಿತು ಅಂತ ಗ್ರಹಿಸಿದ್ರೆ ಇಲ್ಲಿ ಆದದ್ದು ನಮಗ ಅವಮಾನವಾಗುವಂತಹ ಪ್ರಸಂಗವೇ ಸಿದ್ಧವಾಯಿತು ಅಂತಾದ್ರೆ ನನ್ನಂತವರಿಗೆ ಈ ಸಭೆ ಬೇಕೇ? ಅಗತ್ಯವೇ ಇಲ್ಲ. ಅಗತ್ಯ ಇಲ್ಲ ಅಂತಾದ್ರೆ ಒಂದರ ಕ್ಷಣ ಇಳಿಯಲ್ಲಿ ಅರ್ಥ ಇದೆಯೇ ಇಲ್ಲವಲ್ಲ? ಹೋಗುವವರೆಲ್ಲ ಹೋಗಿ ಆಯ್ತಾ? ಒಳ್ಳೆಯದು. ದೇವೇಂದ್ರ, ಅಂತೂ ಅವನ ಧ್ವನಿಗೆ ನೀನು ಧ್ವನಿ ಸೇರಿಸಿದೆ ಅಲ್ವೋ? ಅನ್ಯಕ್ಷೇತ್ರದಲ್ಲಿ ಮಾಡಿದ ಪಾಪ ಪುಣ್ಯಕ್ಷೇತ್ರದಲ್ಲಿ ದೂರವಾಗ್ತದೆ. ಪುಣ್ಯಕ್ಷೇತ್ರದಲ್ಲೇ ಪಾಪವನ್ನು ಮಾಡಿದ್ದೇ ಪಾಪಕ್ಕೆ ಪ್ರಚೋದನೆ ಕೊಟ್ರೆ ಅದು ವಜ್ರಲೇಪವಾಗಿ ಕಾಡುತ್ತದೆ. ನೆನಪು ನಿನಗಿರಲಿ. ಸರ್ವದಾ ಮೌನಿಯಾಗಿದ್ದುಕೊಂಡು ಸಹಕರಿಸಬೇಕಾದಂತ ಸುಜ್ಞಾನವತಿ ಇರಬೇಕಾದ ನೀನೂ ಮೌನವನ್ನು ಮುರಿದು ಮಾತನಾಡಿದ ಯಾಕೆ ಅಂತ ನನಗೆ ಅರ್ಥವಾಗ್ತದೆ. ಅವನ ಕುರಿತಾಗಿ ನಿನಗುಳ್ಳ ಭಯ ನಿನ್ನಲ್ಲಿ ಮಾತನಾಡಿದೆ. ಹೌದು, ಹೆದರಿಸುವಾಗ ತಲೆ ಅಲುಗಿಸಬೇಕಾದ ಅನಿವಾರ್ಯ ಸ್ಥಿತಿಗೆ ನೀನು ಒಳಗಾಗಿದ್ದೆ ಎನ್ನುವುದನ್ನು ಈ ಪೀಠದಲ್ಲಿ ಕುಳಿತು ಜ್ಞಾನವುಳ್ಳವನಾದ ನಾನು ಅರ್ಥ ಮಾಡಿಕೊಂಡೆ.
ಹೇಳಿಕೊಳ್ತಾನವ. ಇಲ್ಲ, ಅದೇ ಊರಲ್ಲ, ಊರಿನ ಪದ್ಧತಿಯನ್ನು ತಿಳಿದವನಾಗಿ ವ್ಯವಹರಣೆಯನ್ನು ಮಾಡಬೇಕು. ಬಂದವನು ತನ್ನ ಪಾತ್ರದ ಮೌಲ್ಯಕ್ಕೆ ಅನುಗುಣವಾಗಿ ವ್ಯವಹರಿಸಬೇಕಾಗಿ, ಅದಕ್ಕೆ ಹೊರತಾಗಿ ತಾನು ನಡೆದು ಇವರೆಲ್ಲ ಅಪಮಾನಿಸಿ ತಾನು ಹೊರಟು ಹೋದ. ಕಡೆಗವನಾಡಿದ ಮಾತು ಅವನು ನಮಗೆ ಮಾತ್ರವಲ್ಲ, ಸಭೆಗೆ ಮಾಡಿದ ಅಪಮಾನ. ನನ್ನಂತ ಮಾನ ಮರ್ಯಾದೆ ಉಳ್ಳವರಿಗೆ ಈ ಸಭೆಯಲ್ಲ ಅಂದ್ರೆ ಇರುವವರು ಯಾರು? ಪರೋಕ್ಷವಾಗಿ ಏನು ಹೇಳಿದ ಹಾಗಾಯ್ತು ಅಂತ ಅರ್ಥ ಮಾಡಿಕೊಳ್ಳಿ. ಹೋಗಲಿ, ಅವರವರು ಮಾಡಿದ ಕರ್ಮ, ಅದರ ಫಲವನ್ನು ಅವರೇ ಉಣುತ್ತಾರೆ. ನನ್ನ ಅಧ್ಯಕ್ಷ ಪೀಠದಲ್ಲಿ ನಡೆಯಬಹುದಾದಂತಹ ಜ್ಞಾನ ಸತ್ರವಿದೆ. ಎಲ್ಲರೂ ಇರಿ. ಒಮ್ಮೆ ತಿಳಿ ನೀರ ಕೊಳಕ್ಕೆ ಕಲ್ಲು ಎಸೆದ ಹಾಗೆಯೇ ಕಲರವ ಎದ್ದು ಹಾಳಾದರೂ ಕೂಡ ಯಾರಿಂದಾಯಿತು ಅವನ ನಿರ್ಗಮನದಿಂದ ಸಭೆ ಮುಂದಿನ ಸ್ಥಿತಿಗೆ ಬಂದಿದೆ. ನಾನಿನ್ನೂ ಇರ್ತೇನೆ, ತೀರ್ಮಾನವನ್ನು ಕೈಗೊಳ್ಳೋಣ. ಯಜ್ಞದ ಸಕಲ ಕಾರ್ಯಗಳು ಸಾಂಗವಾಗಿ ನೆರವೇರ. ನೆರೆದ ತರುವ ಸಂಭ್ರಮ ದಿವರಿತಲರಿದನಂತರಿಗ ಕಿಲ ವಿಭವ ಬ್ರಾಹ್ಮಣರು ಹೋಗುವ ಚಂದ, ಆ ವೈಭವವನ್ನು ವಿವರಿಸುವುದಕ್ಕೆ ಹೊಗಳೋದಕ್ಕೆ ಅನಂತನಿಗೂ ಸಾಧ್ಯವಿಲ್ಲ. ಖಂಡಿತ ಇಲ್ಲ. ಅದ್ಯಾರು ಅನಂತ ಅಂದ್ರೆ? ಯಾರು? ಹೌದು, ಸರ್ಪ. ಅವನಿಗೂ ಕೂಡ ಸಾಧ್ಯ ಇಲ್ಲ ಅಂತ. ಅಂತದ್ದು ಅಂತ ಸಂಭ್ರಮ ನಮ್ದು ಅಲ್ವಾ? ಎಲ್ರಿಗೂ ಸಂತೋಷ ಇದೆ. ಎಲ್ಲ ಬೇರೆ ಬೇರೆ ಊರಿನಿಂದ ಬಂದ ಬ್ರಾಹ್ಮಣರು. ಹೋಗೋದು ಮಾತ್ರ ಒಂದೇ ಕಡೆ ಅಲ್ವಾ? ಗುರಿ ಒಂದೇ. ವರ್ಣಾನಾಂ ಬ್ರಾಹ್ಮಣೋ ಗುರು ಅಲ್ವಾ? ವರ್ಣಗಳಲ್ಲಿ ಬ್ರಾಹ್ಮಣವೇ ಶ್ರೇಷ್ಠ ಅಲ್ವಾ? ಪರ್ವತಗಳಲ್ಲಿ ಮೇರುವೇ ಶ್ರೇಷ್ಠ, ಗುರುಗಳಲ್ಲಿ ಬೃಹಸ್ಪತಿಯೇ ಶ್ರೇಷ್ಠ, ಕ್ಷೇತ್ರಗಳಲ್ಲಿ ಪುಷ್ಕರವೇ ಶ್ರೇಷ್ಠ, ಸರೋವರದಲ್ಲಿ ಮಾನಸವೇ ಶ್ರೇಷ್ಠ, ಮುನಿಗಳಲ್ಲಿ ನಾರದನೇ ಶ್ರೇಷ್ಠ. ಹಾಗೆಯೇ ವರ್ಣಗಳಲ್ಲಿ ಬ್ರಾಹ್ಮಣವೇ ಶ್ರೇಷ್ಠ. ಹಾಗಾಗಿ ನಮ್ಮನ್ನು ಪಕ್ಕನೆ ಗುರುತಿಸಿಕೊಳ್ತಾರೆ ಎಲ್ಲರೂ. ಆಕಾಶದಲ್ಲಿ ರಾತ್ರಿ ಹೊತ್ತು ಅದೆಷ್ಟೋ ನಕ್ಷತ್ರಗಳು ಮಿನುಗುತ್ತಾ ಇರ್ತವೆ. ಅವುಗಳನ್ನೆಲ್ಲ ಪ್ರತ್ಯೇಕವಾಗಿ ಗುರುತು ಹಿಡಿಯೋದಕ್ಕೆ ಆಗೋದಿಲ್ಲ. ಆದ್ರೆ ಆಕಾಶದಲ್ಲೇ ಇರುವ ಸೂರ್ಯ ಚಂದ್ರರನ್ನು ಎಲ್ಲರೂ ಬೇಗನೆ ಗುರುತಿಸ್ತಾರೆ. ಯಾಕೆಂದ್ರೆ ಶ್ರೇಷ್ಠರವರು, ಶ್ರೇಷ್ಠರನ್ನು ಬೇಗ ಗುರುತಿಸ್ತಾರೆ ಎಲ್ಲರೂ ಅಲ್ವಾ? ಸರಿ, ಎಲ್ಲರೂ ಬಂದಿದ್ದೇವೆ. ನಮ್ಮಲ್ಲಿ ನೋಡಿದ್ರೆ ತುಂಬಾ ಮಂದಿಗಳಿದ್ದಾರೆ. ಹೌದು, ಹೋಳಿಗೆ ಶಂಭಟ್ರಿದ್ದಾರೆ. ಹೋಳಿ ಬಜಲ್ಲ, ಹೋಳಿಗೆ ಶಂಭಟ್ರು. ಅಂದ್ರೆ ಹೋಳಿಗೆ ಎಲ್ಲರೂ ಮಾಡ್ತಾರೆ. ಆದ್ರೆ ಶಂಭಟ್ರು ಹೋಳಿಗೆ ಮಾಡಿದ್ರೆ ಉಂಟಲ್ಲ, ಅದರ ರುಚಿಯೇ. ಚಕ್ಕುಲಿ ಶಂಕರಣ್ಣ ಇದ್ದಾರೆ. ಹೌದು, ಕಾಯಿ ಹುಳಿ ಮಯ್ಯರಿದ್ದಾರೆ. ಎಲ್ಲ ಇದ್ದಾರೆ. ಒಂದೊಂದು ವಿಭಾಗದಲ್ಲಿ ಒಬ್ಬೊಬ್ರು. ಉಡುಪರು ಸಾಂಬಾರು ಮಾಡಿದ್ರೆ ಉಂಟಲ್ಲ, ಬೇರೆ ಯಾರು ಸಾಂಬಾರು ಮಾಡಿದ್ರು ಊಟ ಮಾಡ್ಲಿಕ್ಕಿಲ್ಲ. ಮತ್ತೆ ಖಂಡಿತ ಅಷ್ಟು ರುಚಿ ಅವರು ಉಡುಪರ ಸಾಂಬಾರು ಅಂದ್ರೆ ಅಲ್ವಾ? ಒಬ್ಬೊಬ್ರು ಒಂದೊಂದು ವಿಭಾಗದಲ್ಲಿ. ಹೌದಾ? ಬಹಳಷ್ಟು ಮಂದಿ ಸೇರಿಕೊಂಡಿದ್ದೇವೆ. ನಾವು ರಾತ್ರಿ ಮಲಗಿದ್ರೆ ಯಾರು ಎಬ್ಬಿಸೋದು ಬೇಡ ಬ್ರಾಹ್ಮಣರನ್ನು. ಹೌದು, ಒಂದು ರಾಜ್ಯದ ಅರಸ ರಾತ್ರಿ ಮಲಗಿದ್ರೆ ಅವನಿಗೆ ಎಚ್ಚರ ಆಗೋದಿಲ್ಲ. ಎಬ್ಬಿಸಬೇಕು ಅಂತಾದ್ರೆ ಚೈತಾಲಿ ಎಂಬ ಮಂಗಳ ವಾದ್ಯವನ್ನು ಸೇವಕರು ಬಾರಿಸಿದೆ. ಚೈತಾಲಿ. ಹೌದಯ್ಯ, ವಿಶೇಷ ಉಂಟು, ಗೊತ್ತುಂಟ ನಿಮಗೆ? ಹಾಗಿದ್ರೆ ಸೇವಕರು ರಾತ್ರಿ ನಿದ್ದೆ ಮಾಡ್ಲಿಕ್ಕಿಲ್ಲ. ಅವರು ಮಂಗಳ ವಾದ್ಯವನ್ನು ಮೊಳಗಿಸಿ, ಚೈತಾಲಿಯನ್ನು ಮೊಳಗಿಸಿ ಅರಸರನ್ನು ಎಬ್ಬಿಸ್ಲಿಕ್ಕೇ ಇರುವವರು. ಹಾಗೆಂತ ಬ್ರಾಹ್ಮಣರು ಮಲಗಿದ್ರೆ ತನ್ನಿಂದ ತಾನೇ ಧೀಶಕ್ತಿ ನಮಗೆ. ಸೂರ್ಯೋದಯವಾಗುವುದಕ್ಕಿಂತ ಮೊದಲೇ ಎಚ್ಚರವಾಯಿತು. ತಪಸ್ಸಿನ ಮೂಲಕ ಪಡೆದ ಶಕ್ತಿ ಅದು ಅಲ್ವಾ? ಸೂರ್ಯನನ್ನು ಆರಾಧಿಸಿ ಅವಧಿಯೋ ಯೋನ ಪ್ರಚೋದಯ ಅಂತ ಧೀಶಕ್ತಿಯನ್ನು ಹೆಚ್ಚಿಸ್ತಾನವ. ಯಾರು ಸೂರ್ಯನನ್ನು ಭಕ್ತಿಯಿಂದ ಆರಾಧಿಸ್ತಾರೋ ಅವರಿಗೆ ಕರ್ತವ್ಯ ಮಾಡಬೇಕು ಅಂತಾದ್ರೆ ಮತ್ತೊಬ್ರು ಹೇಳ್ಬೇಕು ಅಂತ ಇಲ್ಲ. ನನ್ನಿಂದ ತಾನೇ ಆ ಶಕ್ತಿ, ಧೀಶಕ್ತಿ ಹೆಚ್ಚಾದಾಗ ನಮಗೆ ಎಚ್ಚರವಾಗ್ತದೆ. ನಾನು ಇಂಥದ್ದು ಮಾಡ್ಬೇಕು, ಅಲ್ಲಿಗೆ ಹೋಗ್ಬೇಕು, ಎಲ್ಲ ತನ್ನಿಂದ ತಾನೇ ಗೊತ್ತಾಗ್ತದೆ ನಮಗೆ ಅಂತದ್ದು ಅಲ್ವಾ? ನೋಡಿದಿರಾ, ಬ್ರಾಹ್ಮಿ ಮುಹೂರ್ತ ಕಳೀತದಕ್ಕಿಂತ ಮೊದಲೇ
ಎಚ್ಚರವಾಗಿದೆ. ಬಾಲಭಾಸ್ಕರನ ಪ್ರಥಮ ಕಿರಣವು ಭೂರಮೆಯನ್ನು ಚುಂಬಿಸುವಂತಹ ಕಾಲವನ್ನೇ ವಿದ್ವಾಂಸರೆಲ್ಲ ಬ್ರಾಹ್ಮಿ ಮುಹೂರ್ತ ಅಂತ ಕೊಂಡಾಡಿದೆ. ಅದಕ್ಕಿಂತ ಮೊದಲು ಎಚ್ಚೆತ್ತುಕೊಳ್ಳೋದು ನಾವು. ಯಾಕೆ ಅವನನ್ನು ಭಾನುವಿಗೆ ನಮಸ್ಕಾರ ಮಾಡಬೇಕು ಅಂತ. ನಮಸ್ಕಾರ ಮಾಡಿದ್ರೆ ಬಹಳ ಸಂತೋಷ ಆಗ್ತದೆ ಅವನಿಗೆ ಅಲ್ವಾ. ಅಲಂಕಾರ ಪ್ರಿಯೋ ವಿಷ್ಣು, ಅಭಿಷೇಕ ಪ್ರಿಯೋ ರುದ್ರೋ, ನಮಸ್ಕಾರ ಪ್ರಿಯೋ ಭಾನು ಅಲ್ವಾ. ಬ್ರಾಹ್ಮಣ ಭೋಜನ ಪ್ರಿಯ. ಅಲಂಕಾರ ಮಾಡಿದ್ರೆ ವಿಷ್ಣುವಿಗೆ ಸಂತೋಷವಾಗ್ತದೆ, ಅಭಿಷೇಕ ಮಾಡಿದ್ರೆ ರುದ್ರನಿಗೆ ಸಂತೋಷವಾಗ್ತದೆ, ಹಾಗೆ ನಮಸ್ಕಾರ ಮಾಡಿದ್ರೆ ಭಾನುವಿಗೆ ಸಂತೋಷವಾಗ್ತದೆ. ನಮಸ್ಕಾರ ಮಾಡೋದು ಮಾತ್ರ ಅಲ್ಲ, ಆದಿತ್ಯ ಸೂಕ್ತವನ್ನು ಹೌದು ಪಠಿಸಬೇಕು. ಹೌದು, ಸಂತೋಷ ಆಗ್ತದೆ ಅವನಿಗೆ ಅಲ್ವಾ, ಎಚ್ಚರವಾಗ್ತದೆ. ಹಾಗೆ ಬ್ರಾಹ್ಮಣರಿಗೆ ಊಟ ಕೊಟ್ಟರೆ ಸಂತೋಷ ಆಗ್ತದೆ. ಎಲ್ಲರೂ ಅದಕ್ಕೆ ಹೊರಟದಲ್ಲ, ನಾವು ಒಂದೇ ಕಡೆ ಹೊರಟ. ಹೌದು, ಇನ್ನು ಸರಿ, ಯಾಕೆ ತಡ ಮಾಡೋದು. ಹೇಳಿಕೆ ಬೇಕು ಅಂತ ಹೇಳುವ ಬ್ರಾಹ್ಮಣ ನಾವು. ಹೇಳಿಕೆ ಯಾರು ಬೇಕು, ನಾನು ಹೇಳಿಕೆ ಇಲ್ಲದೆ ಹೋಗುದಿಲ್ಲ ಅಂತ ಹೇಳಿದ್ರೆ ಅವ ಬ್ರಾಹ್ಮಣ್ಯ ಇಲ್ಲ ಅಂತ ಲೆಕ್ಕ ಅವನಲ್ಲಿ. ಹೇಳಿಕೆ ಬೇಡ ನಮಗೆ. ಎಲ್ಲ ಅದಕ್ಕೆ ಲಕ್ಷಣ ಉಂಟಯ್ಯ, ಕೆಲವು ಲಕ್ಷಣ ಉಂಟು ನಮಗೆ. ಇವತ್ತು ಬೆಳಿಗ್ಗೆ ಎದ್ದು ಈಗ ಸ್ವಲ್ಪ ಹೊತ್ತಾಯ್ತು, ಈಗ ಹೊರಟಾಗಿ ಬಂದವರು ನಮಗೆ ಗೊತ್ತಾಗಿದೆ. ಅದು ಎಲ್ಲ ಸ್ನಾನ ಎಲ್ಲ ಮಾಡಿ ಹೀಗೆ ನಾನೊಂದು ಜಗಲಿಯ ಮೇಲೆ ಕೂತಿದ್ದೆ. ಜಗಲಿಯ ಮೇಲೆ? ಹೌದು. ಯಾಕೆಂತ ಹೇಳ್ತೇನೆ ನಾನು. ಮುಂದೆ ವಿಷಯ ಉಂಟು, ನೀನು ಯಾಕೆ ಅಂತ ಹೇಳಿ ಕೂತಿದ್ದೆ. ಅಷ್ಟೊತ್ತಿಗೆ ಅದು ಮರದ ಒಂದು ಮರ ಇತ್ತಲ್ಲಿ, ಮಾವಿನ ಮರ, ಅದರ ರೆಂಬೆಯಲ್ಲಿ ಒಂದು ಕಾಗೆ ಬಂದು ಕೂತಿತ್ತು. ಪಟಕ್ ಅಂತ ರೆಂಬೆ ಕೆಳಗೆ ಬಿತ್ತು. ಅದರ ಅರ್ಥ ಎಲ್ಲಿಯೋ ಊಟ ಉಂಟು ಅಂತ. ಹೌದು, ಹಾಗೆಲ್ಲ ಲಕ್ಷಣ ಗೊತ್ತಾಗ್ತದೆ ನಮಗೆ. ಅಲ್ಲ ಅಲ್ಲ ಅಲ್ಲ, ಅದು ಮಾವಿನ ಮರ ಅಲ್ಲ, ಹಲಸಿನ ಮರದಲ್ಲಿ ಕೂತಾರೆ ಏನು. ಮಾವಿನ ಮರ ಆದ್ರೆ ನೀವು ಹೇಳಿದಾಗ ಆಗ್ತದೆ. ಹೌದೌದೌದು. ಪ್ರಾಯ ಆದ್ರೇನಯ್ಯ ಅಲ್ವಾ. ವಯಸ್ಸು ಅಲ್ಲ ಮುಖ್ಯ, ಬೇಕಪ್ಪ. ವಿನೋದ ಇಲ್ಲ ಇದ್ರೆ ಏನುಂಟು ನಮಗೆ ಅಲ್ವಾ. ಅದು ನಮಗೆ ಬೇಕೇ ಬೇಕು. ಸರಿ ಸರಿ, ಇನ್ನು ನಾವು ತಡ ಮಾಡೋದು ಸರಿ ಅಲ್ಲ. ನಮ್ಮ ಗುರಿ ಎಲ್ಲಿಗಂತ ಗೊತ್ತುಂಟು ನಮಗೆ, ಅದನ್ನು ಹೇಳೋದು ಬೇಡ. ನಾವು ಅಲ್ಲಿಗೆ ಹೋಗ್ಬೇಕಲ್ವಾ. ಪ್ರತಿಯೊಬ್ರು ಹೋಗುವ, ಆದಷ್ಟು ಬೇಗ ಹೋಗುವ, ಆದಷ್ಟು ಬೇಗ ಹೋಗ್ಬೇಕು. ಎಲ್ಲಿಗಂತ ಹೇಳಲಿಕ್ಕಿಲ್ಲ. ಅದು ಹೌದು, ಹೋಗುವ. ಬಾರೆ ನಡಿಯೇ, ಬಾರೆ ನಡಿಯೇ. ಅದು ನನ್ನ ಹೆಂಡತಿಯಲ್ಲ, ಬಾರೆ ನಡಿಯೇ. ಹೌದು. ಏನೇ ಬಾರೆ ನಡಿಯೇ, ಏನೇ ಏನೇ ಬಾರೆ ನಡಿಯೇ ಅಂತ. ಏನೇ ಬಾರೆ ನಡಿಯೇ ಸ್ವಂತ. ಹೌದೌದೌದೌದು. ನನಗೆ ಉಳಿದವರಾಗಿಲ್ಲ, ನನ್ನದು ಬೇರೆ. ಏನೇ ಬಾರೆ ನಡಿಯೇ, ಏನೇ ಬಾರೆ ನಡಿಯೇ, ಏನೇ ಬಾರೆ ಕೈಲಾಸರಿಕರೇ ಹರ ನರಸಿ ಕಳ್ಳ ನರಸಿ ಕಳ್ಳ ಗಯ ಕೌತುಕವೆ ತುಬೂದುರನು ಬೆಸಗುಳ್ಳಳು ಕರೆಸಿ ಪರಮಹಾ ಕೈಲಾಸರಿ ಕರದಿ ಹರ ನರಸಿ ಕಂಡ ಲೋಕಗಳಲ್ಲಿಯೂ ಶ್ರೇಷ್ಠವಾದಂತಹ ಲೋಕ ಕೈಲಾಸ ಲೋಕ. ಬ್ರಹ್ಮಚರೊಂದಿಗೆ ಲಯಾಧಿಕಾರಿಯಾದಂತಹ ಪರಮೇಶ್ವರರಿದ್ರು. ಪ್ರಭು ಶಂಕರನ ಮಡದಿ ನಾನು. ದಕ್ಷ ಬ್ರಹ್ಮನ ಮಗಳು ದಾಕ್ಷಾಯಿಣಿ ಎಂದು, ಸತೀದೇವಿ ಎಂದು, ಗೌರಿ ಎಂದು ಎಲ್ಲರೂ ನನ್ನನ್ನು ಕರೆಯುತ್ತಾರೆ. ಆದರೆ ಕೈಲಾಸದಲ್ಲಿ ಸೇರಿಕೊಂಡ ಮೇಲೆ ಅತೀವವಾದಂತಹ ಸಂತೋಷದಿಂದಲೇ ಇದ್ದವಳು ನಾನು. ಇಂದು ಹಾಗಲ್ಲ. ಮನಸ್ಸಿಗೆ ಯಾಕೋ ಬೇಸರ, ಔದಾಸೀನ್ಯ, ಯಾಕೆ ಏನು ಎನ್ನುವ ಹಾಗೆ ಅರ್ಥವೇ ಆಗುತ್ತಾ ಇಲ್ಲ. ಈ ಬೇಸರವನ್ನು ಕಳೆಯುವುದಕ್ಕೆ ಬೇಕಾಗಿ ಕೈಲಾಸದಿಂದ ಇಳಿದು ದಪ್ಪಲ ಪ್ರದೇಶವನ್ನು ಬಂದು ಸೇರಿದವಳು ನಾನು. ಹೀಗೆ ಒಂದು ಹೆಜ್ಜೆ ಮುಂದಿರಿಸಿ ನೋಡುತ್ತೇನೆ, ಏನನ್ನು ಕಾಣುತ್ತಾ ಇದ್ದೇನೆ ನಾನು.
ಒಬ್ಬರಲ್ಲ, ಇಬ್ಬರಲ್ಲ, 100 ಮಂದಿ, ಸಾವಿರಾರು ಮಂದಿ ಬ್ರಾಹ್ಮಣರು ಸಾಲು ಸಾಲಾಗಿ ಹೋಗುತ್ತಾ ಇದ್ದಾರೆ. ಅದು ಒಂದೇ ಕಡೆಗೆ ಹೋಗುತ್ತಾ ಇದ್ದಾರಲ್ಲ. ಹಾಗಾದ್ರೆ ನನ್ನ ಮನಸ್ಸಿನಲ್ಲಿರುವ ಬೇಸರಕ್ಕೂ ಇವರು ಹೋಗುವುದಕ್ಕೂ ಏನೋ ಒಂದು ಸಂಬಂಧವಿರಬಹುದೇ? ಅಥವಾ ಅವರಲ್ಲಿ ಏನಾದ್ರೂ ಕೇಳಿಕೊಂಡ್ರೆ ನನ್ನಲ್ಲಿರುವಂತಹ ಬೇಸರ, ಈ ಬೇಸರಕ್ಕೆ ಪರಿಹಾರವೇನಾದ್ರೂ ಸಿಗಬಹುದೇ? ನೋಡೋಣ, ಅವರಲ್ಲಿಯೇ ಕೇಳುತ್ತೇನಂತೆ, ಹೋಗುತ್ತೇನಂತೆ. ಇಸಿಕೊಂಡಿದ್ದೇನೆ. ಸುಮಂಗಲಿ ಭವ. ನಿಮ್ಮ ಆಶೀರ್ವಾದ ಹೊಂದಿದ್ದರೆ ಸಾಕು ಸ್ವಾಮಿ. ನನ್ನ ಆಶೀರ್ವಾದ ಇಷ್ಟವರೆಗೆ ಸುಳ್ಳಾಗಲಿಲ್ಲ. ಅದನ್ನೆಲ್ಲ ನಾನು ನೋಡ್ತಾ ಇರುವುದು. ಸ್ವಾಮಿ, ಒಂದು ಪ್ರಶ್ನೆಯನ್ನು ಕೇಳಬಹುದೇ ನಿಮ್ಮಲ್ಲಿ? ಅವಸರ ಉಂಟಮ್ಮ. ಅವಳಿಂದ ಬಂದಿರಯ್ಯ ಭೂಮಿ ದೇವ, ಅವಳಿಂದ ಬಂದಿರಯ್ಯ ಭೂಮಿ ದೇವ, ಭೂಮಿ ದೇವ. ದೇವಲೋಕದಲ್ಲಿ ದೇವತೆಗಳು ಹೇಗೆ ಶ್ರೇಷ್ಠರು, ಹಾಗೆ ಭೂಲೋಕದಲ್ಲಿ ಭೂಸುರರು ಶ್ರೇಷ್ಠರು. ಹೌದೇ? ನಿಮ್ಮನ್ನು ಕಾಣುವಾಗಲೇ ಅರ್ಥವಾಗುತ್ತಾ ಇದೆ, ನೀವು ಬ್ರಾಹ್ಮಣರು ಎನ್ನುವ ಹಾಗೆ. ಹಾಗಾಗಿ ಅತಿ ಅವಸರದಿಂದ ಹೋಗುವಂತಹ ನಿಮ್ಮನ್ನು ತಡೆದು ನಿಲ್ಲಿಸಿ ಮಾತಾಡಿಸಿದ್ದಕ್ಕೆ ಮೊದಲಾಗಿ ನಾನು ಕ್ಷಮೆಯನ್ನು ಯಾಚಿಸುತ್ತಾ ಇದ್ದೇನೆ. ಇಲ್ಲವಮ್ಮ, ಕುತೂಹಲ ಹೊಟ್ಟಿಕೊಂಡ್ರೆ ಅಪರಾಧ ಅಲ್ಲ ಅದು ಅಲ್ವಾ ಸ್ವಾಮಿ? ಈ ಲೋಕದಲ್ಲಿ ಯಾವುದೇ ಒಂದು ಸತ್ಕರ್ಮ ನಡೆಯಬೇಕಿದ್ದರೂ ಕೂಡ ಅದಕ್ಕೆ ಬ್ರಾಹ್ಮಣರು ಅತಿ ಅವಶ್ಯ. ಯಾಕಮ್ಮ? ಯಜ್ಞ, ಯಾಜನ, ಅಧ್ಯಯನ, ಅಧ್ಯಾಪನ, ಧ್ಯಾನ, ಪ್ರತಿಗ್ರಹ, ಇದೆಲ್ಲ ಷಟ್ಕರ್ಮಗಳಿಗೆ ಬ್ರಾಹ್ಮಣರು ಬೇಕೇ ಬೇಕು. ಬೇಕೇ ಬೇಕು ಅಲ್ವೇ? ಹೌದು. ಹಾಗಾದ್ರೆ ನೀವು ಒಬ್ಬರಲ್ಲ, ಇಬ್ಬರಲ್ಲ, 100 ಮಂದಿ, ಸಾವಿರಾರು ಮಂದಿ ಸಾಲು ಸಾಲಾಗಿ ಹೋಗುತ್ತಾ ಇದ್ದೀವಿ. ಹೌದು. ನೀವು ಒಂದೇ ಕಡೆಯಿಂದ ಬಂದವರಲ್ಲ ಎನ್ನುವುದು ಸತ್ಯ. ಇಷ್ಟು ಮಂದಿ ಬರಬೇಕಿದ್ರೆ, ಇಷ್ಟು ಮಂದಿ ಸೇರ್ಬೇಕಿದ್ರೆ 10 ಹಲವು ಕಡೆಗಳಿಂದ ಎಲ್ಲರೂ ಭೂಸುರರನ್ನ ಒಟ್ಟಾಗಿ ಸಾಲು ಸಾಲಾಗಿ ಹೋಗುತ್ತಾ ಇದ್ದೀವಿ. ಸತ್ವರ ಮತ್ತೆ ಅಂತ ನನಗೆ ಗೊತ್ತಾಯ್ತು. ಯಾಕೆ? ಇದನ್ನು ನೋಡವಳೆ ಬೇರೆ ಬೇರೆ ಊರಿನವರಂತೆ ಗುರುತು ಹಿಡಿದಿದ್ದಾಳೆ ಅವಳು. ಒಂದೊಂದು ಊರಿನ ಬ್ರಾಹ್ಮಣರು ಒಂದೊಂದು ರೀತಿ ಇರ್ತಾರಲ್ವಾ? ಇಷ್ಟು ಮಂದಿ ಸೇರಿರಬೇಕಾದ್ರೆ ಅದು ಒಂದು ಕಡೆಯವರಲ್ಲ, ಬೇರೆ ಬೇರೆ ಊರಿಂದಲೇ ಬಂದಿರಬೇಕು. ಹಾಗಾಗಿ ಕುತೂಹಲ ಕೆರಳಿ ಕೇಳಿದವಳಿದ್ದೇನೆ. ಸರಿ, ಅಷ್ಟು ಮಾತ್ರವಲ್ಲ, ಹೆಣ್ಣಿರು ಮಕ್ಕಳು ಇದ್ದಾರೆ. ಭೂಮಿ ದೇವ, ಭೂಮಿ ದೇವ.
ಆಶ್ಚರ್ಯವಾದದ್ದು ಸರಿ. ಆದ್ರೆ ಮತ್ತೂ ನಾನು ಆಶ್ಚರ್ಯಚಕಿತಳಾಗುವುದಕ್ಕೆ ಕಾರಣವೇನು ಗೊತ್ತೇ? ಯಾಕಮ್ಮ? ನೀವು ಮಾತ್ರವಲ್ಲ, ನಿಮ್ಮ ಹೆಂಡಿರು ಮಕ್ಕಳನ್ನು ಸೇರಿಸಿಕೊಂಡು ಹೋಗುತ್ತಾ ಇದ್ದೀರಿ. ಗಂಡಸರು ಮಾತ್ರ ಅಲ್ಲ, ಹೆಂಗಸರು ಇದ್ದಾರೆ ಅಂತ. ಹೆಂಗಳಿಯರು ಇದ್ದಾರೆ, ಹೌದು. ಬ್ರಾಹ್ಮಣತಿಯರು. ಹೌದು. ಹಾಗಾದ್ರೆ ಮತ್ತೆ ನಾನು ಬ್ರಾಹ್ಮಣ, ನನ್ನೊಟ್ಟಿಗೆ ಇದ್ರೆ ಅವರು ಬ್ರಾಹ್ಮಣತಿಯರೇ ಆಗ್ಬೇಕಷ್ಟೇ. ಮಕ್ಕಳಿದ್ದಾರೆ. ಯಾರ ಮಗಳು? ಓ, ನಿಮ್ಮ ಕಣ್ಣಿಗೆ ಸುಣ್ಣ ನೀರು ಬಿಡ್ಲಿಕ್ಕೆ. ಇವಳು ನನ್ನ ಮಗಳಲ್ಲ, ನನ್ನ ಮಾವನ ಮಗಳು. ಸಂಬಂಧಿಕರನ್ನೆಲ್ಲ ಕೂಡಿಕೊಂಡು ಸರಿಯಾಗಿ ಅರ್ಥವಹಿಸಿದ್ರೆ ಇದು ಒಂದೇ ಕಡೆಗೆ ಹೋಗುವವರು ನೀವು. ಬಹುಶಃ ಯಾವುದೋ ಒಂದು ಯಾರೋ ಒಬ್ಬ ಶ್ರೀಮಂತ ಮಾಡುವಂತಹ ಕಾರ್ಯಕ್ರಮಕ್ಕೆ ಏನಾದರೂ ನೀವು ಹೋಗುವವರು. ಅದು ನನಗೆ ನೀವು ಈ ರೀತಿಯಾಗಿ ಹೋಗಬೇಕಿದ್ರೆ ಅವನೋ ಭೋಜನ ಪ್ರಿಯ ಅಂತ ಹೇಳ್ತಾರೆ. ಎಲ್ಲಿಯಾದ್ರೂ ಮೃಷ್ಟಾನ್ನ ಭೋಜನ ಇರುವಂತಹ ಕಾರ್ಯಕ್ರಮವೇನಾದ್ರೂ ಇದೆಯೇ? ಮಾತ್ರವಲ್ಲ, ಇನ್ನೂ ಸ್ವಲ್ಪ ನಾನು ಎಲ್ಲ ಗಮನ ಎಂತ ಎಲ್ಲಿ ನೋಡಿದೆ ಆಶ್ಚರ್ಯ. ಭೂಲೋಕದಲ್ಲಿ ಇಷ್ಟು ಮಂದಿಗೆ ಮೃಷ್ಟಾನ್ನ ಭೋಜನವನ್ನು ನೀಡುವಂತಹ ಅಷ್ಟು ದೊಡ್ಡ ಕಾರ್ಯಕ್ರಮವನ್ನು ಮಾಡುವಂತವನು ಯಾರಿರಬಹುದು? ಬಹುಶಃ ಭೂಲೋಕದಲ್ಲಿ ಅವ ದೇವೇಂದ್ರನೇ ಆಗಿರ್ಬೇಕು. ಇರ್ಬೇಕು. ಅವನ ಊರಂತೂ ಪ್ರತಿ ಸ್ವರ್ಗವೇ ಆಗಿರ್ಬೇಕು. ಪ್ರತಿ ಸ್ವರ್ಗವೇ ಆಗಿರ್ಬೇಕು. ಇಲ್ಲ ಇದ್ರೆ ಇಷ್ಟು ನಿಮಗಿಷ್ಟು ಮೃಷ್ಟಾನ್ನ ಭೋಜನ ಧನಕನಕಗಳನ್ನು ಇಡುವಂತಹ ಕೊಡುವಂತಹ ಆ ಪುಣ್ಯಾತ್ಮ ಯಾರು? ಎಲ್ಲವನ್ನೂ ತಿಳಿಸುವಿರಾ ನೀವು? ಅವಸರ ಉಂಟು, ಆದ್ರೂ ನೀವು ತಡದೆ ಅಂತ ಬೇಸರ ಇಲ್ಲ. ನೀನು ಕೇಳಿದ ಪ್ರಶ್ನೆಗೆ ಉತ್ತರಿಸಿ ನಿನ್ನ ಕುತೂಹಲವನ್ನು ತಣಿಸಿಯೇ ಮುಂದೆ ಹೋಗ್ತೀವಿ ನಾವು. ಯಾಗಕ್ಕೆ ನಾವು ಹೋದೆವು ತಕ್ಷಣ ಯಾಗಕ್ಕೆ ನಾವು ಹೋದೆವು, ನಾವು ಹೋದೆವು, ನಾವು ಹೋದೆವು. ನಾವೆಲ್ಲರೂ ಅಲ್ಲಿಗೆ ಹೋಗೋಣ.
ಭೂಸುರರೇ, ನೀನು ನನ್ನ ಹೆತ್ತ ತಾಯಿ ಅಲ್ಲ, ಆದ್ರೂ ನಿನ್ನನ್ನು ಅಮ್ಮ ಅಂತ ಕರೆದದ್ ನಾನು. ಹೆಣ್ಣು ಮಕ್ಕಳನ್ನ ಅಮ್ಮ ಅಂತ ಸಂಬೋಧಿಸಬಹುದು. ಏಳರ ಗಂಡ ಮಾತ ಕರೀಲಿಕ್ಕೆ ಆಗೋದಿಲ್ಲ. 7ರ ಬಾಲೆ ಬಂದ್ರು, 70ರ ವೃದ್ಧೆ ಬಂದ್ರು ಅಮ್ಮ ಅಮ್ಮ ಕರಿಬಹುದು, ತಂಗಿ ಕರಿಬಹುದು, ಅಕ್ಕ ಎನ್ನುವ ಹಾಗೆ ಕರಿಬಹುದು. ಕರಿಬಹುದು. ಅಮ್ಮ ಎನ್ನುವಂತಹ ಶಬ್ದ ಬಹಳ ಸೂಕ್ತವಾದಂತಹ ಶಬ್ದವೇ. ಅಷ್ಟು ಶಬ್ದಗಳಲ್ಲಿ ಅದು ಬೇಕಾದ ಅಲ್ವಾ? ಅಮ್ಮ ಅನ್ನೋದೇ ಸರಿಯಾದ ಶಬ್ದ. ಸ್ತ್ರೀಗೆ ನಮ್ಮ ಸಮಾಜದಲ್ಲಿ ಬಹಳ ಉನ್ನತವಾದ ಸ್ಥಾನ ಇದೆ ಅಲ್ವಾ? ಕೆಲವರೆಲ್ಲ ಸ್ತ್ರೀಯರಿಗೆ ರಕ್ಷಣೆ ಇಲ್ಲ, ಅವಳ ಅಬಲೆ ಅಂತ ಆರೋಪ ಹೊರಿಸೋದುಂಟು. ಅಬಲೆ ಅಲ್ಲ, ಅಮೂಲ್ಯ ರತ್ನ ಅಮ್ಮ, ಅಮೂಲ್ಯ ರತ್ನ ಹೆಣ್ಣು ಅಂದ್ರೆ ಅಲ್ವಾ? ಅದಕ್ಕಾಗಿ ಅಮೂಲ್ಯ ರತ್ನ ಹಿಂದೆ ಹೇಳಿದವರಿದ್ದಾರೆ, ನಾ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ, ಅದರಿಂದಾಗಿ ಅಬಲೆ ಎನ್ನುವಂತಹ ಶಬ್ದ ಬಂದಿರಬಹುದು. ಪಿತಾ ರಕ್ಷತಿ ಕೌಮಾರಿ, ಭರ್ತಾ ರಕ್ಷತಿ ಯೌವನೆ, ಪುತ್ರೋ ರಕ್ಷತಿ ವಾರ್ಧಕ್ಯೆ, ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಅಂತ ಅಲ್ವಾ? ಯಾಕೆ ಕಾಲ ಕಾಲದಲ್ಲಿಯೂ ಹೆಣ್ಣು ಕೆಡಬಾರದು. ಹೆಣ್ಣು ಕೆಟ್ಟರೆ ಸಮಾಜದ ಸ್ವಾಸ್ಥ್ಯ ಕೆಟ್ಟು ಹೋಗ್ತದೆ. ಹಾಗಾಗಿ ಹೆಣ್ಣು ಅಮೂಲ್ಯವಾದಂತಹ ರತ್ನ, ಅದನ್ನು ಕಾಪಿಡುವ ಹಂತಗಳಲ್ಲಿ ಕಾಪಿಡುವ ಹೊಣೆ ಅದು ಪುರುಷನಿಗೆ ಸಲ್ಲುವಂಥದ್ದು. ಹಾಗಾಗಿ ಎಳವೆಯಲ್ಲಿದ್ದಾಗ ತಂದೆ ಅಲ್ವಾ, ಪ್ರಾಯ ಪ್ರಬುದ್ಧಳಾದಾಗ ಗಂಡ ರಕ್ಷಿಸಬೇಕು, ವೃದ್ಧೆಯಾದಾಗ ಮಕ್ಕಳು. ಮುದುಕಿ ಹೆಣ್ಮಕ್ಕಳ ಅಂತ ಶಬ್ದ ಪ್ರಯೋಗಿಸಬಾರ್ದಮ್ಮ. ವೃದ್ಧೆಯರು, ವೃದ್ಧರು, ಹಾಗೆ ಮಕ್ಕಳು. ಹಾಗಾಗಿ ವೃದ್ಧೆಯರಾದ್ರೂ ಅಮೂಲ್ಯ ರತ್ನ. ಅಮೂಲ್ಯ ರತ್ನ. ಯಾಕೆ? ತಮ್ಮ ಅನುಭವಗಳನ್ನು ಏಳೆ ಪ್ರಾಯದ ಮಕ್ಕಳಿಗೆ ಹಂಚುತ್ತಾರೆ, ಮಕ್ಕಳವರನ್ನು ನೋಡಿಕೊಳ್ಳುತ್ತಾರೆ. ಹಾಗಾಗಿ ಅವರು ಅಬಲೆಯರು ಅಂತ ಅರ್ಥ ಅಲ್ಲ. ಎಲ್ಲಾ ಮಕ್ಕಳು ನೋಡಿಕೊಳ್ಳುತ್ತಾರೆ ಎನ್ನುವ ಹಾಗೂ ಇಲ್ಲ. ಅವರಿಗೆ ದೇವರು ಶಿಕ್ಷೆ ಕೊಡ್ತಾರೆ ಅಲ್ವಾ? ಯಾರು ರಕ್ಷಿಸಬೇಕಂತ ಅವರ ಕರ್ತವ್ಯ. ಅವರ ಕರ್ತವ್ಯವನ್ನು ಮಾಡಿದವರಿಗೆ ಶಿಕ್ಷೆ ಕೊಡ್ತಾರೆ ದೇವರು. ಮಾಡ್ಲೇಬೇಕು. ಕೆಲವರು ಇರ್ತಾರಮ್ಮ, ಯಾಕಂದ್ರೆ ಒಂದೇ ಕೈಯಲ್ಲಿ ನೋಡು, ಬೆರಳುಗಳು ಒಂದೇ ತೆರನಾಗಿ ಇಲ್ಲಲ್ವ? ಲೋಕದಲ್ಲಿ ಹಾಗೆ ಅಲ್ವಾ? ಹಾಗೆ ಎಲ್ಲರೂ ಒಂದೇ ತೆರನಾಗಿ ಇರೋದಿಲ್ಲ. ಹಾಗಾಗಿ ಅಮೂಲ್ಯವಾದಂತಹ ರತ್ನ ಹೆಣ್ಣು. ಹೌದು. ಹಾಗಾಗಿ ಪುರುಷ ಅಲ್ವಾ? ಗಂಡಾಗಿ ಹುಟ್ಟಿದವರೆಲ್ಲ ಪುರುಷರ ಅಲ್ಲ. ಪುರುಷ ಅನಿಸಿಕೊಳ್ಬೇಕಿದ್ರೆ ಅವನಲ್ಲಿ 3 ಲಕ್ಷಣಗಳು ಬೇಕಮ್ಮ. ಯಾವುದು? ಒಬ್ಳು ಹೆಣ್ಣನ್ನೊಬ್ಬ ಗಂಡು ಪೀಡಿಸ್ತಾನೆ ಅಂತ ಇದ್ರೆ ಆ ಗಂಡನ್ನು ಬಡಿದು ಈ ಹೆಣ್ಣನ್ನು ಮಾನ ಉಳಿಸಬೇಕು, ಒಂದು ಲಕ್ಷಣ ಅದು. ಇನ್ನೊಂದು, ಒಲಿದು ಬಂದ ಹೆಣ್ಣಿಗೆ, ಅದು ಮುಖ್ಯ. ಒಲಿದು ಬಂದ ಹೆಣ್ಣನ್ನು ಸಂಪೂರ್ಣ ತೃಪ್ತಿಪಡಿಸುವ ಕಲೆ ಅವನಿಗೆ ಗೊತ್ತಿರಬೇಕು. ಇನ್ನೊಂದು, ಹೆಣ್ಣು ಎಂತಹ ಚೇಷ್ಟೆಯನ್ನು ಮಾಡಿದ್ರೂ ನಿಯಂತ್ರಣ ಶಕ್ತಿಯನ್ನು ಉಳಿಸಿಕೊಳ್ಬೇಕು. ಈ 3 ಲಕ್ಷಣ ಇದ್ರೆ ಮಾತ್ರ ಪುರುಷ, ಇಲ್ಲಂದ್ರೆ ಪುರುಷ ಎನಿಸಿಕೊಳ್ಳೋದಿಲ್ಲ. ಬಹಳ ಸಂತೋಷ ಆಯ್ತಮ್ಮ ನೀನು ಕೇಳಿದ ಪ್ರಶ್ನೆಗೆ. ನೋಡಿ, ಇಂತಹ ವಾಕ್ಯಗಳೆಲ್ಲ ಬರಬೇಕೆಂದ್ರೆ ಅದು ಬ್ರಾಹ್ಮಣರಿಂದ ಮಾತ್ರ ಸಾಧ್ಯ. ಅಲ್ಲ, ಬ್ರಾಹ್ಮಣರಿಂದ ಸಾಧ್ಯ ಹೌದು, ಆದ್ರೆ ಬ್ರಾಹ್ಮಣರಿಂದ ಬಾಯಿಂದ ಹೊರಡಿಸ್ಲಿಕ್ಕೆ ಉಳಿದವರಿಗೆ ಗೊತ್ತು. ಹೌದು, ಅದು ಮುಖ್ಯ. ನಮ್ಮ ಎದುರಾಳಿ ಯಾರು, ಅವರು ಹೊರಡಿಸಬೇಕು. ನಮ್ಮಲ್ಲಿದ್ದದನ್ನು ನಾವೇ ಹೊರಗೆ ಹಾಕ್ಲಿಕ್ಕೆ ಆಗ್ತದ? ಅದು ಬೇಕು. ಹೊಂದಾಣಿಕೆ ಅನ್ನೋದು ಅದೇ ಅಲ್ವ? ಮತ್ತಿನ್ನೇನು ಅಲ್ವಾ? ಬೇರೆ ಏನಿಲ್ಲ ಅದರಲ್ಲಿ. ನಾವು ಎಲ್ಲಿಗೆ ಹೋಗೋದು ಅಂತ ಹೇಳಲಿಲ್ಲ, ಇದು ಮತ್ತೆ ನನಗೆ ಕುತೂಹಲ ಅದೇ. ನೀವು ಈಗ ಹೇಳುತ್ತೀರಿ ಎನ್ನುವ ಹಾಗೆ ನಾನು ಭಾವಿಸಿದವಳು. ಕಾಯ್ತಾ ಇದ್ದೆ. ವಿಷಯ ನಿಮ್ಮನ್ನು ಎಲ್ಲೆಲ್ಲಿಗೋ ಕೊಂಡು ಹೋಗಿ. ಅದು ನೀನೇ ಕೊಂಡು ಅದು ಪ್ರಶ್ನೆಗೆ. ಎಲ್ಲೆಲ್ಲಿಗೆ ಹೋಗ್ಲಿಲ್ಲಮ್ಮ, ಹೋಗ್ಬೇಕಾದ ದಾರಿಯಲ್ಲೇ ಹೋಗಿದೆ. ಒಳ್ಳೆ ವಿಚಾರಗಳು ಬಂತು ತಾನೆ. ಒಳ್ಳೆ ವಿಚಾರಗಳನ್ನು ಮಾತನಾಡುತ್ತಾ ಸ್ವಲ್ಪ ಸಮಯವನ್ನು ನಾವು ಉಪಯೋಗಿಸಿದ್ರು ಅಲ್ಲಿಂದಲೂ ಇಲ್ಲಿಂದಲೂ ಕ್ಷಮೆ ಉಂಟಾಗುತ್ತೆ. ದೇವರಿಂದಲೂ ಎಲ್ಲರಿಂದಲೂ ಕ್ಷಮೆ. ಖಂಡಿತ ಹೌದು. ಇದು ಇಷ್ಟು ಮಂದಿ ಬ್ರಾಹ್ಮಣರು ನಾವು ಆವಲ್ಲಿಂದ ಬಂದದ್ದು ಬೇರೆ ಬೇರೆ ಕಡೆಯಿಂದ. ನೀನೇ ಆಗ್ಲೇ ಹೇಳಿದ್ದಿ. ಆವಲ್ಲಿಗೆ ಹೊರಟಿದ್ದೀವಿ. ಹೊರಟದ್ದು ಒಂದೇ ಕಡೆಗೆ ನಾವು. ಹೌದು, ಒಂದೇ ಕಡೆ. ಹೌದು, ಗುರಿ ಒಂದೇ ನಮ್ಮದು. ಹೌದು, ನಾವು ಊಟಕ್ಕೆ ಹೊರಟದ್ದು. ಅದು ಆಗ್ಲೇ ಹೇಳಿದ್ದೇನೆ, ಮೃಷ್ಟಾನ್ನ ಭೋಜನವಿದ್ರೆ ಬ್ರಾಹ್ಮಣರು ಖಂಡಿತವಾಗಿ ಹೋಗುತ್ತಾರೆ ಅಲ್ಲಿ. ಇದು ಬರೇ ಊಟ ಅಲ್ಲ, ಮತ್ತೆ ಎಂತದೆಷ್ಟು ಭಾಗ್ಯ ಉಂಟು, ಎಷ್ಟು ಭಾಗ್ಯ. ಹೌದು, ಭಾಗ್ಯ ಭಾಗ್ಯ ಭಾಗ್ಯ. ಇಲ್ಲ, ಅದು ಎಷ್ಟು ಭಾಗ್ಯ ಉಂಟು ಅಂತ ನಿಮಗೆ ನಾನು ಮತ್ತೆ ಹೇಳುವಾಗ ಗೊತ್ತಾಗ್ತದೆ. ಅದು ಕೆಲವೆಲ್ಲ ಮೊದಲೇ ಹೇಳಿದ್ದಿಲ್ಲ ನಿಮಗೆ. ಹೌದು ಹೌದು ಹೌದು. ಮೃಷ್ಟಾನ್ನ ಭೋಜನ ಅಂದ್ರೆ ಹಾಗೆ ಹಲವು ವಿಧದ ಭಕ್ಷ್ಯಗಳು ಇರ್ತವೆ. ಹೌದು, ಯಾವ ಕಾರ್ಯಕ್ರಮ ಅಂತ ಹೇಳುವಾಗ ಗೊತ್ತಾಗ್ತದೆ ಎಷ್ಟು ಭಾಗ್ಯ ಇದ್ದದ್ದು. ಮತ್ತೆ ಅಲ್ವ, ನಾವು ಆಗಲ್ಲ ಸಿಕ್ಕಿ ಹೇಳಲಿಕ್ಕೆ ಉಂಟು ಅಲ್ಲಿ ಅದನ್ನು. ಊಟ ಮಾಡುವಾಗಲ್ಲ, ವಿಷಯ ಹೇಳುವಾಗ ಗೊತ್ತಾಗ್ತದೆ. ನಿನಗೆ ಊಟ ಮಾಡುವಾಗಲೇ ಗೊತ್ತಾ, ಕೆಲವರಿಗೆ ಊಟ ಮಾಡಿದ ನಂತರ ಗೊತ್ತಾ ವಿಷಯ ಎಲ್ಲೆಲ್ಲ ಹೋಗ್ತಲ್ವ. ಹೌದು, ಇದು ಊಟ ಅಂದ್ರೆ ಬರೀ ಊಟ ಅಲ್ಲ, ತುಂಬಾ ಭಾಗ್ಯ ಉಂಟು ಅಂತ ಹೇಳಿದೆ
ನಾನು. ಹೌದು ಹೌದು, ಅನ್ನ ಉಂಟು. ಸರಿ, ನೀವು ಹೇಳಿದಕ್ಕೆ ಒಪ್ಪಿಕೊಂಡು ಯಾಕೆ ಹೇಳಿ, ನೀವು ಊಟ ಮಾಡುವ ಕ್ರಮವೇ ಬೇರೆ ಅದು. ಹೌದು, ಎಲ್ಲವನ್ನು ಒಮ್ಮೆಲೆ ಎಲ್ಲವನ್ನು ಬೆರೆಸಿ ಕಲಸಿ ತಿನ್ನುವುದಲ್ಲ, ಊಟ ಮಾಡುವುದಕ್ಕೊಂದು ಕ್ರಮ ಉಂಟು. ಹೌದು ಅಲ್ವೇ? ಎಲ್ಲರಿಗೆ ಬಡಿಸಿದ ಮೇಲೆ ಆಮೇಲೆ ಗೋವಿಂದ ಹಾಕಿ ಊಟ ಮಾಡುದು ನಾವು. ಉಳಿದವರಾದ್ರೆ ಆಕ್ಷೇಪ ಅಲ್ಲ, ಉಳಿದವರಾದ್ರೆ ಅನ್ನ ಬರುವಾಗ ಮೊದಲು ಬಡಿಸಿದ ಪಲ್ಯ ಎಲ್ಲ ಕಾಣಿ ಊಟದಲ್ಲೊಂದು ಶಿಸ್ತು ಉಂಟು ಅಂತ. ಹಾಗೆ ಇದ್ರೆ ಹಾಗೆ ಅನ್ನ ಉಂಟು, ತುಪ್ಪ ಉಂಟು, ಹಪ್ಪಳ ಉಂಟು, ಸಾರು ಉಂಟು, ಸಾಂಬಾರು ಉಂಟು, ಪಾಯಸ ಉಂಟು, ಸಿಹಿ ತಿಂಡಿ ಉಂಟು. ಆಮೇಲೆ ದಕ್ಷಿಣೆ. ದಕ್ಷಿಣ ಅಂದ್ರೆ ಒಟ್ಟು ಕೊಡೋದಲ್ಲ, ದಕ್ಷಿಣ ಕೊಡ್ಲಿಕ್ಕೆ ಅಂತ ದನದ ರಾಶಿ ಹಾಕಿದ್ದಾರೆ, ಬೆಟ್ಟದಷ್ಟೇ ಅಂತ. ದನದ ರಾಶಿ ಗೋಗಳ ಅಲ್ಲ, ಇದು ಬಾಲ ಇರುವ ದನ. ಧನದ ರಾಶಿ. ನೋಡಿ ಗೊತ್ತಾಯ್ತು, ಛತ್ರಪತಿ ನೋಡಿ. ಹೌದು ಹೌದು, ದನಕ್ಕೆ ಬಾಲ ಉಂಟಲ್ಲ? ಹೌದು, ದನಕ್ಕಲ್ಲ, ದ ಎನ್ನುವ ಅಕ್ಷರ. ದನಕ್ಕಲ್ಲ, ದನಕ್ಕೆ ಬಾಲ ಉಂಟೆ ಹೇಗಾದ್ರು. ಹೌದು ಹೌದು, ದನದ ರಾಶಿ ಹಾಕಿದ್ದಾರೆ. ದಕ್ಷಿಣ ಕೊಡ್ಲಿಕ್ಕೆಂತಲೇ ದನದ ರಾಶಿ ಬೆಟ್ಟದಷ್ಟೇ ಎತ್ತರ. ಅಲ್ಲ, ನಿಮಗೆ ದಕ್ಷಿಣೆ ಕೊಟ್ಟರೆ ಅದರಿಂದ ಪುಣ್ಯವೇ ಬರುವುದು. ಹೌದು ಅಲ್ವೇ? ಆಗ ಅವ ಪುಣ್ಯ ಸಂಪಾದನೆಗೆ ಮಾಡಿದ್ದ ಹಾಗೆ ಹೋಗ್ತದೆ. ಪುಣ್ಯ ಸಂಪಾದನೆ ಕಾರ್ಯ ಆಗಿರುವುದು. ಹೌದು. ಆಮೇಲೆ ಇದು ಬರೇ ದಕ್ಷಿಣ ಅಲ್ಲ, ನಿಮಗೆ ಏನು ಬೇಕು ನಮ್ಮ ಅಪೇಕ್ಷೆಗಳನ್ನು ಈಡೇರಿಸ್ತಾರೆ. ಅಪೇಕ್ಷೆಗಳನ್ನು ಈಡೇರಿಸುತ್ತಾರೆ. ಕೆಲವು ಕಡೆಯಲ್ಲಿ ಇಂಥದ್ದೇ ಕೊಡುದು ಅಂತ ಮೊದಲೇ ನಿರ್ಣಯ ಮಾಡಿರ್ತಾರೆ. ಇಲ್ಲಿ ಹಾಗಲ್ಲ. ಮತ್ತೆ ಏನು ಬೇಕು ನಿಮಗೆ, ಎಷ್ಟು ಬೇಕು, ಆ ಕ್ಷಣದಲ್ಲಿ ನೀವು ಏನು ಹೇಳುತ್ತೀರೋ ಅದನ್ನೆಲ್ಲ. ಹೌದು, ಅಷ್ಟು ಅಲ್ಲ, ಸಾಕೋ ಬೆಕ್ಕೋ ಸಾಕೋ ಬೆಕ್ಕೋ ಸಾಕೋ ಬೆಕ್ಕೋ ಸಾಕೋ ಬೆಕ್ಕೋ ಹೇಳಿ. ಸಾಕುವ ಬೆಕ್ಕನ್ನು ಕೊಡ್ತಾರೆ. ಅಲ್ಲ, ಸಾಕೋ ಬೇಕು, ಸಾಕೋ ಬೇಕು, ಹಾಗೆ ಸಾಕೋ ಬೇಕು, ಸಾಕೋ ಬೇಕಂದ್ರೆ ನಿಮಗೆ ಇನ್ನು ಬೇಕಲ್ಲ ಸಾಕ ನಿಮಗೆ ಅಂತ ಕೇಳಿ ದಕ್ಷಿಣ ಕೇಳಿಕೊಂಡು ಕೊಡುದು, ಒಟ್ಟು ಕೊಡುದು. ಎಲ್ಲರಿಗೂ ಇರುವುದಿಲ್ಲವೇ ಕೊಡುವ ಬುದ್ಧಿ, ಇದ್ದವರಿಗೂ ಇರುವುದಿಲ್ಲ ಕೆಲವೊಮ್ಮೆ ಕೊಡುವ ಬುದ್ಧಿ. ಕೊಡೋದು ಅಲ್ಲ, ಇಲ್ಲ ಇಲ್ಲ, ಅವರೇ ಇಟ್ಟುಕೊಳ್ತಾರೆ. ಹೌದು, ಇಟ್ಟು ಮನೆಗೆ ತಕೊಂಡು ಹೋದ್ರೆ ಉಳಿದವರಿಗೆ ಕೊಡ್ತಿಲ್ಲ, ಕೊಡುದಿಲ್ಲ ಅಂತ ಅದೇ ಆಗ್ಲಿ, ಅವರಿಗಾದ್ರೂ ಇದೆಯಲ್ವ ಕೊಡುವಂತಹ. ಹೌದು ಹೌದು, ಒಳ್ಳೆಯದು. ಇದು ಈಗ ಇಷ್ಟೆಲ್ಲ ತೃಪ್ತಿ ಮಾಡ್ಬೇಕು ಬ್ರಾಹ್ಮಣರಿಗೆ ಅಂತಾದ್ರೆ ಸಾಮಾನ್ಯದಿಂದ ಆಗ್ತದೆ. ನೀನು ಆಗಲೇ ಹೇಳಿದಾಗೆ ಇದು ಬಹಳ ದೊಡ್ಡ ಒಂದು ಯಜ್ಞದ ಕಾರ್ಯಕ್ರಮ. ಯಜ್ಞ ಈಗ ಗೊತ್ತಾಯ್ತಾ, ಬಗೆ ಬಗೆ ಯಜ್ಞ ಅಂದ್ರೆ ಬಗೆ ಬಗೆ ಅಂತ ಬಂತು ನೋಡಿ. ಯಜ್ಞ ಅದು ದೊಡ್ಡ ಯಾಗದ ಹೊರಟದ್ ನಾವು. ಯಾಗಕ್ಕೆ ಹೊರಟವರು. ಹೌದು, ಎಲ್ಲಿ? ಇದು ಪ್ರಾಚೀನ ಪರಿಹಿಯಲ್ಲಿ, ಅಲ್ಲಿ ಪ್ರಾಚೀನ ಪರಿಚಯ. ಅಲ್ಲಿ ಯಾಗ ನಡೆಯೋದು. ಮಾಡಿಸುವವರು ಯಾರು? ಯಾರು? ಸಾಮಾನ್ಯರಲ್ಲ, ಅವರು ದಕ್ಷ ಪ್ರಜೇಶ್ವರ. ಅಮ್ಮ ನನಗೊತ್ತಾಯ್ತು, ಅಯ್ಯನವರ ಮಗಳು ನೀವು ಅಮ್ಮ. ಅಮ್ಮ ಮಗಳಲ್ಲವೇ ಅಮ್ಮ. ಅಯ್ಯಲವರ ಮಗಳಲ್ಲವೇ ನೀವು ಅಮ್ಮ. ಹೋಗದಿರುವ ಕಾರಣಗಳೇನು ಹೇಳಿರುವ, ಹೋಗದಿರುವ ಕಾರಣಗಳೇನು ಹೇಳಿರುವ. ಮರೆತರೋ ನಿಬ್ಬರು, ಮರೆತರೋ ನಿಬ್ಬರು ಕರೆಯಲು, ಮರೆತರೋ ಮರೆತರೋ ಏನಿದವು. ಹೇಳಮ್ಮ ಹೇಳಿ. ಆದರೂ ಇರಲಿ ಎಂಬ ಅಂಗಡದಲ್ಲಿ ಹೋಗುವುದು. ಆದರಿರಲು ಅಂಗಡದಲ್ಲಿ ಹೋಗುವುದು. ಮರೆತರೋ ನೀವು ಬರೋ ಕರೆಯಲೇನಿದವು. ಆದರಿರಲು
ನೀವಲ್ಲವೇ ಎಲ್ಲ ಧ್ವನಿಯೇ ಕುಂದಿ ಹೋಯ್ತಲ್ಲ ಅಮ್ಮನದ್ದು. ಇದು ನಿಮಗೆ ಗೊತ್ತಾಯ್ತಾ? ಗೊತ್ತಿಲ್ಲ ಯಾರಂತ ಗೊತ್ತಾಗಲಿಲ್ಲ? ಇಲ್ಲ ನಾನು ಗೊತ್ತಾಯ್ತು. ಗೊತ್ತಾಯ್ತಾ ನನಗೆ ಗೊತ್ತಾಯ್ತು. ಪರಿಚಯ ಉಂಟಾ ಉಂಟು, ಮಾತಾಡಿದ್ದೇನೆ ನಾನು. ಹೌದಾ ಅಮ್ಮ, ನನಗೆ ನೀವು ಅವರು ಅಂತ ಗೊತ್ತಾಗಲಿಲ್ಲ ಅಮ್ಮ. ಅನ್ನಪೂರ್ಣೇಶ್ವರಿ, ಈ ಅಮ್ಮನ ಅನುಗ್ರಹ ಎಲ್ಲ ಇದ್ರೆ ನಾವು ಊಟ ಮಾಡ್ಲಿಕ್ಕೆ ಉಂಟ? ನನಗೆ ಗೊತ್ತಾಗ್ಲಿಲ್ಲ, ಆಗಲೇ ನಮಸ್ಕಾರ ಮಾಡಬೇಕಿತ್ತು. ನನಗೆ ಗೊತ್ತಾಯ್ತಮ್ಮ, ನೀವು ಅವರೇ ಅವರೇ ಅವರೆಲ್ಲ ಕಟ್ಟ ಅದಲ್ಲ ಅವರೇ ಅಂತ ಯಾರು ಇತಮಿತ್ತಮ್ ಅಂತ ಹೇಳಬಲ್ಲೆ ನಾನು. ನೀವು ಅವರ ಮಗಳು ಅಲ್ವೇ? ದಕ್ಷ ಪ್ರಜೇಶ್ವರರ ಮಗಳಲ್ವ? ಇದು ನೀವು ದಾಕ್ಷಿಣ್ಯದ ಅಮ್ಮ, ಇದು ದಾಕ್ಷಾಯಿಣಿ ದಾಕ್ಷಾಯಿಣಿ ಅಮ್ಮ. ಹೌದೌದು ಹೌದು, ನಿಮ್ಮನ್ನು ಕೈ ಸಾಲಕ್ಕೆ ಕೊಟ್ಟದಲ್ವಾ? ಕೈಲಾಸಕ್ಕೆ ಕೊಟ್ಟದ್ದು, ಹೌದು. ಗುಡ್ಡ ದೇವರಿಗೆ ಕೊಟ್ಟದ್ದು ಅಲ್ವಾ? ಹಾ, ಅವರು ಸಾಮಾನ್ಯರಲ್ಲ, ದಿಕ್ಕೇ ಅಂಬರವಾಗಿ ಉಳ್ಳವರು. ದಿಕ್ಕನ್ನೇ ಅಂಬರ ಹೌದೌದು, ದಿಕ್ಕುಗಳೇ ಅಂಬರ ಅವರಿಗೆ, ಹಾಗಾಗಿ ದಿಗಂಬರ ಅಂತವ್ರು ಹೇಳ್ತೀನಿ ನೀವು. ಅಮ್ಮ, ಇದು ನಿಜವಾಗಿಯೂ ಸತ್ಯವೇ ಇದು ಅವರ ಮನೆಯಲ್ಲಿ ದಕ್ಷ ಪ್ರಜಾಪತಿ ಸುಳ್ಳು ಹೇಳಲಿಕ್ಕೆ ಉಂಟ ನಾವು? ಯಾಕ ಪ್ರಾಚೀನ ಬರಿಹಿಯನ್ನು ಯಜ್ಞ ಮಾಡ್ತಾರೆ, ಯಜ್ಞವನ್ನು ಮಾಡುತ್ತಾರೆ ಅವರ ಮಗಳಲ್ಲ ನೀವು? ನನಗೆ ಗೊತ್ತು. ಅವರ ಮಗಳು ನಾನು ಅದೆಲ್ಲ ಹೊರನಾಡಿನ ಅನ್ನಪೂರ್ಣೇಶ್ವರಿ ಅಂತ. ಹೊರನಾಡಲ್ಲ, ಇದೇ ನೋಡಿ ನೀವು ಕೈಲಾಸ ಅಲ್ವ ಇದು ಕಣಗೆ? ಹೊರನಾಡಿನ ಅನ್ನಪೂರ್ಣೇಶ್ವರಿ ಅವರೇ. ಒಳನಾಡಿಗೆ ಹೌದೌದು. ಅಮ್ಮ, ಅವರ ಮನೆಯಲ್ಲಿ ಮಾಡುವ ಯಜ್ಞ ನೀವು ಸುಳ್ಳಲ್ಲಮ್ಮ, ನೀವು ಸುಳ್ಳು ಹೇಳ್ತೀರಿ. ನಾವು ವಿನೋದಕ್ಕಾದ್ರೂ ಕೆಲವೊಮ್ಮೆ ಸುಳ್ಳು ಹೇಳುವ ಅಭ್ಯಾಸ, ಅದು ವಿನೋದಕ್ಕಾಗಿ ಸುಳ್ಳು ಹೇಳಿದಲ್ಲ. ಇವತ್ತು ಆಧಾರ ಕೊಡ್ತೇವೆ ನಾವು. ಇವತ್ತು ನನ್ನ ಮನೆಯ ಅಂಗಳದಲ್ಲಿ ಭರಣಿ ಹೋದದ್ದು. ಗೊತ್ತಾಯ್ತು ನೋಡಿ, ಭರಣಿ ಅಂದ್ರೆ ಉಪ್ಪಿನಕಾಯಿ ಭರಣಿ ಅಲ್ಲ, ಇದು ಭರಣಿ ಕೃತಿಕೆಯರು ಮನೆ ಅಂಗಳಲ್ಲೇ ಹೋದದ್ದು. ಬಾಯಾರಿಕೆ ಆಯ್ತು ಅಂತ ಹೇಳಿದ್ರು, ಇವಾಗ ಏನ್ ಮಜ್ಜಿಗೆ ನೀರು ಕೊಟ್ಟು ಅಶ್ವಿನಿ ಭರಣಿ ಕೃತಿಕೆಯರೆಲ್ಲ ಓದಿ ಎಲ್ಲ ಹೋಗಿದ್ದಾರೆ. ನಿಮಗೆ ಆಗಿದ್ರೆ ನನಗೆ ಯಾಕೆ ತಿಳಿಸಲಿಲ್ಲ ಗೊತ್ತಾಯ್ತು. ನಿಮಗೆ ಗೊತ್ತಿಲ್ಲ, ನಮ್ಮಲ್ಲಿ ಸುಳ್ಳು ಹೇಳುದಲ್ಲ. ನಿಮ್ಮಲ್ಲಿ ಸುಳ್ಳು ಹೇಳುವಳು ಅಲ್ಲ, ಸುಳ್ಳು ಹೇಳುವುದು ಇಲ್ಲ. ಆದ್ರೆ ಒಂದು ನನ್ನ ಅಪ್ಪ ಮರೆತನೋ ಏನು ಅದಿರ್ಬೋದು, ನಿಮ್ಮ ಅಪ್ಪ ಮರೆತಿರ್ಬೇಕು, ಕರೆಯಲು ಮರೆತಿರ್ಬೇಕು. ಯಾಕೆ ತಪ್ಪಲ್ಲ ಮರೆತರೆ? ಮರೆಯುವವನಲ್ಲ, ನಾನು ಈ ಸಮಯದಲ್ಲಿ ಮರೆತಿರ್ಬೇಕು ಏನು. ದೊಡ್ಡ ಕಾರ್ಯಕ್ರಮ, ಹೊಣೆ ಹೆಚ್ಚು ಉಂಟು, ಹೆಚ್ಚು ಹಾಗಾಗಿ ಮರೆತಿರ್ಬೋದು. ಒಂದು ಮರೆತರೆ ಏನಾದ್ರೂ ವಿಷಯ ಅಂತದ್ದು. ಈಗ ಅಪ್ಪನ ಮನೆಗೆ ಹೋಗ್ಲಿಕ್ಕೆ ಏನು ಹೇಳಿಕೆ ಉಂಟಾ? ತಂದೆ ಮನೆಗೆ ಹೋಗ್ಲಿಕ್ಕೆ ಹೇಳಿಕೆ ಬೇಕಾ? ಹೇಳಿಕೆ ಬೇಕಾ? ಇರ್ಲಿ ಅಮ್ಮ, ತೊಂದ್ರೆ ಇಲ್ಲ, ಅದೆಲ್ಲ ಇರ್ಲಿ, ಅದೆಲ್ಲ ದೊಡ್ಡ ವಿಷಯ ಮಾಡೋದಲ್ಲ. ನಾವು ಇಷ್ಟು ಮಂದಿಗಳಿದ್ದೇವೆ, ನಮ್ಮ ಸಂಗಡ ನೀವು ಬನ್ನಿ ಅಮ್ಮ, ನಾವು ಉಪಕಾರವಿದೆ ಸ್ವಾಮಿ, ಕೃಪೆಯನ್ನು ಕೋರೆ ಪಾವನ
ದಕ್ಷ ಪ್ರಜಾಪತಿ. ಹೌದು. ಈ ವಿಷಯವನ್ನು ನನಗೆ ತಿಳಿಸಿದವರು ನೀವು. ಹ, ಒಳಿತಾಯಿತು. ಬಾ ಹಾಗಿದ್ರೆ. ಆದ್ರೆ ಒಂದು, ನಾನು ನಿಮ್ಮೊಟ್ಟಿಗೆ ಬರ್ಲಿಕ್ಕೆ ಆಗುದಿಲ್ಲವಲ್ಲ. ಬರಬಹುದಿತ್ತು. ಬ್ರಾಹ್ಮಣರೊಟ್ಟಿಗೆ ಬರ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಅದಕ್ಕೆ ಏನು ಅರ್ಥ ಇದು? ಅದಲ್ಲ ಸ್ವಾಮಿ, ಮತ್ತೆ ನಡೆಯುತ್ತಿರುವುದು ನನ್ನ ತಂದೆಯ ಮನೆಯಲ್ಲಿ, ಹೌದು. ಅಂದ್ರೆ ನನ್ನ ತವರು ಮನೆಯಲ್ಲಿ. ಹಾ, ನಾನು ಒಬ್ಬಳೇ ಹೋಗುವುದು ಎಲ್ಲಿಗೆ? ಹೋಗ್ಬಾರ್ದಾ? ನಾವು ಸತಿಪತಿಯರು ಒಂದಾಗಿ ಬಂದ್ರೆ ಅದು ಒಳಿತಲ್ವೇ? ನಾವೆಲ್ಲ ಹಾಗೆ ಹೊರಡ್ತೇವೆ. ನೀವು ಹಾಗೆ ಹೊರಡುವಾಗ ನಾನು ಕೂಡ ಹಾಗೆ ಬಂದ್ರೇನೆ ಚಂದ. ಅಲ್ಲ, ಯಾರು ನೀನು ನಾವು ಅಂತಲ್ಲ, ಪ್ರತಿಯೊಬ್ಬರು ಹಾಗೆ ಹೋಗಬೇಕಾದ್ರು ಅಲ್ವೇ? ಗಂಡ ಹೆಂಡರ ಜೊತೆಯಾಗಿ ಹೋಗ್ಬೇಕು. ಇನ್ನೊಂದು ವಿಷಯ ಉಂಟಲ್ಲ, ಈ ಹೋದವರನ್ನು ಕೇಳುವವರಿಲ್ಲ, ಯಾರು ಬಾರದವರು ಅವರಿಗೆ ಮರ್ಯಾದೆ ಹೆಚ್ಚು. ಬಂದವರನ್ನ ಯಾರು ಕೇಳಲಿಕ್ಕಿಲ್ಲ, ಅವರು ಬರ್ಲಿಲ್ಲ ಇವರು ಬರ್ಲಿಲ್ಲ ಅಂತ, ಹಾಗೆ ಆಗೋದಲ್ಲ. ನೀನಲ್ಲಿ ಹೋಗುವಾಗ ಹೇಳಲಿಕ್ಕೆ ಆಯ್ತು, ಗಂಡ ಬರಲಿಲ್ಲ. ಆ ಪ್ರಶ್ನೆ ಬರಬಾರದಲ್ಲಿ. ಮೊದಲು ನಾನು ಹೋದಾಗ ಮೊದಲು ಕೇಳುದು ಯಾಕೆ ಒಬ್ಬಂಟಿಗಳಾಗಿ ಬಂದೆ ನೀವು? ಗಂಡ ಎಲ್ಲಿ ಎನ್ನುವ ನೀನು ಹೋಗ್ಲಿಕ್ಕಿಲ್ಲ, ಹೋಗ್ಲೂ ಬಾರದು. ಅನಿವಾರ್ಯ ವಿಷಯ ಬೇರೆ. ಆ ಉದ್ದೇಶದಿಂದ ಅಂತಹ ಮಹತ್ತರವಾದಂತಹ ಯಾಗವನ್ನು ನೋಡುವುದಕ್ಕೆ ಬೇಕಾಗಿ, ಅಲ್ಲಿಗೆ ಬರುವುದಕ್ಕೆ ಬೇಕಾಗಿ ನಾವು ಸತಿಪತಿಯರು ಒಂದಾಗಿ ಬರುತ್ತೇವೆ. ಹಾಗಿದ್ರೆ ಇದು ಕಣ್ಣು ತುಂಬಾ ಕಾಣುವ ಭಾಗ್ಯ ಅಂತ ಎಣಿಸಿದ್ದಿ ನೀನು. ಭಾಗ್ಯ ಅಲ್ವೇ? ಸರಿ, ತವರು ಮನೆಯಲ್ಲಿ ಆಗುವಂತಹ ಯಾಗವನ್ನು ನಾನು ನೋಡದೆ ಮತ್ತೆ ಯಾರು ನೋಡುವುದು? ಹಾಗಾಗಿ ನೀವು ಮುಂದೆ ತೆರಳಿ ನಾವು ಬರುವ ವಿಚಾರವನ್ನು ಬೇಕಾದ್ರೆ ಅವರಿಗೆ ಒಂದು ತಿಳಿಸಿ ಬಿಡಿ. ನಿನ್ನನ್ನು ಕಂಡಿದ್ದೇನೆ ಅಂತ ಹೇಳ್ಬೇಕು ಅಪ್ಪನಲ್ಲಿ, ಅಮ್ಮನಲ್ಲಿ. ಆದ್ರೆ ಒಂದು ಬರ್ತೀಯಲ್ವಾ, ಇದು ನಾವಲ್ಲಿ ಅಲ್ಲಿಗೆ ತಲುಪಿ ಈಗ ತಿರುಗಿ ನೋಡುವಾಗ ನೀನು ಕಾಣಬೇಕು. ಖಂಡಿತ ನೀವು ಅಲ್ಲಿಗೆ ತಲುಪಿದ ಕ್ಷಣವೇ ತಿರುಗಿ ನೋಡಿದಾಗ ನಾವು ಅಲ್ಲಿ ಸತಿಪತಿಯರು ಒಟ್ಟಾಗಿ ದೇವರಿಗೆ ಅಮ್ಮನಿಗೆ ನಮಸ್ಕಾರ ಅಲ್ಲಿಗೆ ನಾವು. ಸರಿ, ಇದು ಬರ್ತೀಯಲ್ವಾ? ಖಂಡಿತ ಬರ್ತೀವಿ. ಪರಿಚಯ ಸಿಕ್ಕಿತಲ್ಲ? ಯಾರ ಪರಿಚಯ? ನಿಮ್ಮದೇ. ನಿಮ್ಮ ಪರಿಚಯ. ಇಂತಹ ಗಡ್ಡ ಅಣ್ಣದವರು ಇನ್ನೆಷ್ಟು ಜನ ಬರ್ತಾರಲ್ಲಿ, ಹಾಗೆ ಸಿಕ್ಕು ಪರಿಚಯ ನಿಮ್ಮ ಪರಿಚಯ ಸಿಕ್ಕಿತ್ತು. ಯಾಕಂದ್ರೆ ಹಣ್ಣು ಹಣ್ಣು ಮುದುಕ ಅಂತ ಹೇಳಿದ್ರೆ ನೀವು ಮಾಡ್ತೀವಿ. ಅಲ್ಲ, ಇನ್ನೀಗ ದಾರಿಯಲ್ಲಿ ದಾರನ್ನು ಸೇರಿಕೊಂಡ್ರೆ ನನ್ನ ಅದು ಹೇಳಿಕ್ಕೆ ಆಗುದಿಲ್ಲ. ಮುದುಕರು ಎಷ್ಟು ಜನ ಬ್ರಾಹ್ಮಣರು ಬರ್ತಾರೆ ಅಂತ ನಾನು ದೊಡ್ಡ ನನಗೆ ಅಲ್ಲಿ ಸೂಚನೆಯನ್ನು ಕೊಟ್ಟು ಬಿಡಿ. ಸರಿ ಸರಿ ಸರಿ. ಅಲ್ಲ, ಸೂಚನೆ ಸಿಕ್ಕುವಾಗ ಏನಾದ್ರು ಕಟ್ಟದೆ ಹೌದು. ಅದು ಬಂದ್ರೆ ಮನೆ ಕುತ್ಕೊಳ್ಬಾರದು. ನಿಮಗೆ ಬೇಕಾದಷ್ಟು ನಾನು ಕೊಡುವ. ಸರಿ, ನಿನ್ನ ಅಪ್ಪನ ಕೈಯಲ್ಲಿ ಕೊಡಿಸ್ತೇನೆ. ಸರಿ ಬೇಡ, ಏನಾಯ್ತು? ಉಪಕಾರ ಮಾಡಿದ್ದಕ್ಕೆ ಅಪ್ಪನ ಕೈಯಲ್ಲಿ ಕೊಡಿಸುವುದಲ್ವ? ಏನಾಯ್ತು ಪೂಜೆ? ಅವರು ಮೊದಲೇ ಯೋಚಿಸ್ರೆ ಅವರನ್ನು ನೋಡುವಾಗಲೇ ಗಡ್ಡ ನೋಡಿದ್ರೆ ಹೆದರಿಕೆ ಆಗ್ತದೆ. ಹಾಗಲ್ಲ ಸ್ವಾಮಿ, ಅಪ್ಪನ ಕೈಯಲ್ಲಿ ಕೊಡಿಸುವುದ್ರೆ ನಿಮಗೆ ಪೆಟ್ಟು ಕೊಡಿಸುವಂತ ಹೇಳಿದ್ದಲ್ಲ. ಬೇಕಾದಷ್ಟು ಕೊಡಿಸುವ ನನ್ನ ಕನಕಗಳಲ್ಲಿ. ನನಗೆ ಗೊತ್ತಾಗಿದೆ. ಸರಿ, ಅದು ನಿಮಗೆಲ್ಲ ಬೇಕಿದ್ರೆ ಒಂದು ದಾಕ್ಷಿಣ್ಯ ಮಾಡೋದು ಹೇಳಿ. ನಾನು ಹೇಳುವಾಗ ನೀನು ಹೇಳು ಬೇಕಿದ್ರೆ, ಅದು ದಾಕ್ಷಿಣ್ಯ ಅಂತದ್ದು. ಮನುಷ್ಯ ಅವರಿಗೆ ಸ್ವರವೇ ಇಲ್ವಾ ಅಂತ ಇರುತ್ತೆ. ಪಟ್ಟೆ ಸೀರೆ ಎಷ್ಟು ಬೇಕು? ಒಂದು ಸಾಕು. ಒಂದು ಸಾಕು, ಎರಡು ಹೇಳಲಿಕ್ಕೆ ಹೋಗುದಿಲ್ಲ ಅವರು. ಆದೀತಮ್ಮ, ನಾನು ಅಲ್ಲಿ ಬಂದು ಕೂಡ ನಿನಗೆ ಅದನ್ನು ಒದಗಿಸಿಕೊಂಡು ಹೋಳಿದ್ದಾರೆ. ನನಗೂ ಒಂದು ಪಟ್ಟೆ ಸೀರೆ ನಿನಗೆ ಕಚ್ಚೆ ನೀವೆಲ್ಲ ಪಟ್ಟೆ ಸೀರೆಯಲ್ಲೇ ಕಚ್ಚೆ ಹಾಕುತ್ತದೆ. ನಿಮಗೆ ಮದುವೆ ಆಗ್ಲಿಲ್ಲ ಅಲ್ಲ? ಕಚ್ಚೆ ಹಾಕ್ಲಿಕ್ಕೆ ಮದುವೆ ಆಗುದು ಹಾಗೆ ಮದುವೆಯ ಒಂದು ಆಲೋಚನೆ. ಅಮ್ಮ, ಗೋದಾನ ಖಂಡಿತವಾಗಿ ಮಾಡುತ್ತೇನೆ. ಅಲ್ಲಿ ಬಂದು ಕೂಡಲೇ ನಿಮಗೆಲ್ಲ ಒದಗಿಸಿಕೊಡುತ್ತೇನೆ. ಮಾಡಿ ಅಂತ ಹೇಳಿದ್ರೆ ಮಾಡಿಸಿ ಅಂತ ಹೇಳ್ಕೊಂಡು ಅದು ನಾವು ಅಲ್ಲಿ ತಲುಪುವಾಗ ತಿರುಗಿ ನೋಡುವಾಗ ನಿಲ್ಬೇಕು. ಹೇಳಿಕೊಂಡಿದ್ದೇನೆ. ಏನೇ ಬಹಳ ಉತ್ಸಾಹದಿಂದ ಬಂದೆ. ನಮಸ್ಕಾರ. ಆಯ್ತು, ನಮಸ್ಕರಿಸಿದ ಬಗೆ ಹೊಸತು. ಸತಿ ನಮಸ್ಕಾರ. ಹೀಗೆ ಕೇಳ್ತೇನೆ ಅಂತ ಭಾವಿಸಬೇಡ. ಯಾಕೆ? ಬರುವಾಗಲೇ ಉತ್ಸಾಹದ ಮೂರ್ತಿಯಾಗಿದ್ದಿ. ಒಮ್ಮೆ ಬಲದಿಂದ ಒಮ್ಮೆ ಎಡದಿಂದ ಪ್ರತ್ಯೇಕವಾಗಿ ನಮಸ್ಕರಿಸಬೇಕು ಅಂತ ಆದ್ರೆ ಏನೋ ಒಂದು ಇದೆ, ಅಷ್ಟನ್ನು ನಾನು ತೀರ್ಮಾನಿಸಬಲ್ಲೆ. ಈ ನಮಸ್ಕಾರದ ಚಮತ್ಕಾರ ಏನು ಎನ್ನುವ ಹಾಗೆ ನಿಮ್ಮ ಮನಸ್ಸಿನ ಅಲ್ಲಿ ಹಾಗೆ ಪ್ರಶ್ನೆ ಉದ್ಭವಿಸಿದ ಏನು ಚಮತ್ಕಾರ, ಎಲ್ಲಿ ಹೋದ್ರಪ್ಪ ಇವಳು, ಯಾಕೆ ಹೀಗೆಲ್ಲ? ಗಂಡನಿಗೆ ಬಂದು ಹೆಂಡತಿ ಆದವಳು ನಮಸ್ಕಾರ ಮಾಡುವುದರಲ್ಲಿ ಏನಾದ್ರು ಚಮತ್ಕಾರ ಉಂಟೇನು? ಇಲ್ಲ, ಆದ್ರೆ ತೀರಾ ಅದೇ ಆಯ್ತು ಅಂತ ಆದ್ರೆ ಪ್ರಶ್ನೆ ಬರ್ತದೆ, ಏನಿರ್ಬಹುದಪ್ಪ, ಏನಾದ್ರು ಕೆಲಸ ಆಗ್ಬೇಕು. ಹಾಗೆ
ಗೋಪುರನು ನೋಡಿ ನೋಡಿ ನೋಡಿರಿ ನಿಮ್ಮಯ ಮಾವ ಮಾಡುವ ಯಜ್ಞವಂತೆ ನಿಮ್ಮಯ ಮಾವ ಮಾಡುವ ಯಜ್ಞವಂತೆ ನೋಡಿರಿ ನೋಡಿರಿ ಸಂಭ್ರಮ ಬಂದಿ ಆಡಲಿ ಅಧಿಕ ಸಂಭ್ರಮ ಬಂದಿ ಬಂಧುಗಳು ಕೂಡಿರಲಿರುವರಂತೆ ಬಂಧುಗಳು ಕೂಡಿರಲಿರುವರಂತೆ ಆಡಲಿ ಅಧಿಕ ಸಂಭ್ರಮ ಬಂದೆ ಬಂಧುಗಳು ಕೂಡಿರಲಿರುವರಂತೆ ಅಷ್ಟು ಮಾತ್ರ ನಿಮಗೆ ಕಾಣುವುದೇ? ಅಲ್ಲ, ಇದ್ರೆ ಅಂಬರ ಚುಂಬಿಸುವ ಹಾಗೆಗಳು ಎತ್ಕೊಂಡ ವೃಕ್ಷಗಳು, ಅದನ್ನು ಹತ್ತಿ ಮೇಲೆ ಹೇಳಿದಂತ ತಳಿರುಗಳು, ಇದು ಒಂದು ಕಾರ್ಯಕ್ಕೆ ಆಧಾರವಾಗ್ತದೆ. ಪ್ರಕೃತಿ ರಮಣೀಯವಾಗಿದೆ, ಮನೋಹರವಾಗಿದೆ. ನಮ್ಮ ಬೆಟ್ಟವಲ್ವೇ ಸಾಲು ಸಾಲಾಗಿ ಹೋಗುತ್ತಿರುವುದೇನು ಕಾಣುತ್ತಿದೆ ನಿಮಗೆ? ಸಾಲು ಸಾಲಾಗಿ ಹೋಗುವವರು ಎಲ್ಲಿ? ಕೆಳಗಡೆ ನೋಡಿ. ಓ ನೀನು ಅದನ್ನು ಉದ್ದೇಶಿಸುವುದು? ಎಲ್ಲಿ ಕೆಳಗೆ? ನಮ್ಮ ಕೈಲಾಸ ಪರ್ವತದ ಕೆಳಗೆ, ಪರ್ವತ ಮೂಲದಲ್ಲಿ. ಹೌದು, ನಾನು ಮೇಲೆ ನೋಡಿದ್ದು. ಓ ದೇವ್ರೆ, ನಾನು ಮರೆತು ಹೋದೆ ನಿಮ್ಮ ಹತ್ರ. ಹೌದು, ಕೆಳಗೆ ನೋಡಿ. ನೀನು ನೋಡಿ ಅಂದ್ರೆ ನಾವು ನನಗೆ ಬೇಕಾದಲ್ಲಿ ನೋಡಿದ್ದೆ. ಹೌದು, ಈಗ ನೀನು ಕೆಳಗೆ ನೋಡ್ಬೇಕು. ಹೌದಪ್ಪ, ಹೋಗ್ತಾ ಇದ್ದಾರೆ. ಹೇಳಲಿಕ್ಕೆ ಏನುಂಟದ್ರಲ್ಲಿ? ದಾರಿ ಇರುವುದೇ ಅದಕ್ಕಲ್ವ, ಹೋಗ್ಲಿಕ್ಕೆಲ್ವ? ಹೋಗ್ತಾರೆ ಬಿಡು. ಹೋಗುವವರು ಯಾರು ಎನ್ನುವ ಹಾಗೆ ನನ್ನ ಪ್ರಶ್ನೆ ನಿಮಗೆ. ನಿನ್ನ ಪ್ರಶ್ನೆಯ ದಾರಿಯೇ ನಾನು ಯೋಚಿಸಲಿಲ್ಲ. ಹೋಗುವವರು ಹಲವು ಮಂದಿ ಇರ್ತಾರೆ. ಉಲ್ಲೇಖಿಸಿ ಹೇಳ್ತಿ ಅನ್ನುವಾಗ ಹೋಗ್ತಾರೆ ಬಿಡುವಂತೆ. ಅದನ್ನೇ ನೀನು ಒತ್ತಡ ಪೂರ್ವಕವಾಗಿ ಹೇಳುವಾಗ ಅದರಲ್ಲಿ ಉಂಟು ವಿಷಯ ಅಲ್ವಾ? ಯಾರಂತೆ? ಅಯ್ಯೋ, ನನ್ನ ಬಾಯಿಂದಲೇ ಕೇಳಬೇಕೆನ್ನುವ ಆಸೆ. ವಿಷಯ ಹಾಗಲ್ವೇನೆ? ಬ್ರಾಹ್ಮಣರಲ್ವೇ? ಬ್ರಾಹ್ಮಣರ ಇರ್ಲಿ, ದೇಶ ಸುತ್ತದ ಬ್ರಾಹ್ಮಣ ಇಲ್ಲ ಅಂತಲೇ ಬೇಕು ಅವನು. ಹಾಗಲ್ವ ಕ್ರಮ? ಲೋಕ ಸುತ್ತಿಕೊಂಡಿರ್ಬೇಕು, ಬ್ರಾಹ್ಮಣ ಮನೆಯಲ್ಲಿ ಕೂತ್ಕೊಳ್ಬಾರ್ದು. ಅದಕ್ಕೆ ಹೇಳಿದೆ ನೋಡಿ, ದ್ವಿಜರು ಹೋಗುವುದನು. ದ್ವಿಜರು ಹೋಗುವುದಲ್ಲೋ? ಬ್ರಾಹ್ಮಣರಂತ ಹೇಗೆ ಗೊತ್ತಾಯ್ತು ಅಂತ ನಿಮಗೊಂದು ಪ್ರಶ್ನೆ ಮೂಡುವುದು. ಬರುವುದಲ್ಲ, ನೀನು ದ್ವಿಜ ಅನ್ನುವಾಗಲೇ ಪ್ರಶ್ನೆ, ದ್ವಿಜರೆಂದೇ ನೀನಂತೂ ಗುರುತಿಸಿದೆ. ಹಾಗೆ ಬ್ರಾಹ್ಮಣರಾದವರಲ್ಲಿ ಕೆಲವು ಲಕ್ಷಣಗಳಿರುತ್ತವೆ. ನೋಡು, ಅದು ಹೇಳೊಮ್ಮೆ. ಅದು ಹೇಗೆ? ಜುಟ್ಟು, ಹಣೆಯಲ್ಲಿ ಬೊಟ್ಟು, ಕಂಕುಳಲ್ಲಿ ದರ್ಬೆಯ ಕಟ್ಟು, ನೆರಿಗೆ ದೋತ್ರ ಉಟ್ಟು, ಹೀಗೆ ಸಾಲು ಸಾಲಾಗಿ ಹೋಗುತ್ತಾ ಇದ್ದಾರೆ. ವೈದಿಕವನ್ನು ಅವಲಂಬಿಸಿ ಬದುಕುವಂತ ಇರ್ತದೆ. ಜನ್ನದಾರ, ಸರಿ ಸರಿ ಸರಿ, ಇದನ್ನೆಲ್ಲ ಕಾಣುವಾಗಲೇ ಗೊತ್ತಾಗುತ್ತದೆ. ಜನ್ನದಾರ ಹಾಕಿದವರನ್ನೇ ದ್ವಿಜರು ಅಂತ ಹೇಳಬೇಕಂತೆ. ಯಾಕೆ? ದ್ವಿಜನ್ಮ ಯಾವನಿಗಾಗಿರ್ತದೋ ಅವನು ದ್ವಿಜ. ಉಪನಯನ ಸಂಸ್ಕಾರ ಹೊಂದಿದವರು ಹೋಗ್ತಾರೆ. ಅಲ್ವೇ? ಸರಿ,
ಯಾರ ಕಾರ್ಯಕ್ರಮಕ್ಕೆ ಹೋಗುದಂತ ನಿಮಗೆ ಗೊತ್ತಿಲ್ಲ? ನನಗೇನು ಗೊತ್ತಿಲ್ಲ. ಸುತ್ತು ಹಾಕಿ ಬೆಟ್ಟಕ್ಕೆ ಕೈಲಾಸಗಿರಿ ಏರಿ ಬರುವಂತಹ ಬ್ರಾಹ್ಮಣರಿಗೆ ಏನು ಕಡಿಮೆ ಇಲ್ಲ. ಸುತ್ತು ಹಾಕಿ ಹಾಗೆ ಯಾತ್ರೆಯ ಮೂಲಕ ಬರ್ತಾರೋ ಏನೋ. ಅವರು ಹೋಗುದು ಎಲ್ಲಿಗೂ ಅಲ್ಲ ಸ್ವಾಮಿ. ನನ್ನ ಬೆರಳನ್ನು ಯಾಕೆ ಹಿಡ್ಕೊಳ್ತೀಯ? ಹಾಗಲ್ಲ, ಮತ್ತೆ ನಿಮ್ಮ ಮಾವನ ಮನೆಗೆ ಹೋಗುದು. ನನ್ನ ಮಾವನು? ನನ್ನ ಮಾವ ಯಾರು? ಅಲ್ಲ, ನನ್ನ ಮಾವ ಯಾರು? ತಾಯಿಯಮ್ಮ. ಹಾಗೆ ಏನು ಅದು ಅಲ್ಲಿ ಹೇಳ್ತಾರೆ, ತಾಯಿ ಅಣ್ಣನಿಗ ಬೇಕು. ತಾಯಿ ಅಣ್ಣ ಮಾವ, ಹಾಗೆ ತಾಯಿ ಅಣ್ಣ ಮಾತ್ರ ಮಾವ ಆಗುದು ಸಂಬಂಧದಲ್ಲಿ. ತಮ್ಮನು ಹಾಗಲ್ಲ ಸ್ವಾಮಿ, ಹೆಣ್ಣು ಪಟ್ಟ ತಂದೆ ಏನಾಗಬೇಕು? ಹೆಣ್ಣು ಪಟ್ಟ ತಂದೆಯೂ ಮಾವ ಬೀಳ್ತಾನೆ. ಅದು ನೀವು ಹೇಳುದಿಲ್ಲ ನೋಡು. ಅದಕ್ಕೆ ಹೇಳಿದ್ದು ನಾವು. ನಮಗೆ ಬರೀ ಇಲ್ಲಿ ಒಂದು ಮಾತ್ರ ಮನೆ ಇರುವುದಾ? ಬೇರೆ ಮನೆ ಉಂಟಾ? ನಮಗೊಂದು ತವರು, ನನಗೊಂದು ತವರು ಮನೆ ಇಲ್ವಾ? ನಿನಗೆ ತವರು ಮನೆ ಉಂಟು. ನನಗೆ ತವರು ಮನೆ ಆದ್ರೆ ನಿಮಗೆ, ನನಗೇನಾಗ್ತದೆ? ನಿಮಗೂ ಅದು ಒಂದು ಮನೆ ಅಲ್ವೇ? ಸಾಂಸಾರಿಕ ದೃಷ್ಟಿಯಲ್ಲಿ, ಸಾಂಸಾರಿಕವಾದ ದೃಷ್ಟಿಯಲ್ಲಿ ನೋಡಿ ಸಂಬಂಧ ಉಳಿಸಿಕೊಂಡಾಗ ನನಗದೊಂದು ಮನೆ. ಹೌದು. ಹಾಗೆ ಅವರೆಲ್ಲ ಹೋಗುವುದು ನಿಮ್ಮ ಮಾವನ ಮನೆಗೆ, ಅಂದ್ರೆ ನನ್ನ ತಂದೆಯ ಮನೆ. ಮೊದಲೇ ಹೇಳುವುದು ನನ್ನ ಅಪ್ಪನ ಮನೆ ಅಂತ ಹೇಳುವುದಿತ್ತು ನಿನಗೆ. ಇಷ್ಟು ಸುತ್ತ ಹಾಕಿ ನಿಮ್ಮ ಮಾವನ ಮನೆ ಅಂತ ಹೇಳ್ಬೇಕು. ನನ್ನ ಅಪ್ಪನ ಮನೆ ಅಂತ ಯಾಕೆ ಹೇಳ್ಬೇಕು? ನಿಮ್ಮ ಮಾವನ ಮನೆ ಅಂತ ಹೇಳಿದ್ರೆ ತಪ್ಪಾಗುತ್ತದಾ? ಅಲ್ಲ, ಅದು ನಿಜ. ನೀನು ಹೇಳಿದ್ದು ಸರಿಯೇ. ಯಾವ ಹೆಣ್ಮಗಳಾದ್ರೂ ತಾನು ಗಂಡನ ಮನೆಯಲ್ಲಿ ಗಂಡನ ಬಳಿ ನನ್ನ ಅಪ್ಪನ ಮನೆ ಅಂತ ಹೇಳಕೂಡದು. ನಿಮ್ಮ ಮಾವನ ಮನೆ ಅಂತ ಹೇಳುದು ಗೌರವಿಸಿ ಆಡುವಂತಹ ಮಾತು. ನನ್ನ ಅಪ್ಪನ ಮನೆ ಹೇಳಿದ್ದೆ, ಸಂತೋಷವಾಯಿತು. ನನ್ನ ಅಪ್ಪನ ಮನೆ, ನನ್ನ ತವರು ಮನೆ, ನನ್ನ ಮನೆ ಹಾಗೆಲ್ಲ ಹೇಳಿಕೊಳ್ಳಿಕ್ಕೆ ಹೇಳುವ ಕ್ರಮ ಇಲ್ಲ, ಹೇಳಕೂಡದು ಎನ್ನುವುದನ್ನ ನಿಮ್ಮ ಮಾವನ ಮನೆ ಇರ್ಲಿ. ಏನೀಗ ಅವರೆಲ್ಲ ಹೋಗುದು ಯಾಕೆ ಗೊತ್ತೇ? ಯಾಕೆ? ಅಲ್ಲಿ ಒಂದು ಮಹಾಯಾಗವನ್ನು ಮಾಡ್ತಾ ಇದ್ದಾರಂತೆ. ಅದು ಮಹಾಯಾಗ ಅಂತ ನೀವು ಹೇಗೆ ನಿರ್ಧರಿಸಿದೆ? ಸ್ವಾಮಿ, ಒಬ್ಬರು ಹೋಗುದಲ್ಲಿಗೆ ಮತ್ತೆ ಇಬ್ಬರು ಹೋಗುದಾ? ಅಲ್ಲೋ, 100 ಮಂದಿ, ಸಾವಿರಾರು ಮಂದಿ ಹೋಗುತ್ತಾ ಇದ್ದಾರೆ. ನೀನು ಹೇಳಿದ ವಾಕ್ಯದ ಹೊತ್ತು ನಾನು ಪೂರ್ತಿ ಗಮನ ನೋಡಿದ್ವಿ. ದ್ವಿಜರು ಹೋಗುವುದಲ್ಲ, ದ್ವಿಜ ಹೋಗುವುದಲ್ಲ, ಒಂದಷ್ಟು ಮಂದಿಗಳು ಹೋಗ್ತಾರೆ. ಬಹಳಷ್ಟು ಸಂಖ್ಯೋಪಸಂಖ್ಯೆಯಲ್ಲಿ ಹೋಗ್ತಿದ್ದಾರೆ. ಅಷ್ಟೂ ಮಂದಿ ಬೇರೆ ಬೇರೆ ಕಡೆಯಿಂದ ಸಹಸ್ರಾರು ಸಂಖ್ಯೆಯ ದ್ವಿಜರು ಒಂದೇ ಕಡೆಗೆ ಹೋಗಬೇಕಾದ್ರೆ ಅಂತಹ ಯಾಗ ಹೇಗಿರಬಹುದು? ಹೇಗಿರ್ಬೋದು ಊಹಿಸ್ಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಮಹಾಯಾಗವೇ ಸರಿ. ಸರಿ, ಅವರೆಲ್ಲರ ಬಾಯಿಯಲ್ಲಿ ಯಾಗದ ಕುರಿತಾದ ಹೇಳಿಕೆ ಬರುತ್ತೆ ಅಂತ ನನ್ನ ಮಹತ್ತಾದ ಒಂದು ತೀರ್ಮಾನ ಈಗ. ಸರಿ, ನನಗೆ ಹೇಳಿದ್ರು. ಹೇಗೆ? ಹೀಗೆ ನಾನು ಈ ಬ್ರಾಹ್ಮಣದಿಂದ ತಿಳಿದುಕೊಂಡೆ. ಅಲ್ಲಿ ಯಾಗ ಆಗ್ತದೆ ಎನ್ನುವುದನ್ನು ಅಲ್ಲಿಗೆ ಸಾಗಿ ಹೋಗುವಂತಹ ಬ್ರಾಹ್ಮಣ ಮುಖದಿಂದ ತಿಳ್ಕೊಂಡು ಆಡುವಂತಹ ಮಾತು. ಹೌದು. ನೋಡಿ, ಇಲ್ಲಿದ್ದರೆ ಕೋಪದನು ನಿಮ್ಮಯ ಮಾವ ಮಾಡುವ ಯಜ್ಞವಂತೆ. ಹೇಗಂತೆ? ಆಡಲೇನು ಅಧಿಕ ಸಂಭ್ರಮ. ಅಧಿಕ ಅಂದ್ರೆ ಲೆಕ್ಕದಿಂದ ಹೆಚ್ಚು ಅಂತಲ್ಲ, ಲೆಕ್ಕದಿಂದ ಹೆಚ್ಚಲ್ಲ. ಎಷ್ಟು ಕುಳಿತಷ್ಟು ಕೊಟ್ಟಾರೆ. ಅವನ ಯೋಗ್ಯತೆಗೆ ಅನುಗುಣವಾಗಿ ಆಧಿಕ್ಯ ಉಳ್ಳಂತಹ ಸಂಭ್ರಮ ಅಲ್ಲಿ ಉಂಟು. ಆಡಲೇನು ಅಧಿಕ ಸಂಭ್ರಮವಂತೆ ಹೇಗೆ ತೀರ್ಮಾನಿಸಿದೆ? ಇಷ್ಟು ಮಂದಿ ಬ್ರಾಹ್ಮಣರಿಗೆ ಹೋಗಬೇಕಾದ್ರೆ ಅವರಿಗೆ ದಕ್ಷಿಣೆ ಕೊಡಬೇಡವೆ? ದಕ್ಷಿಣೆ ಬೇಕು. ಮತ್ತೆ ಬ್ರಾಹ್ಮಣರಿಗೆ ಆಕ್ಷೇಪವಲ್ಲ, ಆರೋಪವಲ್ಲ. ದಕ್ಷಿಣೆಯನ್ನು ಪಡೆದುಕೊಳ್ಳುವ ಹಕ್ಕು ಬ್ರಾಹ್ಮಣನಿಗೆ. ಕೊಡುವದಾತನು ಬಲ್ಲಿದನಾದ್ರೆ ಪಡೆದುಕೊಳ್ತಾನೆ. ದಕ್ಷಿಣೆಯನ್ನು ಒದಗಿ ಬರ್ತದೆ, ಒದಗಿ ಬರ್ತದೆ. ಅಷ್ಟು ಮಾತ್ರವಲ್ಲ, ಅಷ್ಟೂ ಮಂದಿಗೆ ಮೃಷ್ಟಾನ್ನ ಭೋಜನವನ್ನು ಹಾಕಬೇಕಿದ್ರೆ ಮಾಡ್ಬೇಕಾದ್ರೆ ಅಂತಹ ಸಂಭ್ರಮ ಹೇಗಿರಬಹುದು? ಹೇಗಿರ್ಬೋದು ಅದನ್ನು ಊಹಿಸ್ಲಿಕ್ಕೆ. ಅದಷ್ಟೇ ಇಷ್ಟವಾದಂತಹ ಅನ್ನವನ್ನೇ ಅವರು ಕೊಡಬೇಕು ಅಂತ ಆದ್ರೆ ಅವರ ಅಭಿರುಚಿಗೆ ತಕ್ಕುದಾದ ಅನ್ನವಾಗಬೇಕು. ಕೈ ತುಂಬಾ ದಕ್ಷಿಣೆ ಒದಗಿಸ್ತಾನೆ ಅಂತ ಆದ್ರೆ ಒದಗಿಸುವವನು ಅಥವಾ ಕರ್ತನ್ವಯಿಸಿಕೊಂಡು ಮಾಡುವಂತಹ ಯಾಗ ಬಹಳ ವಿಶೇಷವಾಗಿರ್ತದೆ. ಹೌದು. ಹಾಗಾಗಿ ಆ ಬ್ರಾಹ್ಮಣ ತಾಯಿಯಿಂದ ಆ ಮಾತನ್ನು ಕೇಳಿದಾಕ್ಷಣ ನನಗೆ ಸಹಿಸ್ಲಿಕ್ಕೆ ಆಗಲಿಲ್ಲ. ಒಂದು ಪ್ರಶ್ನೆ ಬರ್ತದೆ, ಏನು ಗೊತ್ತಾ? ಏನು? ಆಡಲೇನಧಿಕ ಸಂಭ್ರಮವಂತೆ ಅಂತ ಆಡಿದೆ. ನಿನ್ನ ಮನಸ್ಸು ಸಂಭ್ರಮಿಸಬಹುದಾದ್ದು ಏನು ಅಂತ ಈಗ ಸ್ವಾಮಿ, ಅಲ್ಲಿಗೆ ಯಾರು ಬರ್ತಾರೆ ಗೊತ್ತೇ?
ಗೆಲ್ಲಲು ಕಣ್ಣೀರಿ ಬಹುಕಾಲವಾದು ಕಣದವನದೆಲ್ಲರೂ ಅಲ್ಲಿ ಎನ್ನ ಅಕ್ಕ ತಂಗಿಯರು ಬಾಂಧವರೆಲ್ಲ ಕೂಡಿ ಸ್ವಾಮಿ, ಬ್ರಾಹ್ಮಣರ ಬಾಯಿಂದ ಆ ಮಾತನ್ನು ಕೇಳಿದ ಕ್ಷಣವೇ ಒಂದು ಅರೆಕ್ಷಣ ನನಗೆ ನನ್ನ ಮನಸ್ಸು ಸ್ಥಿಮಿತದಲ್ಲಿ ಇದ್ದ ಸೈರಣೆ ತಪ್ಪಿಸಿ ಹೌದು, ಕೇಳಿ ಸೈರಿಸದು. ಕೇಳಿ ಸಹಿಸದು. ನೇರವಾಗಿ ಅಲ್ಲಿಗೆ ಹೋಗಬೇಕು, ತವರು ಮನೆಗೆ ಹೋಗಬೇಕು, ಆ ಯಾಗದ ಸೊಬಗನ್ನು ನೋಡಬೇಕು, ಅವರನ್ನೆಲ್ಲ ಕಾಣಬೇಕು ಎನ್ನುವ ಹಾಗೆ ಆಸೆಗಳು ಮತ್ತೆ ಮತ್ತೆ ಮೂಡುತ್ತಾ ಇದೆ. ತವಕ ತುಡಿತ ಯಾಕೆ ಗೊತ್ತೇ? ಯಾಕೆ? ಅಂತಹ ಯಾಗಕ್ಕೆ ಇವತ್ತು ಯಾರೆಲ್ಲ ಬರ್ತಾರೆ? ಯಾರು ಬರ್ತಾರೆ? ನನ್ನ ಅಕ್ಕ ತಂಗಿಯಂದಿರು ಬರುತ್ತಾರೆ ಸ್ವಾಮಿ. ಅಶ್ವಿನಿ, ಭರಣಿ, ಕೃತಿಕೆ ಮೊದಲಾದವರೆಲ್ಲ ಸೇರ್ತಾರೆ. ಬಂಧು ಬಾಂಧವರು ಬರುತ್ತಾರೆ. ನೋಡಿ, ಒಂದು ಎಷ್ಟು ಒಳ್ಳೆಯ ಕ್ಷಣ. ಈ ಸಮಯದಲ್ಲಿ ಅವರನ್ನೆಲ್ಲರನ್ನು ನಾನು ಕಾಣಬಹುದು. ಹಾಗಾಗಿ ಹೇಳಿದ್ದು ಸ್ವಾಮಿ, ಏನು? ನಾವಿಬ್ಬರು ಜೊತೆಯಾಗಿ ಸೇರಿಸಿಕೊಂಡು ಸತಿಪತಿಯರು ಒಂದಾಗಿ ಆ ಯಾಗದಲ್ಲಿ ಹೋಗೋಣ, ತವರು ಮನೆಗೆ ಹೋಗೋಣ, ಅವರನ್ನೆಲ್ಲ ನೋಡೋಣ ಸ್ವಾಮಿ. ನನ್ನ ಮಾತಿನಲ್ಲಿ ಇರುವಂತಹ ಕುತೂಹಲವು ತವಕದ ಅನುಭವ ಅರ್ಥವು ನನಗಾಗ್ತದೆ. ಅಲ್ಲಿ ಎನ್ನ ಅಕ್ಕ ತಂಗಿಯಂದಿರು ಬಂದು ಕೂಡಿರ್ಪರಂತೆ. ನೀನು ಹೇಳುದು ನೋಡು, ಈಗಾಗಲೇ ಬಂದು ಸೇರಿ ಆಗಿದೆ ಎನ್ನುವ ಈಗಾಗಲೇ ಹೋಗಿದ್ದಾರಂತೆ ಬ್ರಾಹ್ಮಣರು ಹೇಳಿದ್ದು. ಹೌದೇ? ಅವರ ಗಮನವನ್ನು ಇವರು ಗಮನಿಸಿದ್ದಾರೆ. ಅವರೆಲ್ಲ ಬಂದು ಕೂಡಿದ್ದಾರೆ. ಬಂಧು ಬಾಂಧವರು ಬಂದು ಸೇರಿದ್ದಾರೆ. ಬಂಧುಗಳು ಬರ್ತಾರೆ. ಬಂಧು ಬಾಂಧವ ಎನ್ನುವುದಕ್ಕೆ ಬಹಳ ವಿವರಣೆ ಉಂಟು. ಹೇಗೆ? ಯಾಕೆ ಗೊತ್ತಾ? ಎಲ್ಲರೂ ಬಂಧುಗಳಲ್ಲ. ಎಲ್ಲರೂ ಲೋಕದಲ್ಲಿ ಬಂಧು ಎನ್ನಿಸಿಕೊಂಡವಳು ತಾಯಿ ಒಬ್ಬಳೆ. ಅವಳು ಹೇಳುದು ಮತ್ತೆ ಇವನು ನಿನಗೆ ಹಾಗೆ, ಅವನು ಹೀಗೆ ಅಂತ ಸಂಬಂಧವನ್ನು ತೋರಿಸುವಳು ಅವಳು. ಇನ್ನು ತಾಯಿಯಿಂದಲಾಗಿ ಕಂಡು ಬರುವವರು ಯಾರಿದ್ದಾರೋ ಅವರೆಲ್ಲ ಬಾಂಧವರು. ಅಲ್ಲಿಗೆ ಬಂಧು ಬಾಂಧವರೆಲ್ಲ ಬಂದು ಸೇರ್ತಾರೆ ಎನ್ನುವುದರಿಂದ ಹೇಳಿರಿ, ಹೋಗೋಣ, ಇರುವ ಸತಿಪತಿಯಾಗಿ ಒಂದಾಗಿ ಹೋದ್ರೆ ಚಂದ ಅಲ್ಲ, ಎಷ್ಟು ಸಂತೋಷವಾಗಬಹುದೇ ಏನೋ ಅವರಿಗೆ. ಕಾರ್ಯಕ್ರಮಕ್ಕೂ ಹಾಗೆ ಅಪ್ಪನ ಮನೆಗೆ ಹೋಗುವಾಗಲೂ ಕ್ರಮ ಹೇಗೆ ಅಂದ್ರೆ, ಹೆಣ್ಮಗಳು ಒಬ್ಬಳಾಗಿ ಹೋಗುವುದು ಸರಿಯಲ್ಲ ಅಲ್ವೇ? ಗಂಡನ ಸಹಿತವಾಗಿ ಹೋದರೆ ಅವಳಿಗೆ ಮನ್ನಣೆ ಹೆಚ್ಚಿರ್ತದೆ. ಹೌದು, ಅದು ಪದ್ಧತಿ ಲೋಕದಲ್ಲಿ ಅಲ್ವೇ? ಅಥವಾ ಇಂತಹ ಕಾರ್ಯಕ್ರಮಕ್ಕೆ ಹೋಗುತ್ತಿದ್ರು ಅದಕ್ಕೆ ಗೌರವ ಹೆಚ್ಚು. ಆದ್ರೆ ಒಂದೇ ಏನು, ಈಗ ಅವರೆಲ್ಲ ಹೋಗಿದ್ದಾರೆ ಅಂತ ನೀನು ಹೇಳಿದೆಯಲ್ಲ, ಲೋಕದ ನಿಯಮ ಹೇಗೆ ಹೇಳು? ಹೇಗೆ? ಹೆಣ್ಣು ಕೊಟ್ಟಾಗ ಗೋತ್ರ ಕಡಿದು ಕೊಡುವುದು ಅಂತ ಹೆಸರು. ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ ಎನ್ನುವ ಹಾಗೆ ಯಾಕೆ ಹೇಳ್ತಾರೆ ಅಂದ್ರೆ ಆರೋಪದ ಮಾತಲ್ಲ. ಆರೋಪ ಅಲ್ಲ. ನಾನು ಅಪ್ಪನ ಮನೆಯಲ್ಲೇ ಮತ್ತೆ ನಾನು ಉಳ್ಕೊಳ್ಳಬಾರದು ಅನ್ನೋ ಉದ್ದೇಶ ಕಾಣುವುದು. ಸ್ವಂತ ಮನೆ ತಾನಿದ್ದಾಳೆ ಅಂತ ಆದ್ರೆ ಅದು ಬೇರೆ ಮನೆ ಆಯ್ತು. ಆ ಬೇರೆ ಮನೆಯಿಂದ ಮತ್ತೊಮ್ಮೆ ಈ ಮನೆಗೆ ಬರಬೇಕು, ಅಲ್ಲೊಂದು ವಿಶೇಷ ಕಾರ್ಯಕ್ರಮಕ್ಕೆ ಬರಬೇಕು ಅಂದ್ರೆ ಹೀಗೆ ಅಪ್ಪನ ಮನೆಗೆ ಹೋಗುವ ಪದ್ಧತಿ ಬೇರೆ, ಯಾಗಾದಿ ಕರ್ಮಗಳಿಗೆ ಹೋಗುವ ಪದ್ಧತಿ ಬೇರೆ. ಹೌದು ಅಂತಾದ್ರೆ ಮಗಳಿಗೆಲ್ಲವಾದರೂ ಅಳಿಯನ ಸ್ಥಾನಕ್ಕೆ ಬೆಲೆಯನ್ನಿತ್ತು ವಿದ್ಯುಕ್ತವಾಗಿ ಆಮಂತ್ರಣ ಕೊಡಬೇಕು ಅಂತ ಒಂದು ಪದ್ಧತಿ ಉಂಟು. ಈಗ ಅವರೆಲ್ಲ ಹೇಳಿಕಿಲ್ಲದೆ ಹೋಗಿದ್ದಾರೆ. ಅವನ್ನೆಲ್ಲ ಕರೆದಿದ್ದಾರೆ, ಹಾಗೆ ಹೋಗಿದ್ದಾರೆ ಅವರು. ನಮ್ಮಲ್ಲಿ ಒಂದು ಮಾತು ಎಲ್ಲಿಯೂ ಯಾರು ಅರ್ಹಿದ ಹಾಗೆ ನನಗಂತೂ ಕಾಣುವುದಿಲ್ಲಪ್ಪ. ಓ, ಆಮಂತ್ರಣದ ವಿಷಯವೇ? ಆಮಂತ್ರಣ ಕಳುಹಿಸ್ತೀನಿ ಎನ್ನುವ ಹಾಗೆ ನಿಮ್ಮ ಮಾತನ್ನು ಯಾರು ಕಳಿಸಿದ್ರು? ಅನುಚಿತ ಗೆಲದೆ ಅನುಚಿತ ಗೆಲಬೇಡ
ನೀವು ಹೇಳಿದಂತಹ ಮಾತು ಸರಿಯಾದುದೇ. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಆಗಲಿ ಆಮಂತ್ರಣವಿಲ್ಲದೆ ಯಾರು ಹೋಗಕೂಡದು, ಸರಿಯಲ್ಲ? ಹೋಗಬಾರದು. ಅದೊಂದು ನಿಯಮವೇ ಉಂಟಲ್ಲ. ನೆರೆಮನೆಯವರು ಎಷ್ಟೇ ಪ್ರೀತಿಯಿಂದ ಇರಲಿ, ಎಷ್ಟೇ ಆತ್ಮೀಯತೆಯಿಂದ ಇರಲಿ, ನೆರೆಮನೆಯಲ್ಲಿರುವಂತಹ ಆಗುವಂತಹ ಕಾರ್ಯಕ್ರಮಕ್ಕಾದ್ರೂ ನಾವು ಆಮಂತ್ರಣ ಇಲ್ಲದೆ ಹೋಗಬಾರದು. ಹೋದ್ರೆ ಹಗುರ ಆಗ್ತಾರೆ ಅಂತಷ್ಟೇ ಅಲ್ವೇ? ಆದ್ರೆ ಲೋಕದಲ್ಲಿ 4 ಕಡೆಗಳಿಗೆ ಆಮಂತ್ರಣವಿಲ್ಲದೆ ನಾವು ಹೋಗುವುದಂತೆ. ಹೌದು, ಅದು ಉಚಿತವಾಗ್ತದೆ. ಅದು ಉಚಿತವಾಗುತ್ತದೆ. ಅಲ್ಲಿಗೆ ಆಮಂತ್ರಣ ಬೇಕೆನ್ನುವ ಹಾಗೆ ಇಲ್ಲ. ಆಮಂತ್ರಣ ಕೊಡದಿದ್ರು ನಾವು ನೇರವಾಗಿ ಹೋಗಬಹುದು. ಎಲ್ಲಿಗೆ? ಯಾರಲ್ಲಿಗೆ? ಗುರುವಿನ ಬಳಿಯಲ್ಲಿ ಕಲಿತಂತಹ ಶಿಷ್ಯ ಗುರು ಏನಾದ್ರೂ ಒಂದು ಮಹತ್ತರವಾದಂತಹ ಕಾರ್ಯವನ್ನು ತನ್ನ ಗುರುಮಠದಲ್ಲಿ ಆಯೋಜಿಸಿದ್ರೆ ಅಲ್ಲಿ ಶಿಷ್ಯನಾದವನಿಗೆ ಹೇಳಿಕೆ ಬೇಕೆ? ಗುರುಪೀಠಕ್ಕೆ ಸದಾ ಗೌರವವನ್ನು ಕೊಡಬಲ್ಲವನಿಗೆ ಹೇಳಿಕೆ ಬೇಡ, ವಿಷಯ ತಿಳಿದು ಹೋಗಬೇಕು. ವಿಷಯ ತಿಳಿದು ನೇರವಾಗಿ ಹೋಗಬೇಕು, ಆ ಗುರು ಸೇವೆಯನ್ನು ಮಾಡಬೇಕು. ಸರಿಯಲ್ಲ? ಅಲ್ವೇ? ಇನ್ನು ಅರಸ, ರಾಜ್ಯವನ್ನಾಳುವಂತಹ ಅರಸ, ಅವನ ಆಸ್ಥಾನದಲ್ಲಿಯೋ ಅರಮನೆಯಲ್ಲಿಯೋ ಒಂದು ಒಳ್ಳೆಯ ಕಾರ್ಯ ಆದ್ರೆ ಪ್ರಜೆಗಳಿಗೆ ಹೇಳಿಕೆ ಬೇಕೆ? ಗೌರವದ ಹೇಳಿಕೆ ಬೇಕೆ? ಏನಾದ್ರು ಪ್ರಭುಪೀಠ ಮಾಡುವಂತಹ ಕೆಲಸಕ್ಕೆ ಪ್ರಜಾ ವರ್ಗದವರು ಧಾರಾಳವಾಗಿ ಹೋಗಬಹುದು. ಅರಸನಾದವನು ಹೇಳಿಕೆ ಕೊಡಬೇಕೆನ್ನುವಂತಹ ಅವಶ್ಯಕತೆ ಇಲ್ಲ. ಇನ್ನು ತಾಯಿ ಮಕ್ಕಳ ಸಂಬಂಧ, ಮಗನಾದವನು ದೂರದ ಊರಿನಲ್ಲಿ ಇರುತ್ತಾನೆ, ತಂದೆ ತಾಯಿಯರು ಏನೋ ಒಂದು ಮನೆಯಲ್ಲಿ ಕಾರ್ಯವನ್ನು ಇಟ್ಟುಕೊಳ್ಳುತ್ತಾರೆ. ಆ ಕಾರ್ಯವನ್ನು ಹೇಳುವುದಕ್ಕೆ ಮಗನಿಗೆ ಮತ್ತೆ ಒಂದು ಕರೆಯೋಲೆಯನ್ನು ಕೊಡಬೇಕೆ? ಮಗನೇ ಬಾಯಿ. ತಾಯಿ ಮನೆಯಲ್ಲಿ ಆಗುವ ಕೆಲಸಕ್ಕೆಲ್ಲ ಹೇಳಿಕೆಯನ್ನು ಬಯಸಕೂಡದು. ಅಲ್ಲಿ ನೇರವಾಗಿ ತನ್ನ ಮಗನಾದಂತಹ ಕರ್ತವ್ಯ ಅದು, ನೇರವಾಗಿ ಹೋಗಿ ಆ ಕೆಲಸವನ್ನು ಪೂರೈಸಬೇಕು. ತನ್ನದಲ್ಲಿ ತನ್ನ ಮನೆಯ ಕಾರ್ಯಕ್ಕೆ ಯಾಕೆ ಹೇಳಿಕೆ? ಅದಷ್ಟೇ. ಇನ್ನು ಗಂಡ ಹೆಂಡತಿಯರ ಸಂಬಂಧ ಅಂತ ಒಂದು ಉಂಟು. ಕಾಂತನ ಗೃಹ. ಕಾಂತನ ಗೃಹ. ಹೆಂಡತಿಯಾದವಳು ತವರ ಮನೆಗೆ ಹೋಗಿರುತ್ತಾಳೆ, ಗಂಡನ ಮನೆಯಲ್ಲಿ ಏನೋ ಒಂದು ಕಾರ್ಯ ನಡೆಯಿದೆ, ಅದನ್ನು ಕಾಣುವುದಕ್ಕೆ ಬೇಕಾಗಿ ಮತ್ತೆ ಗಂಡ ಬಂದು ಕರೆದುಕೊಂಡು ಹೋಗಬೇಕು. ಹಾಗೇನಿಲ್ಲ, ತಾನು ಮುಂದಾಗಿ ಹೋಗಬೇಕು, ಬಂದು ಪತಿ ಸೇವೆಯನ್ನು ಮಾಡಬೇಕು. ಇನ್ನೂ ಹೇಳುವುದಿದ್ರೆ ದೇವರ ದೇವಾಲಯಕ್ಕೆ ಹೋಗಲಿಕ್ಕೆ ನಮಗೆ ಹೇಳಿಕೆ ಬೇಕು. ದೇವರು ಕರೆಗೊಡ್ಲಿಕ್ಕೆ ಉಂಟು. ಇಲ್ಲವೇ? ದೇವರು ಕರೆಗೊಡುವುದು ಬೇರೆ. ಹಾಗಾಗಿ ಗುರುವಿನ ಬಳಿಗೆ, ತಾಯಿ ಮನೆಗೆ, ಅರಸನ ಬಳಿಗೆ, ಕಾಂತನ ಮನೆಗೆ ಆಮಂತ್ರಣವಿಲ್ಲದೆ ನಾವು ಹೋಗಬಹುದು. ಆದ್ದರಿಂದ ನಮಗೆ ಆಮಂತ್ರಣ ಯಾಕೆ ಸ್ವಾಮಿ? ಹೋಗೋಣ. ಅರುಹಿಸದೈದು ಧನುಚಿತವೆನಬೇಡ. ಈ 4 ಕಡೆಗಳಿಗೆ ಹೇಳಿಕೆ ಇಲ್ಲ ಇದ್ರೆ ಹೋಗಬಹುದು. ಲೋಕದ ನಡೆಯ ಹಾಗೆ ನಿನ್ನ ಮಾತುಗಳನ್ನು ಒಪ್ಪಬಹುದಾಗ್ತದೆ, ಆದ್ರೆ ನನ್ನ ನೆಲೆಯನ್ನೇ ನಾನು ಯೋಚಿಸಿಕೊಂಡಾಗ ಸರಿ ಎನಿಸ್ತದೆ. ನೀನು ಹೇಳಿದ ಮಾತು ನಿನಗೆ ಅನ್ವಯವಾಗ್ತದೆ, ನನಗಾಗ್ತದೆ ಅಂತ ಪ್ರಶ್ನೆಯು ಹೇಳಿದೆಯಲ್ಲ ನೀನು. ಗುರುವಿನ ಮನೆಗೆ ನನಗವ ಗುರುವ ಅಲ್ಲವಲ್ಲ? ಮತ್ತೆ ನನಗ ಸಂಬಂಧ ಇರುವುದಿಲ್ಲ. ಲೋಕ ಗುರು ಎನ್ನುವ ಹಾಗೆ ಕಂಡದ್ದು ಯಾರನ್ನು? ನೀವೇ. ಸರಿ. ಆಮೇಲೆ ತಾಯಿಯ ಮನೆ, ನನಗವನ ತಾಯಿ ಅಥವಾ ಮಾತೃ ಸ್ಥಾನದಲ್ಲಿ ಉಳ್ಳವನೇ ಅಲ್ಲ? ಅಲ್ವೇ ಅಲ್ಲ. ಆಮೇಲೆ ಅರಸನ ಗೃಹ, ಅವನು ನನಗೆ ಅರಸನೇ. ನೀವೇ ಲೋಕಕ್ಕೆ ಅರಸರು. ಆಮೇಲೆ ಕಾಂತನ ಗೃಹ, ಇನ್ನೊಂದು ಪದ ಬಳಕೆಯನ್ನಾಡಿದ್ರೆ ಪತಿಗೃಹಕ್ಕೆ, ಅವನು ನನಗೆ ಪತಿಯೇ, ನಾನೇ ಲೋಕಕ್ಕೆ ಗಂಡ, ಜಗತ್ಪತಿ. ಹೆಮ್ಮೆಯಿಂದ ಆಡಿಕೊಳ್ಳುವುದಲ್ಲ, ಭಕ್ತ ಜನಾಂಗ ಕಂಡುಕೊಂಡ ಬಗೆ ಹಾಗೂ. ಹಾಗಿರುವಾಗ ನಿನಗೆ ಅನ್ವಯವಾಗುವ ಮಾತುಗಳೆಲ್ಲ ನನಗೆ ಅನ್ವಯವಾಗುವುದಿಲ್ಲ ಎನ್ನುವುದರಿಂದ ಹೇಗೆ ಹೋಗುವುದು? ಏನು ಸ್ವಾಮಿ, ಈ ರೀತಿ ಕಾರಣಗಳನ್ನು ಕೊಟ್ಟು ಸುಮ್ಮನೆ ನನ್ನನ್ನು ಬೇಸರಿಸುವುದು? ನನಗೆ ಅರ್ಥವಾಗ್ತದೆ. ನಿನಗೆ ಯಾಕೆ ಇದು ಔದಾಸೀನ್ಯ? ಏನಿಲ್ಲಪ್ಪ, ನನಗೆ ಅರ್ಥ ಆಗ್ತದೆ. ಅಪ್ಪನ ಮನೆಯಲ್ಲಿ ಆಗುವಂತಹ ಸಂಭ್ರಮದಲ್ಲಿ ಪಾಲ್ಗೊಳ್ಳಬೇಕು ಎನ್ನುವಂತಹ ಉತ್ಸಾಹದಿಂದ ಹಕ್ಕಿಯ ಹಾಗೆ ರೆಕ್ಕೆಯನ್ನು ಆರಿಸಿಕೊಂಡು ಬಂದವಳು ನೀನು ಎನ್ನುವ ಹಾಗೆ. ಸಂಭ್ರಮ ಯಾಕೆ ಅಂತ ಕೇಳಿದ್ರೆ ಇಲ್ಲಿ ಬಂಧುಗಳು ಸೇರ್ತಾರೆ ಎನ್ನುವುದು.
ಯಾಗಕ್ಕೆ ಹೋಗುವುದು ನೆವನ, ಬಂಧುಗಳನ್ನು ಕಾಣಿಸಲಾಗುತ್ತದೆ. ಅದಕ್ಕೆ ಯಾಕೆ ಬೇಕೆ ಅಲ್ಲಿಗೆ ಹೋಗುವುದು? ಅಲ್ಲಿ ಯಾಗ ಆಗ್ತದೆ ಅಂತಲ್ವ, ಲೋಕವೇ ಮೆಚ್ಚಬಹುದಾದಂತಹ ಒಂದು ಯಾಗವನ್ನು ನಾವಿಲ್ಲಿ ಮಾಡೋಣ. ನೀನೇ ಸ್ವಾಮಿನಿಯಾಗಿದ್ದುಕೊಂಡು ನಡೆಸಬಹುದಾಗ್ತದೆ. ಬಂಧುಗಳಿಗೆಲ್ಲ ವಿದ್ಯುಕ್ತವಾಗಿ ಹೇಳಿಕೆಯನ್ನು ಕೊಡೋಣ. ಆಗ ಆ ಸಂಭ್ರಮ ಅಥವಾ ಅದಕ್ಕಿಂತ ಹೆಚ್ಚಿನದು ಇಲ್ಲಿ ಆಗ್ತದೆ. ಆಗುವುದಿಲ್ಲ ನನಗೆ? ಇಲ್ಲಿ ಆಗದೆ. ಯಾಕೆ ಸ್ವಾಮಿ? ನಾನೇನು ಬರುವುದಿಲ್ಲ, ಹೋದವಳು ಬರುವುದಿಲ್ಲ ಎನ್ನುವ ಹಾಗೆ ಅಲ್ಲ, ಹೇಳಿದ್ದು ನಾನು ಪಿತೃಗ್ರಹವೇ ಆಗಬೇಕು ಅಂತೇನೋ, ಪತಿಯಲ್ಲಿ ಆದ್ರೆ ಆಗುವುದಿಲ್ವ ಅಂತ ಕೇಳಿದ್ದು ನಾನು. ಸ್ವಾಮಿ, ನಿಮ್ಮಲ್ಲಿ ಇಲ್ಲಿ ಒಂದು ವೇಳೆ ಅಂತಹ ಯಾಗ ಏನಾದರೂ ನಡೆದ್ರೆ ನಾವು ಧನ್ಯತೆಯಿಂದ ನಾನು ಕೂಡ ಸೇರಿ ಎಲ್ಲರೂ ಕೆಲಸವನ್ನು ಕಾರ್ಯವನ್ನು ಮಾಡೋಣ, ಸಂತೋಷವನ್ನು ಪಡೋಣ. ಆದ್ರೆ ಇವತ್ತು ಅಲ್ಲಿ ನಡೀತಾ ಇದೆಯಲ್ವಾ, ಇವತ್ತು ನಾನು ಹೋಗಿ ನೇರವಾಗಿ ತೆರಳಿ ಅಲ್ಲಿ ಮತ್ತೆ ಇಂದಿನ ಕಾರ್ಯವನ್ನೆಲ್ಲ ಮುಗಿಸಿ ಯಾಗವನ್ನು ಮುಗಿಸಿ ನಾಳೆ ಪ್ರಾತಃ ಕಾಲದಲ್ಲಿ ಬಂದು ನಿಮ್ಮ ಪತಿ ಸೇವೆಯಲ್ಲಿ ತೊಡಗಿರುತ್ತೇನೆ. ನನಗೆ ಅರ್ಥ ಆಗ್ತದೆ, ಪತಿಯಲ್ಲಿ ಎಷ್ಟು ವೈಭವ ಇದ್ರೂ ಕೂಡ ಪಿತೃಗ್ರಹದ ಉತ್ಸವ ಎನ್ನುವುದು ಹೆಣ್ಮಕ್ಕಳಿಗೆ ಅತ್ಯಂತ ಹೆಚ್ಚಿನದು. ಹೆಣ್ಣಾದವಳಿಗೆ ಎರಡು ಮನೆ, ಒಂದು ತವರು ಮನೆ, ಇನ್ನೊಂದು ಗಂಡನ ಮನೆ. ಗಂಡನ ಮನೆಯಲ್ಲಿ ಎಷ್ಟೇ ಸುಖ ಇರಲಿ, ಗಂಡನ ಮನೆಯಲ್ಲಿ ಎಷ್ಟೇ ಸಂಪತ್ತಿರಲಿ, ಐಶ್ವರ್ಯ ಇರಲಿ, ಆದ್ರೆ ತವರು ಮನೆಯಲ್ಲಿ ಏನು ಇಲ್ಲದಿದ್ದರೂ ಕೂಡ ಗಂಜಿ ಊಟವಾದರೂ ಕೂಡ ತವರು ಮನೆಯನ್ನು ಕಾಣಬೇಕು, ನೋಡಬೇಕು ಎನ್ನುವಂತಹ ತವಕ ಇರುವುದು ಹೆಣ್ಣಾದ ಮನೆಯ ತಂಗುಳನ್ನವೂ ಪ್ರಿಯವಾಗುತ್ತದೆ. ನಿಮಗೆ ಗಂಡಸರಿಗೆ ಹಾಗಲ್ಲ, ಒಂದೇ ಮನೆ ಇರುವುದು. ಹೆಣ್ಣು ಮಕ್ಕಳಿಗೆ ಹಾಗೆ ಉಭಯ ಕುಲ ದೀಪಗಳು, ಎರಡು ಮನೆಯ ಹೊಣೆಯನ್ನು ಹೊರೆಯನ್ನು ಹೊರುವವಳು ಎನ್ನುವುದನ್ನ ತಾನು ಬೆಳೆದಂತಹ ಮನೆಯ ಕುರಿತಾಗಿ ಬೆಳೆದ ಮನೆಯನ್ನು ಬೆಳಗಿಸಬೇಕು, ತಾನು ಹೊಕ್ಕ ಮನೆಯನ್ನು ಕೂಡ ಬೆಳಗಿಸುವಂತಹ ಜವಾಬ್ದಾರಿ ಹೊಣೆಗಾರಿಕೆ ಆ ಹೆಣ್ಣಿಗಿದೆ. ಹೌದಪ್ಪ, ಹಾಗಾಗಿ ಅಂತ ಆಸ್ತಿ ಉಳ್ಳವಳಾದ್ದರಿಂದ ಅದರಲ್ಲಿ ನೀಡಿದಂತ ಕ್ಷಣದಲ್ಲಿ ಅಲ್ಲದೆ ಇಷ್ಟು ತನಕ ಹೋದವಳಲ್ಲ ಎನ್ನುವಂತಹ ಒಂದು ಮಾತು ನಿನ್ನಿಂದ ಬಂತು. ಆದ್ರೆ ಯಾಕೆ ಬೇಡ ಎನ್ನುವಂತ, ಯಾಕೆ ಬೇಡ ಹೋಗುದು? ಸುಮ್ಮನೆ ನಾನು ಯಾವ ಕೆಲಸಕ್ಕಾದರೂ ಬೇಡ ಅಂತ ಆಕ್ಷೇಪಿಸಿಕೊಂಡೆ. ಆಕ್ಷೇಪಿಸುವುದಿಲ್ಲ, ಆದ್ರೆ ಇವತ್ತು ಆಕ್ಷೇಪವನ್ನು ಮಾಡ್ತಾ ಇದ್ದೀರಲ್ಲ ನೀವು. ಬಲ್ಲಿರಿ ಬಲ್ಲಿರಿ ಎನ್ನುವ ಹಾಗೆ ನೀನು ಆಡಿದೆಯಲ್ಲ, ನಾನು ಬಲ್ಲವನಾಗಿಯೇ ಆಕ್ಷೇಪಿಸಿದೆ. ನೀನು ತಿಳಿಯದ ವಿಷಯ ಒಂದು ಉಂಟು ಈ ಮಾತಿನ ತಡೆಗೆ. ತಿಳಿಯದ ವಿಷಯವೇ? ಹೌದಪ್ಪ. ಏನದು? ಹೇಳಕೂಡದು ಅಂತ ಭಾವಿಸಿದ್ದೆ. ಹೇಳಬೇಕಾದಂತಹ ಅವಶ್ಯಕತೆಯನ್ನು ನೀನು ಕಾಣಿಸಿದ್ದರಿಂದ, ಅನಿವಾರ್ಯತೆ ಉಂಟು ಎನ್ನುವುದರಿಂದ ಆಡಬೇಕಾಗ್ತದೆ. ಇದು ಇಂದಿನ ಕಥೆ ಅಲ್ಲವೇ? ಮತ್ತೆ ಆ ಒಂದು ದಿನದ ಕಥೆ. ಒಂದು ದಿನದ ನಾನು ಕುಳಿತೀರ್ಪದ ಬೇಗೆ ಆ ಒಂದು ದಿವಸ ಸ್ಥಿತಿಯನ್ನು ಈ ಕಾಲಕ್ಕೆ ನೀನು ಕಾಣಿಸಿದೆ. ಗೌರಾಂಗಿ, ಹಿಂದಿನ ಕಥೆಯಲ್ಲ ನೆನಪಿರಬಹುದು ನಿನಗೆ. ಈ ಹಿಂದೆಯಿಂದಲೂ ಮನುಮುನಿಗಳು ಮೊದಲಾದವರೆಲ್ಲ ಒಂದಾಗಿ ನಮ್ಮೆಡೆಗೆ ಬಂದದ್ದುಂಟು. ವೈಭವೋಪೇತವಾಗಿ ನಮ್ಮ ಕರೆದುಕೊಂಡು ಹೋದಂತಹ ಪ್ರಕರಣ ಒಂದುಂಟು. ಯಾವುದದು? ಗಂಗಾ ಯಮುನಾ ಸರಸ್ವತಿ ಎನ್ನುವಂತಹ ತ್ರಿವೇಣಿ ಸಂಗಮದಲ್ಲಿ ಬ್ರಹ್ಮನ ಮಗನಾದಂತಹ ಮರೀಚಿ ಬ್ರಹ್ಮ
ಎನ್ನುವಂತಹ ಒಮ್ಮತದ ನಿರ್ಧಾರಕ್ಕನುಗುಣವಾಗಿ ನಾನೂ ಸಮ್ಮತಿಸಿ ಅಲ್ಲಿಗೆ ಹೋದವರು. ಅಧ್ಯಕ್ಷ ಪೀಠದಲ್ಲಿ ನನ್ನನ್ನು ಕುಳ್ಳಿರಿಸಿದ್ದರು. ಕಾರ್ಯಕ್ರಮ ಎಲ್ಲ ಸುಮುಹೂರ್ತದಲ್ಲಿ ಸಕಲರೂ ಸೇರಿ ಅಂದವಾಗಿಯೇ ನಡೆಯುತ್ತಿರುವಂತಹ ಕಾಲ ಆವಾಗ ಬಂದನವ. ಯಾರು ಬಂದನಾದಕ್ಷನು. ಸಭೆಗೆ ಸಮಯಕ್ಕೆ ಬರಬೇಕಾದ್ದೇ ಕ್ರಮ. ಸಭೆಯೆಲ್ಲ ಆರಂಭವಾಗಿ ಹೊತ್ತು ಮೀರಿದ ಮೇಲೆ ಒಬ್ಬ ಬರ್ತಾನೆ ಅಂದ್ರೆ ಏನು? ಹೊರಡುವಾಗ ತಡವಾಯಿತು ಅಂತ ಕಾರಣ ಕೊಟ್ಟ ಅಂತಾದ್ರೆ ಹೊಣೆ ಇಲ್ಲದವನು ಅಂತ ಆಗ್ತದೆ. ಸ್ವಯಂ ಹೊಣೆ ಉಳ್ಳವನು ಹೌದು ಅಂತಾದ್ರೆ ಸಮಯಕ್ಕೆ, ಅಥವಾ ಒಂದು ವೇಳೆ ಸಮಯ ಮೀರಿದೆ ಬಂದ ಅಂತಾದ್ರೆ ಬಂದುದಕ್ಕೆ ಸರಿಯಾಗಿ ತಾನು ಹೊಂದಿಕೊಂಡಿರಬೇಕಾದೇ ಕರ್ತವ್ಯ. ಎರಡನ್ನೂ ತಪ್ಪಿದ. ಬಂದವನೇ ಸಭೆಯತ್ತ ಎಲ್ಲ ಗಮನವನ್ನು ಹರಿಸಿದ. ಇವನ ಬರವಣವನ್ನು ಕಂಡದ್ದೇ ತಡ. ಅಲ್ಲಿರುವಂತಹ ದೇವೇಂದ್ರನೇ ಮೊದಲಾದ ಸಕಲ ದಿಗದೀಪರು, ಇನ್ನು ಸಭೆಯಲ್ಲುಳ್ಳವರೆಲ್ಲ ಪಕ್ಕನೆ ಮೇಲೆದ್ದು ಹೋ 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 ದಕ್ಷ ಪ್ರಜಾಪತಿಗಳು ಸ್ವಾಗತ ಎನ್ನುವ ಹಾಗೆ ಕರಮುಗಿದರು. ವೃಂದವೇ ಎದ್ದಿದೆ, ಇದಿರಾಗಿದೆ. ಯಾಕೆ ಅಂತ ನಾನು ಅವರ ಮುಖವನ್ನು ಕಂಡಾಗಲೇ ತೀರ್ಮಾನಿಸಿದೆ. ಭಯ. ಎಲ್ಲಿ ಆಡದಿದ್ರೆ ಇವನು ಗದರಿಸಿ ಬಿಡುತ್ತಾನೋ ಎಂಬ ಭಾವ ಇಂದ್ರಾದಿ ಸಕಲರಲ್ಲೂ ತುಂಬಿಕೊಂಡಿತ್ತು. ಭಯದಲ್ಲಿ ವಂದಿಸುತ್ತನು ತಾನಿತ್ತು. ಆವಾಗವ ತಿರುಗಿ ನೋಡಿದ ಎತ್ತರದಲ್ಲಿ ಕುಳಿತ ನನ್ನನ್ನು. ನಾನು ಹೇಳದೆ ಸುಮ್ಮನೆ ಇದ್ದೆ. ಕತ್ತಿಕೊಂಡು ಮಾತನಾಡುವುದಕ್ಕೆ ತೊಡಗಿದ. ಹೇಳುವುದಕ್ಕೆ ನನಗಾಗ್ತದೋ ಅಂತ ನೀನು ಯೋಚನೆ ಮಾಡು. ಆಗುವುದಿಲ್ಲ. ಆರೂಢ ಸ್ಥಿತಿಯಲ್ಲಿರುವಂತಹ ನಾನು ಹೇಳಕೂಡದು. ಇದು ಅಧ್ಯಕ್ಷ ಪೀಠಕ್ಕೆ ಸಲ್ಲಬಹುದಾದಂತಹ ಗೌರವ. ಎದ್ದೆಂತಾದ್ರೆ ಏನು? ಅದರ ಕುರಿತಾಗಿ ತಿಳುವಳಿಕೆ ಇದ್ದೋ ತಿಳುವಳಿಕೆ ಇಲ್ಲದೆಯೋ ಕ್ರೋಧಮುಖನಾಗಿಯೇ ಮಾತನಾಡೋದಕ್ಕೆ ಹೊರಟ. ಈ ಸದಾಶಿವನು ಹೇಳದಿರುತ್ತೀನ. ಈಶತಾನೆಂದೆಂಬ ಅಹಂಕಾರ ಈ ಸಂಖ್ಯೆ ಸೇರಿತು. ಅಹಂಕಾರದಿಂದಲೂ ಅಲ್ಲ ಕುಳಿತದ್ದು. ಲೋಕದ ಸಂಸ್ಕಾರವನ್ನು ಒಪ್ಪುವನಾಗಿಯೇ ನಾನು ಕುಳಿತೆ. ತನ್ನ ತಾಳ್ಮೆಗೆಟ್ಟಂತಹ ಮನಸ್ಸಿನ ಭಾವವನ್ನು ನಾಲಿಗೆಯಿಂದ ಕಾಣಿಸಲಿಕ್ಕೆ ತೊಡಗಿದ. ಹೇಳಬೇಕು ಅಂತಿಲ್ಲ, ಮಾತಿನಿಂದ ಉಚಿತ ವಚನಗಳ ನಾಡಿ ಎನ್ನುವನ್ನು ವರ್ಣಿಸದೆ ಕುಳಿತವನಿಗೆ ಕುಳಿತಲಿಂದ ಮಾತ್ರ ಹುಡುಕುವುದಕ್ಕೆ ಹೊರಟಂತಹ ಒಬ್ಬ ವ್ಯಕ್ತಿಯಲ್ಲಿ ಯಾವ ರೀತಿ ಮಾತನಾಡಿದರೂ ಅವರು ರೇಗುವುದೇ ಇಲ್ಲ, ತಪ್ಪನ್ನೇ ಮಾತನಾಡುವುದಲ್ಲ. ಹೇಳಲಿಲ್ಲ ಎನ್ನುವ ಹಾಗೆ ತಪ್ಪಾಗಿ ಚಿಂತಿಸಿದವನು ಮಾತನಾಡಿ ಹೊರಟ್ರೆ ಮತ್ತೆ ಬೇರೆ ಮಾತನಾಡುವ. ಈಗ ನೀನು ಮಾತನಾಡುವುದು ನಿನಗೆ ಮೊದಲು ಮಾತನಾಡ್ಲಿಕ್ಕೆ ಏನಾಯ್ತು ಅಂತ ಆಕ್ಷೇಪ ಮಾಡಿಯಾನವ. ಅಲ್ಲದ ನನಗದು ಸರಿಯಲ್ಲ. ಬಂದವರನ್ನು ಸ್ವಾಗತಿಸುವುದಕ್ಕೆ ಸ್ವಾಗತ ಸಮಿತಿಯೇ ಇತ್ತಲ್ಲಿ. ಅವನಿಗೆ ಪೀಠ ಕೊಡುವುದಕ್ಕೂ ಜನ ಇತ್ತು. ಅಧ್ಯಕ್ಷರೆಲ್ಲ ಎದ್ದು ಸ್ವಾಗತ ಮಾಡುವ ಕ್ರಮ ಇಲ್ಲ. ಅಷ್ಟನ್ನೂ ತಿಳಿಯದೆ ಹೋದ ಇಂದು ಯಾಗ ಮಾಡುವುದಕ್ಕೆ ಹೊರಟವ. ಬಹುಬರಿಯಿಂದ ನಿಂದಿಸಿದ. ಹೇಳಿಸಿಕೊಳ್ಳಿಕ್ಕೆ ನೀನು ಸಿದ್ಧಳಿದ್ದಿ ಅಂತ ಆದ್ರೆ ಆಡ್ತೇನೆ. ಏನು ಹೇಳಿದ? ಹೇಳಿಕೊಂಡ್ರೆ ನೀನೂ ನೊಂದುಕೊಳ್ತೀನಿ. ಸದಾಶಿವನು ಅಂದ್ರೆ ಸರ್ವಮಂಗಳದಾಯಕ, ಇವ ಸದಾ ಅಶಿವನಿದ್ದಾನೆ. ಆದ್ದರಿಂದ ಹೀಗೆ ಸತೀಶ ಅಂದ್ರೆ ನನ್ನ ಮಗಳ ಅಂತ ಸತಿಗೆ ಗಂಡ ಎಂಬ ಅರ್ಥದಲ್ಲಿ ಮಾತ್ರ ಸತೀಶ. ಇವನ ಮೈಯಲ್ಲಿರುವಂತಹ ಭಸ್ಮದ ಕುರಿತು, ಕೊರಳ ಮಾಲೆಯ ಕುರಿತು, ನೆತ್ತಿಯ ಜಟೆಯ ಕುರಿತು, ಅಲ್ಲಿರುವ ಗಂಗೆ ಹಾಗೂ ಚಂದ್ರದ ಕುರಿತು, ವಾಸಸ್ಥಾನದ ಕುರಿತು, ಹುಟ್ಟ ಅಂಬರದ ಕುರಿತು, ಸ್ನಾನದ ಕುರಿತು ಬಗೆ ಬಗೆಯ ವರ್ಣನೆಯನ್ನು ಮಾಡಿದ. ವರ್ಣನೆ ಎನ್ನುವುದು ಒಳ್ಳೆದಾಗಿ ಉಂಟು, ಗುಣಾತ್ಮಕವಾಗಿ ಉಂಟು, ಋಣಾತ್ಮಕವಾಗಿ ಉಂಟು. ತೆಗಳುವುದಕ್ಕೆ ತೊಡಗಿದ. ಕಾರಣವಾತು ಅವನು ನನ್ನ ಮಾವನಂತೆ, ನಾನವನಿಗೆ ಅಳಿಯನಂತೆ, ನಿನ್ನನ್ನು ನನಗೆ ಕೊಟ್ಟನಂತೆ ಎನ್ನುವಾಗ ಸಂಬಂಧ ಉಂಟು ಎನ್ನುವ ವರಿಷ್ಠನಾದ ನನ್ನನ್ನು ಗೌರವಿಸಬೇಕಿತ್ತು ಎನ್ನುವಂತಹ ಮಾತುಗಳು ಅವನಿಂದ ಬಂದುವು. ಬಹುಪರಿಯಿಂದ ನಿಂದಿಸಿದ. ನಿನ್ನನ್ನು ನನಗೆ ಕೊಟ್ಟದ್ದು ಹೇಗಾಯಿತು ಅಂತ ಹೇಳಿದ್ರೆ ಮಂಗನ ಕೈಯಲ್ಲಿ ಕೋಮಲವಾದಂತಹ ಮಾಲೆ ಕೊಟ್ಟ ಹಾಗಾಯಿತು ಅಂತ ಆಡಿದ. ನಿನ್ನಲ್ಲಿ ಕೇಳ್ತೇನೆ, ನನ್ನನ್ನು ಮದುವೆಯಾಗಿ ಬಂದ ನಿನಗೆ ಎಂದಾದರೂ ಅಂತ ಅನುಭವ ಆಯಿತೆ? ಪ್ರಾಣೇಶ್ವರ, ಈ ಮಾತನ್ನು ಕೇಳುವುದಕ್ಕೆ ನನ್ನ ಶ್ರವಣ ಶಕ್ತಿಗಳು ಇನ್ನು ಉಳಿದುಕೊಂಡಿದೆಯಲ್ಲ. ಅಕ್ಕೋ ನೋಡು. ಆದರೂ ಒಂದು, ನನ್ನ ತಂದೆಯಾದಂತಹ ದಕ್ಷ ಪ್ರಜಾಪತಿ ಸಾಮಾನ್ಯದವನಲ್ಲ, ನವಬ್ರಹ್ಮರಲ್ಲಿ ಒಬ್ಬ. ಅಂತಹ ಅಜ್ಞಾನಿಯೂ ಅಲ್ಲ. ಆದ್ರೆ ಒಂದಿದೆಯಲ್ಲ ಸ್ವಾಮಿ, ಏನು? ಶೀಘ್ರ ಕೋಪಿಯಾದರೂ ದೀರ್ಘ ದ್ವೇಷಿ ಅಲ್ಲ ಎನ್ನುವಂತಹ ಮಾತು.
ಕೆಲವರಿಗೆ ಬೇಗ ಕೋಪ ಬರುತ್ತದೆ, ಆದ್ರೆ ಆ ಕೋಪ ಕ್ಷಣಕಾಲ ಮಾತ್ರ, ಹೆಚ್ಚು ಹೊತ್ತು ಉಳಿಯುವುದಿಲ್ಲ. ಉತ್ತಮರಿಗೂ ಕೆಲವೊಮ್ಮೆ ಕೋಪ ಬರುತ್ತದೆ ನೋಡಿ, ಕ್ಷಣದಲ್ಲಿ ಹೋಗ್ತದೆ. ಹಾಗೆ ಆ ಕ್ಷಣದಲ್ಲಿ ನಿಮಗೆ ನಿಂದಿಸಿರಬಹುದು, ಜಗದಿರಬಹುದು, ಮತ್ತೆ ಎಣಿಸಿರಬಹುದು, ಅಳಿಯನಿಗೆ ಹೀಗೆಲ್ಲ ನಾನು ಹೇಳಿದನಲ್ಲ ಎನ್ನುವ ಹಾಗೆ ನೊಂದಿರಬಹುದು. ತಪ್ಪು ತಿಳಿದದ್ದೇ ನೀನು ತಿಳಿದ ಹಾಗಲ್ಲ. ಕೋಮಲಿಯು ಹಾಗೂ ಗುಣಾತ್ಮಕವಾದಂತಹ ತಿಳುವಳಿಕೆ ಉಳ್ಳಂತಹ ನೀನು ಅಂದಿನ ಘಟನೆ ಅಂದಿಗೆ ಮುಗಿದು ಹೋಯಿತು ಎನ್ನುವಷ್ಟೇ ಭಾವಿಸಿಕೊಂಡೆ. ಯಾಕೆ? ಅದಕ್ಕೆ ಕಾರಣವಾದ್ದು ನಿನ್ನ ಸನ್ಮನಸ್ಸು. ಅವ ಸನ್ಮನಸ್ಸಿನಿಂದಲೇ ಇರುವುದು ಹೌದು ಅಂತ ಆದ್ರೆ ಖಂಡಿತವಾಗಿ ಆಕ್ಷೇಪಿಸುವುದಕ್ಕೆ ಇರಲಿಲ್ಲ, ಹೊಂದಿಕೊಳ್ಳುತ್ತಿದ್ದ. ದೀರ್ಘವಾಗಿ ಮಾತನಾಡಿದ ಜಪವೇ ಇಲ್ಲದಂತವನಿಗೆ ಅಪ್ಪನೆಯಲ್ಲಿಂದ ಹೇಳ್ತಾನವ, ಜಪ ಮಾಡಬೇಕು ಅಂದ್ರೆ ಉಪನಯನ ಆಗಬೇಕು, ಉಪನಯನ ಆಗಬೇಕು, ಮಾಡಿಸುವುದಕ್ಕೆ ಅಪ್ಪ ಬೇಕು, ಇವನ ಅಪ್ಪ ಯಾರು ಅಂತ ಪ್ರಶ್ನೆ ಮಾಡ್ತಾನವ. ತಿರುಗಿ ಒಂದು ನನಗೆ ಕೇಳಬಹುದಿತ್ತು, ನಿನ್ನ ಅಮ್ಮ ಯಾರು ಅಂತ. ಉತ್ತರ ಉಂಟ ಅವನ ಹತ್ರ. ಮನೆಯ ಮೊದಲ ಪಾಠಶಾಲೆ ಜನನಿ ತಾನು ಮೊದಲ ಗುರು, ಜನನಿಯಿಂದ ಕಲಿತ ವಿದ್ಯೆಯಿಂದ ಸ್ಥಿರತೆ. ಅವನ ಅಮ್ಮ ಯಾರು ಅಂದ್ರೆ ಅವನಿಗೆ ಗೊತ್ತಿಲ್ಲ. ಹೆಸರಿನ ಮೇಲೆ ವ್ಯಾಖ್ಯಾನ ಮಾಡ್ತಾನೆ ಅಂತಾರೆ. ದಕ್ಷ ಎನ್ನುವುದಕ್ಕೆ ಹೆಸರು ಏನು ಅಂತ ಕೇಳಿದ್ರೆ ಏನು ಹೇಳ್ತಾನೆ? ಹೋಗ್ಲಿ, ಒಬ್ಬನಿಗೆ ದಕ್ಷ ಅಂತ ಹೆಸರು ಬೇಡ, ಇರ್ತದೆ ಅಂತ ಇಟ್ಟುಕೊಳ್ಳೋಣ. ಅದಕ್ಷತೆಯನ್ನು ಕಾಣಿಸುವವನಿಗೆ ಆ ಹೆಸರು. ಹೆಸರಿನ ಮೇಲಲ್ಲ, ಅವನ ಮಾತಿಗೆಲ್ಲ ನಾನು ಉತ್ತರಿಸುವುದಕ್ಕೆ ಸಾಧ್ಯನಾಗದೆ ಅಲ್ಲ. ಆ ಪೀಠದಲ್ಲಿದ್ದು ನಾನು ನನ್ನನ್ನು ಸಣ್ಣದನ್ನಾಗಿ ಮಾಡುವುದಕ್ಕೆ ಸಿದ್ಧನಿರಲಿಲ್ಲ. ಅವನ ಮಾತು ಅವನಿಗೆ ದೋಷವನ್ನು ಕೊಡುತ್ತದೆ. ಕೊಸರಿ ಸಭೆಯಿಂದ ಹೋದದ್ದವ. ಇಲ್ಲಿರುವವರೆಲ್ಲ ನನಗೆ ಮರ್ಯಾದೆ ಕೊಡ್ಲಿಲ್ಲ, ನನ್ನಂತ ಮಾನವಂತರಿಗಲ್ಲ ಅಂತ ಹೇಳಿ ಸಭೆಯಲ್ಲಿದ್ದವರು ಲೆಕ್ಕ ಕಳ್ಕೊಂಡವರು ಅಂತ ಲೆಕ್ಕ ಹಾಕಿದ್ದಾನವ. ಆ ರೀತಿಯಾಗಿ ಕೊಸರುವಿಕೆಯಿಂದ ಹೋಗಿದ್ದಾನೆ ಅಂತ ಅದರ ಕಾರಣವಾದ್ದೇನು ಗೊತ್ತೋ? ನಾನು ಎತ್ತರದ ಪೀಠದಲ್ಲಿ ಕುಳಿತದ್ದು. ಆಗ ದ್ವೇಷ ಇರ್ಲಿಕ್ಕಿಲ್ಲ ಸ್ವಾಮಿ. ಆ ದ್ವೇಷ ಕರೆಯಲಿದ್ದು ಆದೇಶ ಎಷ್ಟವನಿಗೆ ಪದೋನ್ನತಿ ದೊರಕೊಂಡ ಕಾಲಕ್ಕೆ ಏರಿದೆ ನಾನು
ಹೊರಟಿದ್ದಾನೆ. ಶಂಕರನು ಬರಕೂಡದು ಎನ್ನುವುದೇ ಅವನ ಉದ್ದೇಶ. ನಿನ್ನ ಮನಸ್ಸು ನೊಂದುಕೊಳ್ಳಬೇಕು ಹೇಗೆ? ಸಕಲರು ಅಲ್ಲಿಗೆ ಗಮಿಸಬೇಕು. ನನಗೆ ಹೇಳಿಕೆ ಬರಲಿಲ್ಲವಲ್ಲ, ಹೋಗಬೇಕು ಎನ್ನುವ ತುಡಿತ ನಿನಗೆ ಬೇಕು. ಹೋಗುವುದಕ್ಕಾಗದ ಸ್ಥಿತಿ ಆಗಬೇಕು. ಆ ಮೂಲಕವಾಗಿ ಅಪಮಾನಿಸೋಣ ಎಂಬ ಉದ್ದೇಶ. ಆ ದ್ವೇಷಕ್ಕಾಗಿ ನಮ್ಮ ಕರೆಯಲಿಲ್ಲವನು. ನಾನೇ ಇಲ್ಲದೆ ಹೋಗಿದ್ದರೆ ಆಯಾಗ ಒಳ್ಳೆಯ ಕೃತು ಅಂತ ಅನ್ನಿಸಿಕೊಂಡಿತ್ತು. ರುದ್ರವಿದ್ದೇನೆ, ರುದ್ರಭಾಗವಿಲ್ಲದಂತಹ ಯಾಗವಾಗ ಕೂಡದು. ಆ ದುಷ್ಟ ಕೃತುವಿಗೆ ಪೋಪೆ ನಿಂತು ಹೋಗುವುದಕ್ಕಾಗ್ತದೆ? ಆಗುವುದಿಲ್ಲವನು. ಒಂದು ವೇಳೆ ಉತ್ಸಾಹದಿಂದ ಹೋದೆ ಅಂತ ಇಟ್ಟುಕೊಳ್ಳೋಣ. ಹೋದ್ರೆ ಏನಾದೀತು? ಮೊದಲಾಗುವುದಲ್ಲ, ಕಡೆಯಾಗ್ತದೆ. ಪೂರ್ಣವಾಗುತ್ತದೆ ಅಲ್ಲ, ಹೋದವರಿಗೆ ಕಡೆಯಾಗ್ತದೆ. ಆಗುವುದು ಅಪಮಾನ. ಕಡೆಗೆ ಸಮ್ಮಾನ ಆಗುವುದಲ್ಲ, ಅಪಮಾನ. ವ್ಯಕ್ತಿಯೊಬ್ಬನ ಅಭಿಮಾನ ಉಳ್ಳವನಿಗೆ ಅದಾಯಿತು ಅಂತಾದ್ರೆ ಅದವನ ಜೀವನದ ಕಡೆ ಅಂತ. ಹೋದರೆ ಅಪಮಾನ ಆಗುವುದು ಕಡೆಗೆ. ಆದ್ರಿಂದ ಬೇಡ ಸ್ವಾಮಿ. ಶ್ರೇಯಾಂಸಿ ಬಹು ವಿಜ್ಞಾನಿ ಅಂತ ಒಂದು ಮಾತಿದೆ. ಹೌದದು. ಕೆಲವೊಮ್ಮೆ ಒಳ್ಳೆಯವರು ಕೂಡ ತಪ್ಪಿ ನಡೆಯುವುದು ಉಂಟು. ನನ್ನ ಅಪ್ಪ ದಕ್ಷ ಪ್ರಜಾಪತಿ ಯಾವತ್ತೂ ಕೂಡ ಮನಸ್ಸಿಗೆ ನೋವು ಮಾಡಲಿಲ್ಲ ಎನ್ನುವುದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತೇನೆ. ಯಾವುದು? ಶಶಿಮುಖಿ ಎನ್ನುವಂತಹ ಬಾಯಿಯಲ್ಲಿ ಬಿಸಿಯ ನುಣ್ಣನೆ ದಕ್ಷ ಬಿಸಿ ಪದಾರ್ಥವನ್ನು ಉಣ್ಣುವಾಗ ಕೂಡ ಮಗಳೇ ದಾಕ್ಷಾಯಿಣಿ ಎಂದು ಕರೆದವನಲ್ಲ ನನ್ನ ಅಪ್ಪ. ಹಾಗಾಗಿ ಖಂಡಿತವಾಗಿಯೂ ನನ್ನ ಮನಸ್ಸಿಗೆ ನೋವುಂಟು ಮಾಡಬೇಕು, ನಿಮ್ಮ ಮನಸ್ಸಿಗೆ ನೋವುಂಟು ಮಾಡಬೇಕು ಎನ್ನುವಂತಹ ಉದ್ದೇಶದಿಂದ ಆ ಯಾಗವನ್ನು ಖಂಡಿತವಾಗಿ ಮಾಡುವುದಿಲ್ಲ ಪ್ರಭು. ಈಗ ಹಿಂದೆ ಯಾವುದೋ ಕಾಲಕ್ಕೆ ಆಡಿದ ಮಾತುಂಟು ಎನ್ನುವುದನ್ನೇ ಆಧಾರವನ್ನಾಗಿಸಿ ಅವನ ಮೇಲೆ ಅಪಾರವಾದಂತಹ ನಂಬಿಕೆ ಉಳ್ಳವಳಾಗಿ ಮಾತನಾಡುತ್ತಿ. ಕಾರಣವಾದ ಏನು ಗೊತ್ತಾ? ಪಿತನ ಮೇಲೆ ಇರುವಂತಹ ಅತಿಯಾದ ಪ್ರೀತಿ ಎನ್ನುವುದರಿಂದಲೇ ಈ ಕಾಲಕ್ಕೆ ನನ್ನ ಮಾತಿನ ಮೇಲೂ ನಿನಗಷ್ಟೊಂದು ನಂಬಿಕೆ ಸಾರುತ್ತಿಲ್ಲ. ಬೇಡ, ನಾನು ಹೇಳಿದ್ದೇ ನಿರ್ಣಯ. ಆದ್ದರಿಂದಲೇ ಹೋಗುವ ಯೋಚನೆ ಬಿಡು. ಹೋದ್ರೆ ನಿನಗೆ ಅಪಮಾನವಾದೀತು. ಆದ್ದರಿಂದ ಬೇಡ. ಬೇಡ ಸ್ವಾಮಿ, ಹೋಗದಿರು, ಬೇಡ ಹೋಗದಿರೆಂಬ ವಚನವನಾಡಿ ಗೆಡಿಸದಿರೆಂಬ ಪತಿಯನು ಕಾಡಿದಳು ಕಮಲ. ಕಾಡಿದಳು ಕಮಲ ಕಂಬನಿ ತುಂಬಿ ಕೂಡಿಡುತ್ತಾಗ. ಕಾಡಿದಳು ಕಮಲಾಕ್ಷಿ ಕಂಬನಿ ತುಂಬಿ ಕೂಡಿಡುತ್ತಾಗ. ಬೇಡ ಹೋಗದಿರೆಂಬ ಪತಿಯನ್ನು ಬೇಡ ಬೇಡ ಇದು ನಿಮ್ಮ ಬಾಯಿಯನ್ನು ನನ್ನ ಕೈಯಿಂದ ಒತ್ತಿ ಹಿಡಿದಿದ್ದೇನೆ. ಕ್ಷಮಿಸಬೇಕು, ಕ್ಷಮಿಸಬೇಕು. ಮತ್ತೊಮ್ಮೆ ಬೇಡ ಎನ್ನುವಂತಹ ಶಬ್ದವನ್ನು ಉಚ್ಚರಿಸದಿರಿ ಪ್ರಭೋ, ಉಚ್ಚರಿಸದಿರಿ. ನಿಮ್ಮ ಬಾಯಿಯಿಂದ ಬೇಡ ಎನ್ನುವಂತಹ ಒಂದು ಶಬ್ದ ಬಂದ್ರೆ ಅದು ಬರೀ 2 ಅಕ್ಷರದ ಶಬ್ದ ಅಲ್ಲ ಪ್ರಭು, ಅದು ನಿಮ್ಮ ಆಜ್ಞೆ. ಅಂತಹ ಆಜ್ಞೆಯನ್ನು ನನಗೆ ಹೇಳಬೇಡಿ. ಯಾಕೆಂದ್ರೆ ತೇನವಿನ ತೃಣಮಪಿನ ಚಲತಿ, ನಿಮ್ಮ ಸಂಕಲ್ಪ ಇಲ್ಲದೆ ಯಾವುದೋ ಒಂದು ಹುಳುಕಡ್ಡಿ ಕೂಡ ಅಲ್ಲಾಡುವುದಕ್ಕೆ ಸಾಧ್ಯವಿಲ್ಲ ಪ್ರಭು. ಹಾಗಾದರೆ ಯಾಕೆ ಗೊತ್ತೇ, ಭೂಸುರರು ಹೇಳಿದ ಕ್ಷಣವೇ ನನ್ನ ಮನಸ್ಸು ಸ್ಥಿತಿಯಲ್ಲಿ ಇಲ್ಲ, ನಿಲ್ಲುತ್ತಾ ಇಲ್ಲ. ನನ್ನ ಮನಸ್ವಾಮಿ ನಿಲ್ಲುತ್ತಾ ಇಲ್ಲ. ಹೋಗಬೇಕು ನನಗೆ ಅಲ್ಲಿಗೆ. ನನಗೆ ಈ ಕೈಲಾಸ ಬೇಡ, ನನಗೆ ಯಾರು ಬೇಡ, ಬಂಧು ಬಾಂಧವರು ಬೇಡ. ನನಗೆ ಹೋಗಬೇಕಲ್ಲಿ, ಯಾಗವನ್ನು ನೋಡಬೇಕು. ಪುರವರ ಬಂದಿ ವರ್ಗದಿ ಕೇಳರು ಪರಿಚಯಿಸಿ ನೋಡಿ ಪುರವರ ಬಂದಿ
ಒಳಗದಿಕೆ ನಿಗೆ ಮಾತಾಡಗತಿ ಮೌನವನ್ನು ತಾಂತಿರಲೆಂದ ನಂಬುಜಾಕ್ಷಿ ನಿಗೆ ಮಾತಾಡಗತಿ ಮೌನವನ್ನು ತಾಂತಿರಲೆಂದ ನಂಬುಜಾಕ್ಷಿ ನೋಡಿ ಪುರರ ಪಂಥಿ ಒಳಗದಿಕೆ ಧರಿಸೈಸಿ ಸ್ವಾಮಿ ಮಾತಾಡಿ ಸ್ವಾಮಿ, ಹೋಗೋಣ ಸ್ವಾಮಿ. ಮನವಲ್ಲಿ ಹೋಗದೆ ಪ್ರಾಣಗೊಲ್ಲವ ನಿಲ್ಲದು ನಿಲ್ಲದು ಮನವಲ್ಲಿ ಹೋಗದೆ ಪ್ರಾಣಗೊಲ್ಲವ ಕಳುಹಿಸಲಾಗದೆ ಪ್ರಾಣಗೊಲ್ಲವ ಕಳುಹಿಸಲಾಗದೆ ಕಳುಹಿಸಲಾಗದೆ ನಿಲ್ಲದೆ ಮಹಿಳಾನೆ ನಿಲ್ಲದೆ ಮಹಿಳಾಳೆಯನ್ನು ಪದಿಗಲ್ಪವ ಬೆಳೆದು ಒದಿಸಿದರು ಪದಿಗಲ್ಲವ ಬೆಳೆದು ಒದಿಸಿದರು ನಿಲ್ಲದೆ ಮಹಿಳಾಳೆಯನ್ನು ಪದಿಗಲ್ಪವ ಬೆಳೆದು ಒದಿಸಿದರು ನಿಲ್ಲದು ಮನವಲ್ಲಿ ಹೋಗಿ ಪ್ರಾಣವಲ್ಲವ ಕಳುಹಿಸಲಾಗದೆ ಪ್ರಭು, ಇಲ್ಲ ಪ್ರಭು, ನನಗೆ ಹೋಗಲೇಬೇಕು. ನನಗೆ ಆ ಯಾಗವನ್ನು ನೋಡಬೇಕು, ಬಂಧು ಬಾಂಧವರನ್ನು ಕಾಣಬೇಕು, ಅಕ್ಕ ತಂಗಿಯರನ್ನು ನೋಡಬೇಕು, ಆ ಸೊಬಗನ್ನು ಕಾಣಬೇಕು. ನನ್ನ ಮನಸ್ಸು ನಿಲ್ಲುವುದಿಲ್ಲ ಪ್ರಭು. ಯಾಕೆ ನಾನು ಹೋದವಳು ಅಲ್ಲಿಯೇ ನಿಲ್ಲುತ್ತೇನೆ ಎನ್ನುವ ಹಾಗೆ ನಿಮಗೆ ಸಂಶಯವೇ? ಖಂಡಿತವಾಗಿಯೂ ಇಲ್ಲ. ಇಂದು ಹೋಗಿ ನಾಳೆ ಪ್ರಾತಃ ಕಾಲದಲ್ಲಿ ಬಂದು ನಿಮ್ಮ ಪತಿ ಸೇವೆಗೆ ನಾನು ಸಿದ್ಧಳಾಗಿರುತ್ತೇನೆ. ಯಾಕೆ ಪ್ರಭು, ನನ್ನನ್ನು ಕಳುಹಿಸಿಕೊಡಿ ಪ್ರಭು. ಪ್ರಭು ಪ್ರಾಣೇಶ್ವರ ಸ್ವಾಮಿ, ಮಾತಾಡುವುದಿಲ್ವೇ? ಮಾತಾಡಿ ಸ್ವಾಮಿ. ಮಾತಾಡಿರುವುದು ಏಕೆ ಒಬ್ಬಳು ಏಕೆ ಮಾತಾಡದಿರುವುದು ಏಕೆ ಮಾತಾಡುತ್ತ ಎನಗೆ ಬೇಕು
ಭಕ್ತಿಯಿಂದ ಬೇಡಿದೆ, ಹೃದಯದ ಅಂತಃಕರಣದಿಂದ ಬೇಡಿದೆ, ಕಾಲಿಗೆ ಎರಗಿ ಬಿದ್ದು ಬೇಡಿದೆ. ಪರಿಪರಿಯಾಗಿ ಹೇಳಿದ್ರು ಕೂಡ ನನ್ನ ಮಾತೆ ಇವರಿಗೆ ಅರ್ಥವಾಗುತ್ತಾ ಇಲ್ಲವಲ್ಲ. ಸುಮ್ಮನೆ ಕುಳಿತಿದ್ದಾರೆ. ಸ್ವಾಮಿ, ನಾನು ಹೋಗುತ್ತೇನೆ ಸ್ವಾಮಿ, ನನ್ನನ್ನು ಕಳುಹಿಸಿಕೊಡಿ, ನಾಳೆ ಬರುತ್ತೇನೆ. ನಾನು ಮಾತಾಡುವುದಿಲ್ಲ. ಓ ಸರಿ, ಇವರು ನಾಟಕವನ್ನು ಮಾಡ್ತಾ ಇದ್ದಾರೆ. ಇವರಿಗೆ ಕೋಪ ಬಂದಿದೆ ಅಂತೆ. ಕೋಪ ಬಂದ ಈಶ್ವರ ಈಗ ಇವರು ನಾಟಕವನ್ನು ಮಾಡಿದ್ರೆ ನಾನು ಒಂದು ನಾಟಕವನ್ನು ಮಾಡ್ತೇನೆ. ಸರಿ, ಯಾವ ಯಾಗವೂ ಬೇಡ, ಯಾವ ಪ್ರಾಚೀನ ಬರಿಗೂ ಬೇಡ. ಸ್ವಾಮಿ, ನಾನು ಹೋಗೋದಿಲ್ಲ. ಇನ್ನು ತೆಗೆದುಕೊಂಡಿದ್ದೇನೆ ಎಲ್ಲ ಮಾತ್ರ. ಎಂತದು ಬೇಡ ನಮಗೆ. ನಮಗೆ ಯಾಕೆ ಸುಮ್ಮನೆ ಪ್ರಾಚೀನ ಬರಿಗೆ ಹೋಗುದು ಯಾಕೆ? ಯಾಗ ಯಾರಿಗೆ? ಸ್ವಾಮಿ, ನಾನು ಹೋಗುವುದಿಲ್ಲ ಸ್ವಾಮಿ. ಪ್ರಾಚೀನ ಬರಿಗೆ ನಾನು ಹೋಗುವುದಿಲ್ಲ. ಯಜ್ಞವೂ ಬೇಡ, ಯಾಗವೂ ಬೇಡ, ಏನು ಬೇಡ. ಇದಾದ್ರೆ ಸರಿಯಾದ ಮಾತು. ನನಗೆ ನೀವಿದ್ದೀರಿ. ನಾನು ಮಾತನಾಡಿದೆ ಅಂತಾದ್ರೆ ಮಾತಿನಲ್ಲಿ ನನ್ನ ಹೇಗಾದ್ರೂ ಒಪ್ಪಿಸಿ ಬಿಡುತ್ತೀನಿ ನೀನು. ಅದಕ್ಕೆ ನಾನು ಮೌನ ವಹಿಸಿದ್ದು. ನನಗೂ ಅರ್ಥವಾಯಿತು. ನಿಮಗೆ ಮೌನ ವಹಿಸಿದೆ ಅಂತಾದ್ರೆ ನೀನು ಹೋಗಲಾರೆ ಎನ್ನುವುದು ನಿರ್ಧಾರ. ಒಳ್ಳೆಯದು, ಇದೇ ಸರಿಯಾದ ನಡೆ. ನನಗೆ ಗಂಡ ನೀವು, ನಿಮಗೆ ಹೆಂಡತಿ ನಾನು. ಗಂಡ ಹೆಂಡತಿ ನಮಗೆ ನಾವೇ ನಾವೇ. ನಮಗೆ ಬೇರೆ ಲೋಕರಿಗೆ ನಮ್ಮವರು. ಆಯ್ತಲ್ಲ, ಆ ವಿಷಯವನ್ನು ಬಿಡೋಣ. ಇನ್ನೇನು ಇನ್ನೇನು ಒಂದು ಸಮಯ ಕಳೆಯೋದಕ್ಕೆ ನಾವೇನಾದ್ರೂ ಸ್ವಲ್ಪ ಮಾತನಾಡಿಕೊಂಡಿರೋಣ. ಹೌದು. ಆಗದ ನಮಗೆ ಯಾಕೆ ಯಾಗ ಬೇಕಾದ್ರೆ ಮನೆಯಲ್ಲಿ ಆಗಾದ್ರೆ ನಮಗೇನೆ, ನಮಗೆ ನಮ್ಮ ಮನೆಯದ್ದಲ್ಲೂ ಮುಖ್ಯ. ನಮ್ಮ ಮಕ್ಕಳೆಲ್ಲ ಇದ್ದಾರೆ, ನಮ್ಮವರಿದ್ದಾರೆ, ಅವರ ಜೊತೆ ಓಡಿಕೊಂಡು ಹಾಗೆ ಇರೋಣ. ಏನು ಯಾಗ ಮಾಡ್ಲಿ, ಮತ್ತೊಂದು ಮಾಡ್ಲಿ, ಎಂತದ್ದು ಬೇಕಿದ್ರೆ ಮಾಡ್ಲಿ. ಹಾ, ಏನೇ ಆಗಲ್ಲ. ಏನು ಹೋಗುದಿಲ್ಲಲ್ಲ ನಾವು. ಹೌದು, ಮತ್ತೆ ಯಾಕೆ? ಮತ್ತೆ ಯಾಕೆ ಹಾಗೆ ಅಂತೇಳಿ ನಾವಿನ್ನು ಅದನ್ನೇ ಹೇಳ್ತಾ ಇರುವುದು ಅದೇ ಗುಂಗಿನಲ್ಲಿದ್ದ ಹಾಗಾಗುವುದಿಲ್ಲ. ಆಗ ಆ ಗುಂಗಿನಿಂದ ಹೊರಬರಬೇಕು ಅಂತಾದ್ರೆ ನಮ್ಮ ಮನಸ್ಸನ್ನು ಬೇರೆ ವಿಷಯಕ್ಕೆ ಪಲ್ಲಟಗೊಳಿಸಬೇಕು. ಹೌದು, ಸುಮ್ಮನೆ ಅದಕ್ಕೊಂದು ಮಾಡೋಣ. ಪರಸ್ಪರ ಸ್ವಲ್ಪ ಹೊತ್ತು ನೀವು ನನಗೊಂದು ಕತೆ, ನಾನು ನಿನಗೊಂದು ಕತೆ ಹೇಳಿ ಒಂದು ಕಾಲಯಾಪನೆ ಮಾಡೋಣ. ಆಯ್ತಾ? ನೀವು ಒಳ್ಳೆ ಕಥೆ ಹೇಳ್ತೀರಿ. ಹೌದು, ನೀನು ಒಂದು ಒಳ್ಳೆ ಕಥೆ ಹೇಳಿ. ನನಗೆ ಕತೆ ಗೊತ್ತಿಲ್ಲ ಸ್ವಾಮಿ. ನಿನಗೆ ಕತೆ ಗೊತ್ತಿಲ್ಲ, ನೀವೇ ಹೇಳಿ. ನಾನೇ ಹೇಳಬೇಕು. ನಾನು ಕತೆ ಹೇಳ್ಬೋದು, ಆದ್ರೆ ಒಂದು ಮಾತ್ರ. ಹೇಗೆ? ನಾನು ಕಥೆಯನ್ನು ತೊಡಗಿದಲ್ಲಿಂದ ನೀನು ಶ್ರದ್ಧೆಯಿಂದ ಕೇಳಬೇಕು. ಶ್ರದ್ಧೆಯಿಂದ ಕೇಳುತ್ತೇನೆ. ಕತೆ ಮುಗಿದ ಮೇಲೆ ನಾನು ಪ್ರಶ್ನೆ ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರವೂ ಬರಬೇಕಾಗ್ತದೆ. ಕಥೆಯ ಮೇಲೆ ಯಾಕೆ ಪ್ರಶ್ನೆ ಕೇಳುವುದು ಯಾಕೆ ಗೊತ್ತಾ? ಕಥೆಯ ಮೇಲೆ ಅವರಿಗೆ ಕೇಳುಗರಿಗೆ ಎಷ್ಟು ಶ್ರದ್ಧೆ ಇತ್ತು ಎನ್ನುವುದನ್ನು ತಿಳಿದಕ್ಕಾಗಿ ಪ್ರಶ್ನೆ ಎನ್ನುವುದನ್ನು ನೀನು ಕೊನೆಗೆ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕು. ಪ್ರಶ್ನೋತ್ತರ. ಹೌದು. ಹೇಗೆ ಆರಂಭಿಸಲು? ನಾನು ಆರಂಭಿಸಿ. ಒಂದು ಹಳೆ ಅಜ್ಜಿಯ ಕಥೆ ಹೇಳ್ತೇನೆ. ಆಯ್ತಾ? ಕಷ್ಟದ ಕಥೆ ಬೇಡ. ಕಷ್ಟದ ಕಥೆ ಅಲ್ಲ, ಸುಲಭದ ಕಥೆ ಅದು. ಇಷ್ಟದ ಕಥೆ. ಇಷ್ಟದ ಕಥೆಯಪ್ಪ. ಅಜ್ಜಿ ಕಥೆ ಎಲ್ಲರಿಗೂ ಇಷ್ಟ ಒಂದು. ಇನ್ನೊಂದು, ಶ್ರದ್ಧೆ ಇದ್ದರೆ ಯಾರಿಗೆ ಯಾವುದೂ ಕಷ್ಟವಲ್ಲ, ಎಲ್ಲವೂ ಸುಲಭವೇ. ನಾಡಿದ್ದು ಒಂದಾನೊಂದು ಊರಲ್ಲಿ ಒಬ್ಬಾಕೆ ಹಣ್ಣು 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 ಮುದುಕಿದ್ದರಂತೆ. ದೃಷ್ಟಿ ಮಂದವಾಗಿತ್ತು, ಆದ್ರೂ ಆಸೆ ಕಡಿಮೆ ಇರಲಿಲ್ಲ. ತನ್ನ ಮೊಮ್ಮಗಳ ಮಗಳಿಗೆ ಮಗುವಾಗ್ತದೆ, ಆಗುವ ಮಗುವಿಗೆ ಒಂದು ಹೊಸ ಕುಲಾವಿದನ್ನು ಸಿದ್ಧಪಡಿಸಬೇಕು ಅಂತ ಈ ಹಳೇ ಅಕ್ಕಿಯ ತಲೆಯಲ್ಲಿತ್ತು. ಅದಕ್ಕಾಗಿ ಒಂದು ಸೂಜಿ ತಂದಳು, ಒಂದಷ್ಟು ದಾರವನ್ನು ತಂದಳು. ಮನೆ ಹೊರೆ ಅಂಗಳದ ಮೂಲೆಯಲ್ಲಿ ಕುಳಿತುಕೊಂಡು ಹಳೆ ಬಟ್ಟೆಯನ್ನೆಲ್ಲ ಸೇರಿಸಿಕೊಂಡು ಒಂದು ಕುಲಾವಿ ಸಿದ್ಧ ಮಾಡುವುದಕ್ಕಾಗಿ ಹೊಲಿಯುವುದಕ್ಕೆ ತೊಡಗಬೇಕು ಅಂತ ಯೋಚಿಸಿದಳು. ಯೋಚನೆ ಮಾಡಿದರೆ ಆಗ್ತದೇನೆ. ಸೂಜಿಗೆ ದಾರ ಕುಣಿಸಬೇಕು, ನಡುಗುವ ಕೈ, ಬಟ್ಟೆಯನ್ನೊಂದೊಂದಾಗಿ ಜೋಡಿಸಬೇಕು, ಹೆಚ್ಚು ಕುಂದಾಗದಾಗಿ ಹೊಲಿಯಬೇಕು ಎಂಬ ಉದ್ದೇಶದಿಂದ ಸೂಜಿಗೆ ದಾರವನ್ನು ಕೋಣಿಸುವುದಕ್ಕೆ ಹೊರಟು. ಅಷ್ಟಾಗುವಾಗ ನಡುಗುವ ಕೈಯಿಂದ ಜಾರಿ ಸೂಜಿ ಕೆಳಗೆ ಬಿದ್ದು ಹೋಯಿತು. ಹುಡುಕುವುದಕ್ಕೆ ತೊಡಗಿದ್ರೆ ಸೂಜಿ ಸಿಗಲಿಲ್ಲ. ಸೂಜಿ ಸಿಗದೆ ಹೋದ್ರೆ ದಾರ ಪೋಣಿಸುವುದು ಹೇಗೆ? ಸೂಜಿ ನಡೆಸುವುದೇ ಅಲ್ಲ, ವಿಷಯ ಹೌದದು. ಹಾಗೆ ಅಂತ ದಾರ ಪೋಣಿಸದೆ ಹೋದ್ರೆ ಕುಲಾವಿ ಸಿದ್ಧಪಡಿಸುವುದು ಹೇಗೆ? ಕುಲಾವಿ ಸಿದ್ಧವಾಗದೆ ಹೋದ್ರೆ ತನ್ನ ಹಿರಿಮರದ ಆಸೆ ನಡೆಸುವುದು ಹೇಗೆ? ಪ್ರಶ್ನೆಯ ಮೇಲೆ ಪ್ರಶ್ನೆಯಿಂದ ದೃಷ್ಟಿಮಾಂದ್ಯವುಳ್ಳ ಅಕ್ಕಿ ಪರದಾಡೋಕ್ಕೆ ತೊಡಗಿದ್ದು ಬಿಟ್ರೆ ಸೂಜಿ ದೊರಕದಾಯಿತು. ಗೌರಿ, ಈಗ ನಿನ್ನಲ್ಲಿ ಕೇಳ್ತೇನೆ, ಇದು ಸೂಜಿ ದೊರಕದಿದ್ರೆ ದಾರ ಪೋಣಿಸುವುದು ಹೇಗೆ?
ಗಮನಿಸುವುದು ಹೇಗೆ? ಹೇಗೆ? ಯಾವ ಸೂಜಿ? ಯಾವ ಸೂಜಿ? ಅಜ್ಜಿಯ ಕೈಯಲ್ಲಿದ್ದ ಸೂಜಿ. ಯಾರ ಅಜ್ಜಿ? ನಾನು ಹೇಳಿದ ಕಥೆಯ ಅಜ್ಜಿ. ಯಾವ ಕಥೆ? ಅಜ್ಜಿ ಕಥೆ. ಯಾವಾಗ ಹೇಳಿದ್ದು? ಈಗ ನಾನು ಇಲ್ಲಿ ಹೇಳಿದೆ. ಸ್ವಾಮಿ, ನೀನಲ್ಲಿದ್ದೆ. ನನಗೆ ಆ ಬ್ರಾಹ್ಮಣರು ಹೋದ ದಾರಿಯೇ ಕಾಣ್ತಾ ಇಲ್ಲ. ನಿನಗೆ ಅಜ್ಜಿಯ ಮನೆಯ ದಾರಿ ಕಾಣುವುದಿಲ್ಲ, ಬ್ರಾಹ್ಮಣರು ಹೋದ ದಾರಿ ಕಾಣುತ್ತದಲ್ವ? ಬೇರೆ ಏನು ಕಾಣುತ್ತದೆ ನಿನಗೆ? ಯಜ್ಞ ಹೇಗೆ ನಡೀತಿರ್ಬೋದೋ ಏನೋ, ಅಕ್ಕ ತಂಗಿಯಂದ್ರೆಲ್ಲ ಸೇರಿ ಎಷ್ಟು ವೈಭವದಿಂದ ಇದ್ದಾರೋ ಏನೋ, ಬಂಧು ಬಾಂಧವರೆಲ್ಲ ಕೂಡಿ ಎಷ್ಟು ಸಂಭ್ರಮವನ್ನು ಮಾಡ್ತಾ ಇದ್ದಾರೋ ಏನೋ, ಯಜ್ಞದ ಸೊಬಗು ಎಷ್ಟು ಮಂದಿ ಸೇರಿದ್ದಾರೋ, ಎಷ್ಟು ಮಂದಿ ಎಷ್ಟು ದನಕನಕಗಳನ್ನು ರಾಶಿ ಹಾಕಿದ್ದಾರೋ, ಎಷ್ಟು ದಾನವನ್ನು ಕೊಡ್ತಾ ಇದ್ದಾರೋ. ಆಹಾ, ಪ್ರಾಚೀನ ಬರಹಿಯಲ್ಲಿ ಒಂದು ದೊಡ್ಡ ಹಬ್ಬ ಉತ್ಸವವೇ ನಡೀತಾ ಇರಬಹುದು. ಹೋಗೋಣ ಸ್ವಾಮಿ. ಎಲ್ಲಿಗೆ? ಅಲ್ಲಿಗೆ ಬೇಡ, ಹೋಗುತ್ತೇನೆ ಸ್ವಾಮಿ. ಹೋಗಕೂಡದು. ಹೋಗಲೇಬೇಕು, ಹೋಗಕೂಡದು. ಹೋಗಲೇಬೇಕು ಸ್ವಾಮಿ. ಬೇಡ, ಬೇಕು ಸ್ವಾಮಿ, ಬೇಡ, ಬೇಕು, ಬೇಡ. ಹೋಗಲೇಬೇಕು. ಹೋಗು. ಹಲವು ಬರಿಯಲಿಕ್ಕಾದೆ ನಿಜ ಕಾದಗೆ ಕರುಣವ ತೋರಿ ಚಿತ್ತವನ್ನುಳಿಸಲು ಹಲವು ಬರಿಯಲಿಕ್ಕಾದೆ ನಿಜ ಕಾದಗೆ ಕರುಣವ ತೋರಿ ಚಿತ್ತವನ್ನುಳಿಸಲದೆ ಮಂಗು ದರ್ಶನ ಪರವಶದಳೆ ಸ್ವಾಮಿ, ಪ್ರಭು, ಮಂಗು ದರ್ಶನ ಪಾರವಶದಳೆ ನಿಲಯವರು ಹೊರಮಂಡಲಗಳಿಗೆ ನಿಲಯವರು ಹೊರಮಂಡಲಗಳಿಗೆ ಹಲವು ಪಡೆಯಲಿ ಕಂತೆ ನಿಜ ಕಾದಲಗೆ ಕರುಣವ ತೋರಿ ಚಿತ್ತವನ್ನುಳಿಸುವರನೆ ಹಲವು ಪಡೆಯಲ್ಲಿ ಇವರ ಚಿತ್ತವನ್ನು ಬದಲಾಯಿಸುವುದಕ್ಕೆ ನಾನು ಪ್ರಯತ್ನ ಪಟ್ಟರೂ ಕೂಡ ನನ್ನೆಲ್ಲ ಪ್ರಯತ್ನಗಳು ವ್ಯರ್ಥವಾಗಿ ಹೋಯಿತಲ್ಲ. ಇಲ್ಲ, ಇವರು ಒಂದೇ ಒಂದು ಹಠವನ್ನೇ ಹಿಡಿದಿದ್ದಾರೆ, ಕಳುಹಿಸಿಕೊಡಲಾರೆ ಎನ್ನುವ ಇವರ ನಿರ್ಧಾರವನ್ನು ನಾನು ಬದಲಾಯಿಸುವುದಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಈಗ ಇವರಿಗೆ ನಿಜವಾಗಿಯೂ ಕೋಪ ಬಂದಿದೆ. ಶಿವ ಸಾನ್ನಿಧ್ಯರಾಗಿದ್ದಾರೆ ಇವರು. ಸ್ವಾಮಿ, ಬೇರೇನೂ ಅಲ್ಲ, ಒಂದೇ ಒಂದು ಕಾರಣಕ್ಕಾಗಿ ನಾನು ಹೋಗುತ್ತೇನೆ ಅನ್ನುವುದು. ಸ್ವಾಮಿ, ಗುರುಮಠದಿಂದ ವಿದ್ಯೆಯನ್ನು ಕಲಿತು ಬಂದಂತಹ ಮಗ ತಂದೆಯ ಬಳಿಗೆ ಬಂದಾಗ ತಂದೆ ಕೇಳುತ್ತಾನೆ, ಎಷ್ಟು ಕಲಿತೆ ಮಗು, ಏನು ಕಲಿತೆ, ಎಲ್ಲವನ್ನು ವಿವರಿಸು ಎನ್ನುವ ಹಾಗೆ. ಆದ್ರೆ ತಾಯಿಯಾದವಳು ತನ್ನ ಮಗನನ್ನು ಬಳಿಗೆ ಕರೆದು, ಮಗು ಮೊದಲು ಏನಾದ್ರೂ ಹೊಟ್ಟೆಗೆ ಉಣ್ಣು ತಿನ್ನು, ಆಮೇಲೆ ಏನು ಕಲಿತೆ, ಎಷ್ಟು ಕಲಿತೆ ಎನ್ನುವುದನ್ನು ವಿವರಿಸು ಎನ್ನುವ ಹಾಗೆ. ಇದು ತಂದೆಗೂ ತಾಯಿಗೂ ಇರುವ ವ್ಯತ್ಯಾಸ ಸ್ವಾಮಿ. ತಂದೆ ಹೊಡೆದರೂ ಮಗು ತಾಯಿಯ ಬಳಿಗೆ ಬರುತ್ತದೆ, ತಾಯಿ ಹೊಡೆದರೂ ಕೂಡ ಮಗು ತಾಯಿಯ ಬಳಿಗೆ ಬರುತ್ತದೆ. ಹಾಗಾಗಿ ಅತಿ ಪ್ರೀತಿಯಿಂದ ಕಾಣುತ್ತಿದ್ದಂತಹ ನನ್ನ ಅಮ್ಮನನ್ನು ಕಾಣುವುದಕ್ಕೆ ಬೇಕಾಗಿ ನಾನು ಆಗಲಿಲ್ಲ, ಅಲ್ಲಿಗೆ ಹೋಗುತ್ತೇನೆ ಎನ್ನುವ ಹಾಗೆ ಹಠ ಹಿಡಿದವಳು ಸ್ವಾಮಿ. ಆ ನನ್ನ ಅಮ್ಮನನ್ನು ಕಾಣಬೇಕು. ಹೋಗುತ್ತೇನೆ ಸ್ವಾಮಿ. ಇಲ್ಲ, ಇವರು ನನಗೆ ಅಪ್ಪಣೆಯನ್ನು ಕೊಡುವವರೇ ಅಲ್ಲ, ಹೋಗಲೇಬೇಕು ಸ್ವಾಮಿ. ನಾನು ಹೋಗಲೇಬೇಕು. ಯಾಕೆ? ನಾವು ಹೋದ್ರೆ ಅಲ್ಲಿ ಅಪಮಾನವಾಗುವುದು ನಿಮಗೆ ಅಲ್ವೇ? ನಿಮ್ಮ ಹೆಂಡತಿಯಾಗಿ ಆ ಅಪಮಾನವನ್ನು ಖಂಡಿಸುವುದಕ್ಕೆ ಬೇಕಾಗಿ ಆದರೂ ನಾನು ಅಲ್ಲಿಗೆ ಹೋಗಲೇಬೇಕು. ಇದು ನಿಮ್ಮ ಪಾದದ ಧೂಳುಗಳನ್ನೇ ನನ್ನ ತಲೆಗೆ ನೇವರಿಸಿಕೊಂಡಿದ್ದೇನೆ. ಇದುವೇ ನನಗೆ ರಕ್ಷಾ ಕವಚವಾಗಲಿ, ಇದುವೇ ನನಗೆ ರಕ್ಷಣೆಯನ್ನು ಕೊಡಲಿ. ಸ್ವಾಮಿ, ಹೋಗುತ್ತೇನೆ. ಇದು ದಾಕ್ಷಾಯಿಣಿ ಹೋಗುತ್ತಾ ಇದ್ದಾಳೆ. ಇದು ಗೌರಿ ಪ್ರಾಚೀನ ಬರಿಗೆಗೆ ತೆರಳುತ್ತಿದ್ದಾಳೆ.
ಹೊರಟಿದ್ದಾಳೆ. ಹೋಗುತ್ತೇನೆ ಸ್ವಾಮಿ, ಹೋಗುತ್ತೇನೆ ಸ್ವಾಮಿ. ಇದು ಹೊರಟೆ, ನಾನು ಹೊರಟೆ ಹೊರಟೆ ಹೊರಟೆ. ಬಳಲಿ ಬಿಸುದು ಯುದ್ಧ ಹೋಗರು ಬಳಿಯಲೈದು ಈಶ್ವರಾಜ್ಯ ಮೇಲೆ ಬುರಿವ ಎನ್ನುವ ಹಾಗೆ ಎತ್ತರಿಸೋದರಿಂದಲೇ ನಾನು ಕೂಗಿ ಕರೆದರೂ ಕೂಡ ನನ್ನ ಸ್ವರವಗಳನ್ನು ತಲುಪುತ್ತಿಲ್ಲ ಅಂತ ಆದ್ರೆ ಕೈಲಾಸಕ್ಕೆ ಬೆನ್ನು ಕೊಟ್ಟು ತಾನು ಪ್ರಾಚೀನವರಿಗೆ ಮುಖವಿಟ್ಟು ತಾನು ಹೋದಳು ಎನ್ನುವುದು ಸ್ಪಷ್ಟ. ನಮ್ಮ ಗೌರಿ ಹೋದಳು, ನನ್ನ ಅರ್ಧ ಶರೀರ ಹೋದಳು, ನನ್ನ ಕಂಡ ಕಾಂತಿ ನನ್ನಿಂದ ದೂರವಾದಳು. ನೊಂದವೆಂದು ಬೇಸತ್ತು ಹೋಗಕೂಡದವಳು, ಯಾರಲ್ಲ ನಮ್ಮ ಪರಿವಾರದವಳು, ಪಿತೃಗೃಹದ ಉತ್ಸವಕ್ಕಾಗಿಯೇ ಸಾಗುತ್ತಿರುವಂತಹ ಅವಳನ್ನು ಯೋಗ್ಯವಾದಂತಹ ರೀತಿಯಿಂದಲೇ ಒಯ್ಯಬೇಕು. ಅದಕ್ಕಾಗಿ ಶಿವಗಣದವರೆಲ್ಲ ಸಿದ್ಧರಾಗಿ ಅವಳಿಗೆ ಬೇಕಾದಂತಹ ಅಂಬಾರಿಯನ್ನು ಸಿದ್ಧಪಡಿಸಿ ಅದರೆಲ್ಲವರನ್ನು ಏರಿಸಿ ಕೊಂಬು ಕಹಳೆ ವಾದ್ಯರವ ಸಹಿತವಾಗಿ ಕರ್ಕೊಂಡು ಹೋಗಿ सुवीर स्वाहा देवा गातुमिदो गातुं मित्वा गातुमित मनसस्ततः इमं नो देवा देवेषु यज्ञज्ञ स्वाहा ओम वाचि स्वाहा ओम वादा स्वाहा. ಯಜ್ಞದ ಪ್ರಾರಂಭದ ವಿಧಿವಿಧಾನಗಳೆಲ್ಲ ಮುಗಿದು ಇನ್ನು ಪೂರ್ಣ ಹೊತ್ತಿಗೆ ಸ್ವಲ್ಪ ಹೊತ್ತಿದೆ. ಕಾಯೋಣ ಕಾಯೋಣ ಕಾಯೋಣ. ಬರಿ ಬರಿಯ ವೇದಗಳ ಗೋಡರು ವೇದಘೋಷ ಸಾಗಲಿ. ಗರದಿರುವ ಸಕಲ ವಿಚಾರರು ವೇದರು ಉರುದರದಿ ಬೆರಬಲಿಕ ಹೋಮರು ನೇಮರು ಅಖಿಲದವು ಪ್ರಭಗಳಿಂದ ಸುರಪ ಮುಖ್ಯ ಮನರ ವರ್ಗದಿವು ಸ್ವರ್ಗದಿವು ಎರಡು ಮಡಿಯ ದಿಶಯಾನಂದದಿವು ಚೌಂದರ್ಯು ಹರಗನೂತನವಾದ ಮಂತ್ರದಿವು ತಂತ್ರದಿವು ಮೆರೆದುದ ಯಜ್ಞಶಾಲೆ ಮೆರೆದುದ ಯಜ್ಞಶಾಲೆಗೆ ಪರಿಪರಿಯ ವೇದಗಳ ಒಳ್ಳೆಯೋ ತುಳೆಯೋ ಆಹಾ ಆಹಾ ಎಂತಹ ಈ ಯಜ್ಞಶಾಲೆಯನ್ನು ಕಂಡಾಗ ಈ ಸೌಂದರ್ಯವನ್ನು ಕಂಡು
ಹಾಗೆ ಈ ಯಜ್ಞಶಾಲೆಯನ್ನು ಕಂಡಾಗ ಅಲ್ಲಲ್ಲಿ ಕುಳಿತಿರುವಂತಹ ಮನು ಮುನಿಗಳು, ಬ್ರಾಹ್ಮಣರು, ದೇವಾದಿ ದೇವತೆಗಳು, ಸುರರು, ನರರು, ಗಂಧರ್ವರು ಈ ಸೌಂದರ್ಯವನ್ನು ಕಾಣುವುದಕ್ಕೆ ಎರಡು ಕಣ್ಣುಗಳು ಸಾಲದು. ದಾಕ್ಷಾಯಣಿ ಇಲ್ಲಿಗೆ ಬಂದಿದ್ದಾಳೆ ಎನ್ನುವ ಹಾಗೆ ಯಾರಿಗೂ ತಿಳಿದಿಲ್ಲ. ಹಾಗಾದ್ರೆ ನಾನು ಆ ಅಧ್ವರದೆಡೆಗೆ, ಮಹಾಧ್ವರದೆಡೆಗೆ ನಡೆಯಬೇಕು. ಹೋಗುತ್ತೇನಂತೆ ಆ ಕಡೆಗೆ. ಆ ಮಹಾಧ್ವರದೆಡೆಗೆ ಮೊಬಲ ತೋಮ ಬಂದಿದೆ ಬಂದು ಬಂದು ತೋಮ ತಾಯ್ದೊಡೆಯರು ಕಾಣುದ ಕಾಣದಲ್ಲಿ ಬಂದು ತೋಮ ತಾಯ್ದೊಡೆಯರು ಕಾಣುದ ಕಾಣದಲ್ಲಿ ನುಡಿಸುವೆ ಮುದರಿ ಕುಳ್ಳಿದರು. ಆ ಮಹಾತ್ಮರೆಡೆಗೆ ಮೂವರ ತೋಮ ಬಂದಿದೆ ಬಂದು ವಂದಿಸಿಕೊಂಡಿದ್ದೇನೆ. ಅಮ್ಮ, ವಂದಿಸಿಕೊಂಡಿದ್ದೇನೆ. ಅಕ್ಕ ತಂಗಿಯಂದಿರಿ, ಬಂಧು ಬಾಂಧವರೇ, ನಾನು ದಾಕ್ಷಾಯಿಣಿ. ಮಾತನಾಡಿದ್ರೆ ಜಾಗ ಅಪ್ಪನ ಕಡೆಗೆ ತಿರುಗಿ ಮಾತಾಡಿದ್ರೆ ಮುಖ ತಿರುಗಿಸಿದರು. ಅಮ್ಮನನ್ನು ಹೋಗಿ ಅಪ್ಪಿ ಹಿಡಿಯುವ ಎನ್ನುವ ಹಾಗಿದ್ರೆ ಅಮ್ಮನಿಗೂ ಕಳ್ಸನ್ನೆಯನ್ನು ಮಾಡಿದ್ರು. ಅಕ್ಕ ತಂಗಿಯಂದಿರು, ಬಂಧು ಬಾಂಧವಂದಿರು ದೂರ ಸರಿಯುತ್ತಿದ್ದಾರೆ. ಯಾರೊಬ್ಬರೂ ಕೂಡ ನನ್ನಲ್ಲಿ ಮಾತಾಡುತ್ತಿಲ್ಲ. ಮಗಳೇ ದಾಕ್ಷಾಯಿಣಿ, ಬಾ ಕುಳಿತುಕೋ ಎನ್ನುವ ಹಾಗೆ ಯಾರೂ ಕೂಡ ನನ್ನಲ್ಲಿ ಹೇಳುವವರಿಲ್ಲ. ಹಾಗಾದ್ರೆ ನಾನು ಬಂದದ್ದೇ ತಪ್ಪಾಗಿ ಹೋಯಿತೀನಿ. ಏನೇ ಇರಲಿ, ನಾನು ಬಂದದ್ದು ಈ ಎತ್ತವನ್ನು ನೋಡುವುದಕ್ಕೆ ಬೇಕಾಗಿ. ಯಾಗಶಾಲೆ ಎತ್ತ ನೋಡುತ್ತೇನಂತೆ, ಯಾಗಶಾಲೆ ಎತ್ತ ನೋಡುತ್ತೇನೆ. ಅವಿಯನ್ನು ಅರ್ಪಿಸೋಣವೇ? ಯಾಗದ ಬಗೆಗೆ ಇಂದ್ರಾಯ ಸ್ವಾಹ, ಇಂದ್ರಾಯ ಇದಂ ನಮಃ, ಇಂದ್ರನಿಗೆ ಹವಿಸ್ಸು. ಅಗ್ನಯೇ ಸ್ವಾಹ, ಅಗ್ನಯೇ ಇದಂ ನಮಃ, ಅಗ್ನಿಗೆ ಹವಿಸ್ಸು. ಆಯ ಇದಂ ನಮಃ, ಕುಬೇರನಿಗೆ ಹವಿಸ್ಸು. ನಿರತೆ ಸ್ವಾಹ, ನಿರತಯೇ ಇದಂ ನಮಃ, ನಿರುತಿಗೆ ಹವಿಸ್ಸು. ವರುಣಾಯ ಸ್ವಾಹ, ವರ್ಣಾಯ ಇದಂ ನಮಃ, ವರುಣನಿಗೆ ಹವಿಸ್ಸು. ವಾಯವೇ ಸ್ವಾಹ, ವಾಯುವೇ ಇದಂ ನಮಃ, ವಾಯುವಿಗೆ ಹವಿಸ್ಸು. ಕುಬೇರಾಯ ಸ್ವಾಹ, ಕುಬೇರಾಯ ಇದಂ ನಮಃ, ಕುಬೇರನಿಗೆ ಹವಿಸ್ಸು. ಪದಿ ಭಾಗವನ ಮಗದು ಧೂಮುಗ ಶಿರಮೋ ಎದಗೆ ಬಂದಿರುತ್ತಾನೆ ಪಾದಕ್ಕೆ ಮಾಡುವ ಯಾಕೆ ಬಂದೆ, ಯಾಕೆ ಬಂದೆ? ಪ್ರೀತಿಯ ನೊಂದರಿಯದೆ ಈ ತೆರದಳು ಈ ತೆರನಾದುಗಳ ಪತಿಗಳಿಗೆ ತೈಲೋಕ್ಯರಿಕದು ಬಾಗುವ ಗುಣದಿಯ ನನ್ನ ಗಂಡನಿಗೆ ಪತಿಯುತ ಕೂಡಿ ಬುದ್ಧಿಯು ಇದಗೆ ದಗೆ ಬಿಂದು ಅತಿ ದೋಷರು ಕೂಡಿಯದು ಮತಿಗಳ ಮತ್ತಿಗೆ ನಾವು ಏನಿಗೆ ಬಂದಿರುವ ವಿಧಿಯೇ ಕದಿಯೇ ಅಗಟ ಅಗಟ ಅಗಟಗಡ ಏತಕ್ಕೆ ಬಂದಿರು ದಾರಿ ಪಾತಕಿ ಮಾಡುವ ಎತ್ತಗೆ ಏತಗೆ
ದೇವತೆಗಳಿಗೆ ಹವ್ಯಸ್ಸನ್ನು ಕೊಟ್ಟಿದ್ದಾರೆ. ಆದ್ರೆ ನನ್ನ ಪತಿಯಾದಂತಹ ಪ್ರಭು ಪರಮೇಶ್ವರನಿಗೆ ಹವ್ಯಸ್ಸೇ ಇಲ್ಲ. ಈಶಾನ್ಯ ಭಾಗ ಶೂನ್ಯವಾಗಿದೆ. ಹಾಗಾಗಿ ಇದನ್ನು ನಡೆಸುವುದು ಯಾರು? ದಕ್ಷ. ಇವ ದಕ್ಷ ಬ್ರಹ್ಮನೂ ಅಲ್ಲ, ನನ್ನ ತಂದೆಯೂ ಅಲ್ಲ. ಇವನು ಪರಮ ಪಾತಕಿ ಪಾತಕಿ ಪಾತಕಿ. ಶಿವ ದ್ವೇಷವನ್ನು ಕಟ್ಟಿಸಿಕೊಳ್ಳುವುದಕ್ಕೆ ಬೇಕಾಗಿ ಇಂತಹ ಯಜ್ಞವೊಂದನ್ನು ನಡೆಸುತ್ತಿದ್ದಾನೆ. ಹಾಗಾದ್ರೆ ನಾನು ಬಂದದ್ದು ತಪ್ಪಾಗಿ ಹೋಯಿತೆ. ನನ್ನ ಗಂಡ ಪರಿಪರಿಯಾಗಿ ಹೇಳಿರಲ್ಲ, ದಾಕ್ಷಾಯಿಣಿ ಹೋಗಬೇಡ ಎನ್ನುವ ಹಾಗೆ ಹೇಳಿರಲ್ಲ. ಹೋಗದಿರಿಲ್ಲಿ ಬೋಧನೆಯ ಬೂದಿ ಪರಿಕೆಂದರು ಪತಿಗಳು ಬೇದುರು ನೀಗಿನ ಹೋಗಿದ ನರಕರಿಗೆ ಹೊಂದಿದರಾಗವ ಉಸಿರಲಿ ದೇಹ ತ್ಯಾಗವಿದೆ ಸಂತತಿ ಜಯವಾಗಿ ಹೊರದಿರು ವೇದಕ್ಕೆ ಬಂದಿರುವ ದೇವರನ್ನು ಮಾಡುವ ಯಜ್ಞಕ್ಕೆ ವೇದಕ್ಕೆ ಬಂದಿರುವ ಇದು ನಿರೀಶ್ವರ ಯಾಗ, ನಿರೀಶ್ವರ ಯಾಗ. ಶಿವದ್ವೇಷಿಗಳು ಮಾಡುವಂತಹ ಯಾಗ. ನನ್ನ ಗಂಡ ನನ್ನನ್ನು ಪರಿಪರಿಯಾಗಿ ಹೇಳಿದವರಿದ್ದಾರೆ, ದಾಕ್ಷಾಯಿಣಿ ನೀನು ಆ ಯಾಗಕ್ಕೆ ಹೋಗಬೇಡ, ಅಲ್ಲಿ ಹೋದರೆ ನಿನಗೆ ಅಪಮಾನವಾಗುವುದು ಖಂಡಿತ ಖಂಡಿತ ಖಂಡಿತ. ಅದನ್ನು ತಿಳಿದು ಕೂಡ ನಾನು ಅವರ ಮಾತನ್ನು ಧಿಕ್ಕರಿಸಿ ಬಂದನೆಲ್ಲ. ಪತಿಯ ಮಾತನ್ನು ಯಾವಳು ಸತಿ ಮೀರುತ್ತಾಳೋ ಅವಳಿಗೆ ಸರಿಯಾದಂತಹ ಶಿಕ್ಷೆ ಆಗಬೇಕು ಎನ್ನುವುದು ನನ್ನ ಮುಖೇನ ಲೋಕಕ್ಕೊಂದು ಪಾಠವಾಗಬೇಕು. ಅಯ್ಯೋ ಶಿವನೇ, ಇತ್ತ ನಾನು ಏನಾದ್ರೂ ಹೋಗಿ ಕೈಲಾಸಕ್ಕೆ ಹಿಂದಿರುಳಿದರೆ ಪ್ರಭು ಪರಮೇಶ್ವರ ದೇವರು ನನ್ನಲ್ಲಿ ಬಂದು ಕೇಳುವುದಿಲ್ವೇ? ದಾಕ್ಷಾಯಿಣಿ, ತವರು ಮನೆಯಲ್ಲಿ ಹೇಗೆ ನಿನ್ನನ್ನು ಸತ್ಕರಿಸಿದ್ರು, ಹೇಗೆ ನಿನ್ನನ್ನು ಪ್ರೀತಿಸಿದ್ರು ಎನ್ನುವ ಹಾಗೆ ಕೇಳಿದರೆ ನನ್ನಲ್ಲಿ ಉತ್ತರ ಉಂಟೆ? ಒಂದು ವೇಳೆ ಈ ರೀತಿಯಾಗಿ ನನ್ನನ್ನು ಸತ್ಕರಿಸಿದರು ಎಂದು ಅವರಲ್ಲಿ ಹೇಳಿದ್ರೆ ನನ್ನ ಗಂಡ ಸಹಿಸಿಕೊಂಡಾರೆ, ನನ್ನ ಗಂಡನ ಕೋಪಕ್ಕೆ ಇವರು ತುತ್ತಾಗುವುದಿರುವೆ. ನನಗೆ ತೋರಿಸುವುದಕ್ಕಾದ್ರೂ ಮುಖ ಉಂಟೆ ಇನ್ನು? ಹಾಗಂತ ತವರು ಮನೆಯಲ್ಲಿ ಉಳಿದುಕೊಳ್ಳರೆ ಸಾಧ್ಯವೇ ಇಲ್ಲ. ಇಂತಹ ಶಿವದ್ವೇಷಿಗಳ ಮಧ್ಯೆ ನಾನೆಂತೂ ಉಳಿಯಲಿ? ಅಂತ ಕೈಲಾಸವನ್ನು ಸೇರುವುದಕ್ಕಾಗುವುದಿಲ್ಲ, ಇಂಥ ತವರು ಮನೆಯನ್ನು ಉಳಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ನನಗೆ ಮುಂದೇನು ಗತಿ? ಮುಂದೇನು ಗತಿ? ದೇಹ ತ್ಯಾಗ, ದೇಹ ತ್ಯಾಗ, ದೇಹ ತ್ಯಾಗ. ಬಲಿಗಳು ಸುಡಲು ಕಿರುಳಗೆ ಸೂಸನೆ ಕಿರುಳ ನೋಡಿ ರೋಗದಲ್ಲಿ ಅಂದರೆ ಮೃತ್ಯುವಿಗೆ ತಾ ಮೃತ್ಯು ನನ್ನ ದೇವರು. ಹಿಂದೆ ಭಕ್ತನಾದಂತಹ ಮಾರ್ಕಾಂಡೇಯನನ್ನು ಉದ್ಧರಿಸುವುದಕ್ಕೆ
ಉಳಿಯಲಾರೆ. ಕಾಣುತ್ತಿರುವಂತಹ ಅಗ್ನಿಗೆ ನನ್ನ ದೇಹ ತ್ಯಾಗವನ್ನು ಅರ್ಪಿಸಿ ಪರಮೇಶ್ವರನನ್ನೇ ಸೇರಿಕೊಳ್ಳುತ್ತೇನೆ. ಯಾರಿಗೆ ಬೇಕು ನಿನ್ನ ದೊಡ್ಡ ಅಗ್ನಿ? ದೇಹವ ಅಗಲ ಗಾವುದಿ ಕೊಟ್ಟಳ ಏನು ನಡವನಿಸುವ ಮಗವ ಯಾರಿಗೆ ಬೇಕು ನಿನ್ನ ತುಚ್ಛ ಅಗ್ನಿ? ಆ ಅಗ್ನಿಗೆ ನನ್ನನ್ನು ಮುಟ್ಟುವಂತಹ ಯೋಗ್ಯತೆಯೂ ಇಲ್ಲ, ಯೋಗ್ಯತೆಯೂ ಇಲ್ಲ. ನನ್ನಲ್ಲಿರುವುದು ಯೋಗಾಗ್ನಿ. ದಕ್ಷ, ಇದು ಸರಿಯಾಗಿ ನೋಡಿಕೋ. ಪ್ರಭು ಪರಮೇಶ್ವರ ದೇವರನ್ನು ನಾನು ಯೋಗಾಗ್ನಿಯಲ್ಲಿ ಸುಟ್ಟುಕೊಂಡು ಇನ್ನೊಂದು ರೂಪದಿಂದ ನಾನು ಕೈಲಾಸವನ್ನು ಸೇರಿಕೊಳ್ಳುತ್ತೇನೆ. ಶಂಕರ, ಶಿವ, ನೋಡಿ 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 ಯಾರು ಭಯ ಪಡಬೇಕಾದದ್ದಿಲ್ಲ. ಲೆಕ್ಕದಿಂದ ಒಂದು ಹರದು ಹೋಯ್ತೋ ಇಲ್ವೋ, ಮುಂದೇನಾಗ್ತದೆ ನಾವು ನೋಡಿ. ಶ್ರೀಹರಿ ಜಗದಾರಿ ಕೇಶವದಲ ಆದಿವ್ಯ ಮುನಿದಾಡೆ ಧರುಕದಾಯ ಪಟ್ಟು ಆದಿವ್ಯ ಮುನಿದಾಡೆ ಧರಲೋ ಪತ್ರಿಸಿ ಮತ್ತಾದಿ ಮೂರುತಿ ಬೆಸುಗುಣ ಆದಿತ್ಯನಕ್ಕೆ ಶೋಭಿಸುವ ಶಿವ 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 ಮುನಿಬಾರಿಸಿ ಕೇಳು ಎಮ್ಮೋನಿತೆ ಲಕ್ಷಾತ್ಮರಕ್ಕೆನು ಮುನಿಬಾರಿಸಿ ಕೇಳು ಮೋನಿತೆ ಲಕ್ಷಾತ್ಮರಕ್ಕೆನು ಗಣಪೋಷ ವಾರ್ತೆ ಏನುಂಟು ಗಣಪೋಷ ವಾರ್ತೆ ಏನುಂಟು ದರ್ಶನ ಕರುಳೆಂದು ಮನೋವಿಗ್ರಹಕಾರಿ ಭಗವಂತ ಲೋಕದಲ್ಲೇ ಸಂಚರಿಸುವ ಮೂಲಕವಾಗಿ ಲೋಕದ ವಿಶೇಷಕ್ಕೆ ಕಾರಣೀಭೂತನಾದವನು ನೀನು. ಹ ಸತ್ವಗುಣಯುತನು, ಹ ಸಮದರ್ಶಿಯು, ಸರ್ವದಾ ಸಂಚಾರಶೀಲನು ಎನ್ನಿಸಿಕೊಂಡವನು. ಹ ನಿತ್ತಲ್ಲಿ ನಿಲ್ಲದೆ ಮೂಜಗವನ್ನು ಸುತ್ತುತ್ತಾ ಧರ್ಮೋದ್ಧಾರಕ್ಕೆ ಕಾರಣವಾಗಬಹುದಾದಂತಹ ಕಾರ್ಯನಿರ್ವಹಿಸುವಂತಹ ಘನಮುನಿಪ ನೀನು. ಹ ಮುನಿಪ, ಲೋಕದಲ್ಲಿ ಎಲ್ಲೇ ಏನೇ ಆದರೂ ಕೂಡ ಕ್ಷಣದಲ್ಲೇ ತಿಳಿದುಕೊಳ್ಳಬಲ್ಲವನು ನೀನು. ನನ್ನ ವನಿತೆ ಹ ದಕ್ಷಾತ್ತರವನ್ನು ಕಾಣಬೇಕು ಎನ್ನುವಂತಹ ಉದ್ದೇಶದಿಂದ ಆ ಕಡೆಗೆ ಸಾಗಿದವನು. ಹ ಏನಾಗಿದೆ ಎನ್ನುವುದು ತಿಳಿಯದು. ಹೋದಂತಹ ಅಲ್ಲಿ ಏನಾಗಿದೆ? ಘನ ಹಾಗೂ ಕೋಸ ವಾರ್ತೆಗಳೇನಾದರೂ ನಿನ್ನ ಗಮನಕ್ಕೆ ಬಂದಿದ್ದರೆ ಹೇಳುವಲ್ಲಿ ನಾನು ಸಿದ್ಧನಿದ್ದೇನೆ. ಘನವಾದ್ದು ಹೊಸವಾದ್ದು ನಡೆದಿತ್ತು ಅನ್ನೋ ನಿರ್ಣಯ ಇದೆ ತಮಗೆ. ಖಂಡಿತ ಇದೆ. ಮನಕೊಂದಿದು ತೇಳ ತಿಳಿಯಾದ ಕೇವೆ
ಲೌಕಿಕವಾಗಿ ಒಬ್ಬನೇ ಆಗಿ ಕಂಡ್ರು ಅಲೌಕಿಕವಾಗಿ ಅನೇಕ ಕೋಟಿ ದಿವ್ಯ ರೂಪಗಳಿಂದ ಪ್ರಕಟನಾಗಬಲ್ಲ ಸಮರ್ಥ ನೀನು. ಕೈಲಾಸದಲ್ಲಿದ್ದುಕೊಂಡೇ ಪ್ರಪಂಚದ ವ್ಯವಹಾರಗಳನ್ನೆಲ್ಲ ತಿಳಿಯುವಂತಹ ಶಕ್ತಿ ನಿನಗಿದ್ರು ನನ್ನಲ್ಲೇ ಕೇಳುವೆ ಸಾಕ್ಷ್ಯ ಸಹಿತವಾಗಬೇಕು. ಹಾಗಾದ್ರೆ ಹೇಳ್ತೇನೆ, ನಿನ್ನಲ್ಲಿ ಗಾಡಿ ಬೇಡಿ ಪ್ರಾಚೀನ ಬಲಿಕೆಯನ್ನು ಸೇರಿಕೊಂಡು ಆ ಮಹಾತಾಯಿ. ಆದ್ರೆ ಅಲ್ಲಿ ಆಕೆಗೆ ನಿರಾಸೆ ಕಾದಿತ್ತು ತಂದೆ. ಮಾತಾಪಿತೃಗಳು ಬಂಧು ವರ್ಗದವರು ಆಕೆಯನ್ನು ನಿರಾಕರಿಸಿದಾಗ ನಾನು ಬಂದದ್ದು ಯಜ್ಞದ ಸೊಬಗನ್ನು ನೋಡುವುದಕ್ಕೆ, ಅದನ್ನಾದರೂ ನೋಡುತ್ತೇನೆ ಅಂತ ಮುಂದುವರೆದ್ರೆ ಅಲ್ಲಿಯೂ ಆಕೆಗೆ ನಿರೀಕ್ಷೆ ಕಾದಿತ್ತು. ಯಜ್ಞ ಭಾಗ ನಿನಗೆಯುವುದಿಲ್ಲ, ನನ್ನ ಪತಿದೇವರಿಗೆ ಇಲ್ಲ ಅನ್ನೋದನ್ನು ನಿರ್ಣಯಿಸಿದಂತಹ ಆಕೆ ಬದುಕುವ ಮನಸ್ಸು ಮಾಡಲಿಲ್ಲ. ಯೋಗಾಗ್ನಿಯಿಂದ ಸುಟ್ಟು ಭಸ್ಮವಾಗಿ
ದಕ್ಷಿಣ ಅಂತ ನೀವು ಮೂರು ಲೋಕದಲ್ಲಿ ಕಾಣಿಸಿಕೊಳ್ಳುವವರು ನೀವಾಗಿದ್ದೀರಿ. ಮೂರು ಲೋಕದಲ್ಲಿ ನಿಮ್ಮನ್ನು ಪೂಜಿಸುವವರಿದ್ದಾರೆ. ಆದ್ರೆ ಪಾತಾಳದಲ್ಲಿ ತಮ್ಮನ್ನು ಗಾತಿ ಹೇಳ್ತೇನೆ, ನಿಮ್ಮ ಮೇಳ ಅಪಮಾನ ಒದಗಿಸಿದ್ದಾರೆ. ಆದ್ರೆ ಅವರೆಲ್ಲರೂ ಬರೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ನಿಮ್ಮನ್ನೇ ನಂಬಿ ಬದುಕಿದಂತವರ ಗಾತಿಯರು. ಆದ್ರೆ ತಲೆಯಲ್ಲಿ ತತ್ತ ಮಾಡಿದಾರಲ್ಲ, ಇವರೆಲ್ಲ ಪ್ರೀತಾಯಿಸ್ತಾರೆ. ಇವರು ಶಿವನಾಥ ನಿಮ್ಮನ್ನೇ ಪೂಜಿಸಿ ಬದುಕುವುದ ಸಿಗಲಿಲ್ಲ. ಅಥವಾ ನಿಮ್ಮ ರಾಕ್ಷಿಸಿದ್ದಾರೆ. ಮತ್ತೊಬ್ಬರ ವಿಚಾರಕ್ಕಾಗಿ ನೀವು ಚಿಂತಿಸಬೇಡಿ. ಮಿಕ್ಕಿರುವಂತ ದೇವಾದಿ ದೇವತೆಗಳಿದ್ದಾರೆ. ಅಪಮಾನವಾಯಿತು. ಯಾರಿಂದ ಅಪಮಾನವಾಯಿತು? ಯಾಕಾಯಿತು?
ಭೇಷ ಇದ್ದಾಳೆ. ಹತ್ಯೆಯನ್ನು ಬರ್ತಿದ್ದೇನೆ. ದಕ್ಷಿಣ ಶಿರಮನೆ ಕಳೆದು ಯಾವುದರಲ್ಲಿ ವಾದಿಸಿ ಬಾ ಮಗನೇ, ಚಿಕ್ಕವನ ಶಿರವನ್ನು ಕರೆ. ಈ ರೀತಿಯಾಗಿ ಹೇಳಿದ ಅವನ ಅಪ್ಪನಿಗೆ ಪ್ರದತ್ತ ನಾಳೆ ಹೊರಟು ನಿಂತಿದ್ದೇನೆ. ಆದ್ರೆ ಯಾಗ ಮಟ್ಟ ಮಾಡುದು ಅಲ್ಲಿಗೆ ಹೋಗಲಿಕ್ಕೆ ಮುನ್ನವೇ ಎಲ್ಲರಿಗೆ ವಿಚಾರವೇ ಗೊತ್ತಾಗಬೇಕು. ಹೋಗಿರ ತೊರೆಯನ್ನೇ ಮೆಟ್ಟಿದಾಗಲೇ ತೊರೆಯ ದೂಲಲ್ಲವೇ ಅಮ್ಮನ ಮಣ್ಣೆ ಸೇರಬೇಕು. ಈ ರೀತಿಯಲ್ಲಿ ವೀರಪುತ್ರರ ರೀತಿಯಲ್ಲೇ ಮುಂದಾಗಬೇಕು. ಓಯ್ ಪ್ರಾಚೀನ ಪ್ರಾಣಿ ಹೇಳಿದ್ದಂತ